ಉತ್ಸವ ಸಮಿತಿ ರಿಜಿಸ್ಟರ್ಡ್ ದಿವಂಗತ ಅಮೃತ ಸೋಮೇಶ್ವರ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ಸಮಿತಿಯ ಪದಾಧಿಕಾರಿಗಳನ್ನು, ಶಾಲೆಯ ಪ್ರಾಂಶುಪಾಲರು, ಸಿಬ್ಬಂದಿ ವರ್ಗ ಮತ್ತು ಭವ್ಯ ಭಾರತದ ಯುವ ಪ್ರಜೆಗಳನ್ನು ಈ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸುತ್ತಾ, ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಆರಂಭಿಸಿ ತದನಂತರ ಶಾಲೆಯ ಕಾಲೇಜಿನ ವಿದ್ಯಾರ್ಥಿಗಳಿಂದ ರಾಣಿ ಅಬ್ಬಕ್ಕ ಮತ್ತು ದಿವಂಗತ ಅಮೃತ ಸೋಮೇಶ್ವರರ ಒಂದು ನುಡಿದಾವರಗಳ ಭಾಷಣವನ್ನು ಕೇಳ್ತೇವೆ. ಆ ಭಾಷಣ ಸ್ಪರ್ಧೆಯ ನಂತರ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇರುವಂತಹ ಅದ್ಭುತವಾದಂತಹ ಸಭಾ ಕಾರ್ಯಕ್ರಮದಲ್ಲಿ ತಮಗೆಲ್ಲರಿಗೆ ಕೂಡ ಜ್ಞಾನ ದೀವಿಗೆಯ ಜೊತೆಗೆ ಜ್ಞಾನವನ್ನು ಮತ್ತಷ್ಟು ರಾಣಿ ಅಬ್ಬಕ್ಕಳ ಬಗ್ಗೆ ನೀಡಲಿಕ್ಕಿದ್ದಾರೆ ಸನ್ಮಾನ್ಯ ಡಾಕ್ಟರ್ ಕೆ ಚಿನ್ನಪ್ಪಗೌಡರು, ವಿಶ್ರಾಂತ ಉಪಕುಲಪತಿಗಳು, ಹಾವೇರಿ ವಿಶ್ವವಿದ್ಯಾನಿಲಯ, ಮತ್ತು ಸಭೆಯ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಕೆ ಜಯರಾಮ್ ಶೆಟ್ಟಿಯವರು, ಮಾಜಿ ಶಾಸಕರು ಮತ್ತು ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರು ಮತ್ತು ಎಲ್ಲ ಗಣ್ಯ ಅತಿಥಿಗಳ ಒಟ್ಟುಗೂಡುವಿಕೆಯಲ್ಲಿ ನಡೆಯಲಿಕ್ಕಿದೆ. ತದನಂತರ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ವೀರರಾಣಿ ಅಬ್ಬಕ್ಕ ಉತ್ಸವ. ಕಳೆದ 29 ವರ್ಷಗಳಿಂದ ಪ್ರತಿ ವರ್ಷ ಉತ್ಸವದ ಸಂದರ್ಭದಲ್ಲಿ ಕವಿ ಮತ್ತು ಸಾಹಿತಿಗಳನ್ನು ಗುರುತಿಸಿ ಅವರ ವಿಶೇಷವಾದಂಥ ಒಂದು ಪ್ರತಿಭೆಗೆ ಸಾಕಾರ ಕೊಡುವಂಥ ಕಾರ್ಯಕ್ರಮ. ನಿಮಗೆ ವಿದ್ಯಾರ್ಥಿಗಳಿಗೆಲ್ಲ ಇದೊಂದು ಹೊಸತನದ ಛಾಯೆ ಮತ್ತು ನಿಮ್ಮಲ್ಲಿರುವ ಪ್ರತಿಭೆಗಳಿಗೆ ಕೂಡ ಮುಂದಿನ ದಿನಗಳಲ್ಲಿ ಅನಾವರಣ ಮಾಡುವಂಥ ಕಾರ್ಯಕ್ರಮ. ಯಾರೂ ಕೂಡ ಮಿಸ್ ಮಾಡಿಕೊಳ್ಳದಿರುವಂತಹ ಕವಿ, ಕಾವ್ಯ, ಗಾಯನ. ಒಂದು ಕಡೆ 4 ಜನ ಕವಿಗಳು ಕನ್ನಡ, ತುಳು, ಬ್ಯಾರಿ ಮತ್ತು ಕೊಂಕಣಿ ಕವಿತೆಗಳು ಅವರೇ ಬರೆದಿರುವಂಥದ್ದನ್ನು ಓದ್ತಾರೆ. ಆ ಓದಿರುವಂಥ ಕವನವನ್ನು ಗಾಯಕರು ತಮ್ಮ ಗಾಯನದಲ್ಲಿ, ಹಿಮ್ಮೇಳದಲ್ಲಿ ಭಾಳ ಸುಂದರವಾಗಿ ಇಲ್ಲಿ ಪ್ರದರ್ಶಿಸ್ತಾರೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಬೇಕು. ಈ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ಕಾರ್ಯಕ್ರಮದ ಒಂದೇ ಉದ್ದೇಶ ರಾಣಿ ಅಬ್ಬಕ್ಕಳ ಬಗ್ಗೆ ಮತ್ತು ಪ್ರಖ್ಯಾತ ಸಾಹಿತಿ ದಿವಂಗತ ಅಮೃತ ಸೋಮೇಶ್ವರರ ಬಗ್ಗೆ ತಾವೆಲ್ಲ ಜ್ಞಾನವನ್ನು ಪಡ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ನೀವು ಕೂಡ ಈ ಒಂದು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಅದ್ಭುತ ಪ್ರಜೆಗಳಾಗಿ ಮೂಡಿ ಬರಬೇಕು ಎಂಬ ಒಂದು ಶುಭ ಆಕಾಂಕ್ಷೆಯೊಂದಿಗೆ ಇದೀಗ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾರೆ. ಬಹಳ ಸುಶ್ರಾವ್ಯವಾಗಿ ತಮ್ಮೆಲ್ಲರನ್ನ ನಾಡಗೀತೆಯೊಂದಿಗೆ
ಬಡಿದೆಬ್ಬಿಸಿದ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸ್ನೇಹಿತರೆ, ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸ್ವಾಭಿಮಾನದ ಸಿಂಪಿಲಿ, ಅದು ನಮ್ಮೆಲ್ಲರ ರಾಣಿ ಅಬ್ಬಕ್ಕ. ಇವತ್ತು ರಾಣಿ ಅಬ್ಬಕ್ಕಳ ಬಗ್ಗೆ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಸೋಮೇಶ್ವರ ಇದರ ಪ್ರಾಂಶುಪಾಲರಿಗೆ, ಎಲ್ಲ ಅಧ್ಯಾಪಕ ಮಿತ್ರರಿಗೆ, ಸಿಬ್ಬಂದಿ ವರ್ಗಗಳಿಗೆ ಮತ್ತು ಆಡಳಿತ ಮಂಡಳಕ್ಕೆ ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ವಿಶೇಷವಾದಂಥ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಮುಂದೆ ಈ ಶಾಲೆಯ ವಿದ್ಯಾರ್ಥಿಗಳು ರಾಣಿ ಅಬ್ಬಕ್ಕಳ ಬಗ್ಗೆ ಮತ್ತು ದಿವಂಗತ ಪ್ರೊಫೆಸರ್ ಅಮೃತ ಸೋಮೇಶ್ವರರ ಬಗ್ಗೆ ಒಂದಿಷ್ಟು ತಮ್ಮ ಮನದ ಮಾತುಗಳನ್ನು ಆಡಲಿಕ್ಕಿದ್ದಾರೆ. ನಾವೆಲ್ಲ ಕಿವಿಯಾಗಿ ಆಲಿಸೋಣ, ಮನದಲ್ಲಿ ತುಂಬಿಸೋಣ. ಮುಂದಿನ ದಿನಗಳಲ್ಲಿ ಭಾರತದ ಈ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಕವಿ, ಕಾವ್ಯ, ಸಾಹಿತ್ಯಕ್ಕೆ ಕೊಟ್ಟಂತಹ ದಿಗ್ಗಜರನ್ನು ಮರುಮನನ ಮಾಡೋಣ ಎನ್ನುತ್ತಾ, ಈ ಒಂದು ಕಾರ್ಯಕ್ರಮದ ಒಂದು ಸಂಪೂರ್ಣ ಜವಾಬ್ದಾರಿಯನ್ನು ಈ ಶಾಲೆಯ ಕನ್ನಡ ಪ್ರಾಧ್ಯಾಪಕರಾದಂತಹ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಅವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದು ನಮ್ಮ ವಿದ್ಯಾರ್ಥಿಗಳು ತುಳುನಾಡಿನ ಹೆಮ್ಮೆಯ ರಾಣಿ ಅಬ್ಬಕ್ಕ ಚೌಟ ಹಾಗೂ ನಮ್ಮ ತುಳುನಾಡಿನ ಹೆಮ್ಮೆಯ ಜಾನಪದ ಸಂಶೋಧಕ, ವಿಜ್ಞಾನ ಪಂಡಿತ, ಶ್ರೇಷ್ಠ ಶಿಕ್ಷಕರಾದ ದಿವಂಗತ ಅಮೃತ ಸೋಮೇಶ್ವರರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿದ್ದಾರೆ. ಭಾಗವಹಿಸುವ ವಿದ್ಯಾರ್ಥಿಗಳು: ಭುವಿ ಪ್ರಥಮ ವಿಜ್ಞಾನ ವಿಭಾಗ, ರಶ್ಮಿತಾ ಪ್ರಥಮ PUC ವಿಜ್ಞಾನ ವಿಭಾಗ, ಸೃಷ್ಟಿ ಸೋಮೇಶ್ವರ್ ಪ್ರಥಮ PUC ವಿಜ್ಞಾನ ವಿಭಾಗ, ಶ್ರೀದೇವಿ ದ್ವಿತೀಯ PUC ವಿಜ್ಞಾನ ವಿಭಾಗ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಅತಿಥಿಗಳೇ, ಮುಖ್ಯೋಪಾಧ್ಯಾಯರೇ, ಉಪನ್ಯಾಸಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ, ಎಲ್ಲರಿಗೂ ವಂದನೆಗಳು. ಕರ್ನಾಟಕದ ತುಳುನಾಡಿನ ವೀರ ಮಹಿಳೆ ರಾಣಿ ಅಬ್ಬಕ್ಕ ಚೌಟ 16ನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಉಳ್ಳಾಲದ ರಾಣಿಯಾಗಿದ್ದ ಇವರು ತನ್ನ ಧೈರ್ಯ, ಸಾಹಸ ಹಾಗೂ ದೇಶಭಕ್ತಿಗಾಗಿ ಅಭಯ ರಾಣಿ ಎಂದು ಹೆಸರುವಾಸಿಯಾಗಿದ್ದಾರೆ. ರಾಣಿ ಅಬ್ಬಕ್ಕ ಕ್ರಿಸ್ತಶಕ 1525 ಸುಮಾರಿಗೆ ಉಳ್ಳಾಲದ ಚೌಟ ವಂಶದಲ್ಲಿ ಜನಿಸಿದರು. ಚೌಟರು ಜೈನ ಧರ್ಮದ ಅನುಯಾಯಿಗಳಾಗಿದ್ದರು. ಉಳ್ಳಾಲದಲ್ಲಿ ಅಲಿಯಗಟ್ಟು ಪದ್ಧತಿ ಇತ್ತು. ಹಾಗಾಗಿ ಅಬ್ಬಕ್ಕ ಉಳ್ಳಾಲದ ರಾಣಿಯಾದಳು. ಆಕೆ ತುಳು, ಕನ್ನಡ, ಮಲಯಾಳಂ, ಅರಬಿಕ್ ಭಾಷೆಗಳಲ್ಲಿ ಪ್ರವೀಣೆ. 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ವ್ಯಾಪಾರದ ಹೆಸರಿನಲ್ಲಿ ದಬ್ಬಾಳಿಕೆ ಮಾಡುತ್ತಿದ್ದರು. ಅವರು ಉಳ್ಳಾಲದ ಮೇಲೆ ತೆರಿಗೆ ಕಟ್ಟಲು ಒತ್ತಾಯಿಸಿದರು. ಆದರೆ ವೀರರಾಣಿ ಅಬ್ಬಕ್ಕ ಅದನ್ನು ನಿರಾಕರಿಸಿ, ನಾವು ಸ್ವತಂತ್ರರು, ಯಾರಿಗೂ ಕಪ್ಪ ಕಟ್ಟುವುದಿಲ್ಲ ಎಂದು ಸಾರಿದಳು. ಪೋರ್ಚುಗೀಸರು 6 ಬಾರಿ ಉಳ್ಳಾಲದ ಮೇಲೆ ದಾಳಿ ಮಾಡಿದರು. ಅಬ್ಬಕ್ಕ ತನ್ನ ನೌಕಾಪಡೆ ಮೂಲಕ ಮತ್ತು ಅಗ್ನಿಬಾಣಗಳ ಮೂಲಕ ಅವರ ಹಡಗುಗಳನ್ನು ಸುಟ್ಟು ಸರ್ವನಾಶ ಮಾಡಿದಳು. ಆಕೆಯ ಯುದ್ಧತಂತ್ರ ಹಾಗೂ ಧೈರ್ಯದಿಂದಾಗಿ ಪೋರ್ಚುಗೀಸರು ಸೋಲು ಕಂಡರು. ಜನವರಿ 1568ರಲ್ಲಿ ನಡೆದ ಕಡೆಯ ಯುದ್ಧದಲ್ಲಿ ಅಬ್ಬಕ್ಕ ಗಾಯಗೊಂಡು ಸೆರೆಯಾದಳು. ಸೆರೆಯಲ್ಲಿಯೇ ಆಕೆ ವೀರಮರಣ ಹೊಂದಿದಳು. ರಾಣಿ ಅಬ್ಬಕ್ಕ ಚೌಟ ಕೇವಲ ಉಳ್ಳಾಲದ ರಾಣಿಯಲ್ಲ, ಇಡೀ ಭಾರತದ ಹೆಮ್ಮೆಯ ವೀರ ಮಹಿಳೆ. ಪರಕೀಯರಿಗೆ ತಲೆಬಾಗುವುದಿಲ್ಲ ಎಂಬ ಆಕೆಯ ಮಾತು ಇಂದಿಗೂ ಸ್ಫೂರ್ತಿ. ದಕ್ಷಿಣ ಕನ್ನಡ ಜಾನಪದ ಕಲೆಗಳಾದ ಭೂತಕೋಲ, ಯಕ್ಷಗಾನ ಆಕೆಯ ಕಥೆಯನ್ನು ಈಗಲೂ ಜೀವಂತವಾಗಿ ಸಾರುತ್ತಿವೆ. ಇಂದಿಗೂ ರಾಣಿ ಅಬ್ಬಕ್ಕರ ಧೈರ್ಯಸ್ಥೈರ್ಯವನ್ನು ಮೆಚ್ಚಿ ಹಲವಾರು ದೇಶಭಕ್ತರು ತಮ್ಮನ್ನು ಹಾಡಿ ಹೊಗಳುತ್ತಿದ್ದಾರೆ. ನನಗೆ ಈ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಭಾರತ್. ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯರೇ, ಇಲ್ಲಿ ಸೇರಿರುವ ಅಧ್ಯಾಪಕರೇ ಹಾಗೂ ಎಲ್ಲ ನನ್ನ ಗೆಳೆಯ ಗೆಳತಿಯರೇ, ನಿಮಗೆಲ್ಲರಿಗೂ ನನ್ನ ವಂದನೆಗಳು. ನಾನಿವತ್ತು ಒಂದು ಕಾಲದಲ್ಲಿ ಉಳ್ಳಾಲದ ಹೆಣ್ಣು ಹುಲಿ ಎಂದೆನಿಸಿಕೊಂಡ ವೀರರಾಣಿ ಅಬ್ಬಕ್ಕರವರ ಬಗ್ಗೆ ಮಾತನಾಡಲು ನಿಮ್ಮ ಮುಂದೆ ನಿಂತಿದ್ದೇನೆ. ನಮ್ಮ ದೇಶಕ್ಕೆ ವ್ಯಾಪಾರದ ಸಲುವಾಗಿ ಬಂದ ಪೋರ್ಚುಗೀಸರು ನಮ್ಮ ಭಾರತದ ಸಿರಿ ಸಂಪತ್ತನ್ನು ನೋಡಿ ನಮ್ಮ ದೇಶವನ್ನು ಅವರ ವಶಪಡಿಸಬೇಕೆಂದು ಅವರ ಕೆಟ್ಟ ದೃಷ್ಟಿಯನ್ನು ನಮ್ಮ ದೇಶ ಭಾರತದ ಮೇಲೆ ಕಣ್ಣಾಯಿಸುತ್ತಾರೆ. ಮೊದಲಿಗೆ ಗೋವಾವನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡ ಪೋರ್ಚುಗೀಸರ ಕಣ್ಣು ಕರ್ನಾಟಕದ ಮೇಲೆ ದಾಳಿ ಮಾಡಲು ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ.
ದುರಾಲೋಚನೆಯಿಂದ ಕರ್ನಾಟಕದ ಮೇಲೆಯೂ ದಾಳಿ ಮಾಡುತ್ತಾರೆ. 1525ರಲ್ಲಿ ದಾಳಿ ಪ್ರಾರಂಭ ಮಾಡಿದರು. ಮಂಗಳೂರು ಬಂದರಿನ ಮೇಲೆ ದಾಳಿ ಪ್ರಾರಂಭ ಮಾಡಿದರು. ಆಗ ಉಳ್ಳಾಲದ ರಾಣಿ ಕಡಲ ತಡಿಯ ಸಿಂಹಿಣಿಯಂತೆ ಗರ್ಜಿಸಿ ಪೋರ್ಚುಗೀಸರಿಗೆ ಕಪ್ಪ ಕೊಡುವುದನ್ನು ನಿರಾಕರಿಸಿ ಅವರ ವಿರುದ್ಧ ಸಮರವನ್ನು ಸಾರಲು ಸಿದ್ಧರಾದರು ನಮ್ಮ ತುಳುನಾಡಿನ ವೀರವನಿತೆ ರಾಣಿ ಅಬ್ಬಕ್ಕ. ಉಳ್ಳಾಲವನ್ನು ಆಳುತ್ತಿದ್ದ ಅಬ್ಬಕ್ಕ ದೇವಿ ಪೋರ್ಚುಗೀಸರ ಅಟ್ಟಹಾಸವನ್ನು ತಡೆದದ್ದು ಒಂದೋ ಎರಡೋ ಬಾರಿಯಲ್ಲ, ಸತತ 4 ದಶಕಗಳ ಕಾಲ ಕುತಂತ್ರಿಗಳ ಎಡೆಯನ್ನು ಮುರಿಯಲು ಯಶಸ್ವಿಯಾದರು ವೀರವನಿತೆ ಈಕೆ. ಉಳ್ಳಾಲದ ಅಬ್ಬಕ್ಕ ದೇವಿಯ ಹೆಸರನ್ನು ಹೇಳಿದರೆ ಕೆಂಪು ಮೂತಿಯ ಜನರು ಕೈ ಇಸುಕಿಕೊಳ್ಳುತ್ತಿದ್ದರು. ನಾವು ನಮ್ಮ ಭಾರತದ ಇತಿಹಾಸ ಪುಟದಲ್ಲಿ ಅತಿ ಹೆಚ್ಚು ಓದಿರೋದು ರಾಜ ಮಹಾರಾಜರ ಬಗ್ಗೆ. ಆದರೆ ನಮ್ಮ ಕನ್ನಡ ಮಣ್ಣು ಗಂಗಾ, ಕದಂಬ, ಚಾಲುಕ್ಯ, ವಿಜಯನಗರ ಸಾಮ್ರಾಜ್ಯ ಅಷ್ಟೇ ಯಾಕೆ ಮೈಸೂರು ಸಂಸ್ಥಾನ ಕೂಡ ಉತ್ತಮವಾದ ರಾಜವಳಿಕೆಯಿಂದ ಮಾತ್ರ ಅಭಿವೃದ್ಧಿ ಕಂಡಿಲ್ಲ. ಈ ನೆಲದಲ್ಲಿ ಹುಟ್ಟಿದ ಅದೆಷ್ಟೋ ಹೆಣ್ಣು ಮಕ್ಕಳು ಶತ್ರು ಸೈನ್ಯವನ್ನು ಬಗ್ಗು ಬಡೆದು ಸಾಮ್ರಾಜ್ಯವನ್ನು ವಿಸ್ತರಿಸಿ ನಮ್ಮ ಕೀರ್ತಿ ಪತಾಕೆಯನ್ನು ಸಾಗರದಾಚೆಗೆ ಕೊಂಡೊಯ್ದಿದ್ದಾರೆ. ಅಂತಹ ವೀರ ಮಹಿಳೆಯರ ಸಾಲಿಗೆ ಸೇರುತ್ತಾರೆ ನಮ್ಮ ತುಳುನಾಡಿನ ಹೆಮ್ಮೆಯ ವೀರವನಿತೆ ರಾಣಿ ಅಬ್ಬಕ್ಕ ದೇವಿ ಚೌಟಾರವರು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡರು. ಸೋದರ ಮಾವನಾದ ತಿರುಮಲರಾಯರು ಸಾಕಿ ಬೆಳೆಸುತ್ತಾರೆ. ಅಬ್ಬಕ್ಕಳನ್ನು ಕೇವಲ ನಾಜೂಕಿನ ಹೆಣ್ಣಾಗಿ ಬೆಳೆಸದೆ ಕತ್ತಿವರಸೆ, ಕುದುರೆ ಸವಾರಿಯಲ್ಲದೆ ಹಲವಾರು ವಿದ್ಯೆಗಳನ್ನು ಕಲಿಸುತ್ತಾರೆ. ಅಲ್ಲದೆ ಪ್ರಾಪ್ತ ವಯಸ್ಸಿಗೆ ಬಂದಾಗ ಅವಳನ್ನ ಮಂಗಳೂರನ್ನು ಆಳುತ್ತಿದ್ದ ವೀರ ನರಸಿಂಹ ಬಂಗರಾಜರ ಮಗನಾದ ಲಕ್ಷ್ಮಪ್ಪ ಬಂಗರಾಜರ ಜೊತೆ ಮದುವೆ ಮಾಡಿಕೊಡುತ್ತಾರೆ. ವೀರ ನರಸಿಂಹ ಬಂಗರಾಜರ ಮರಣದ ನಂತರ ತನ್ನ ಅಳಿಯ ಕಾಮಪ್ಪನಿಗೆ ಮಂಗಳೂರನ್ನು ಆಳುವ ಅವಕಾಶ ದೊರೆಯುತ್ತದೆ. ಯಾಕೆಂದರೆ ಅಂದು ತುಳುನಾಡಿನಲ್ಲಿ ಅಳಿಯ ಕಟ್ಟು ಎಂಬ ಮಾತಿತ್ತು. ಅದೇ ಮಾತಿನ ಪ್ರಕಾರ ವೀರ ನರಸಿಂಹರ ಮರಣದ ನಂತರ ಕಾಮರಾಯನಿಗೆ ಮಂಗಳೂರನ್ನು ಆಳುವ ಅವಕಾಶ ಸಿಗುತ್ತದೆ. ಪೋರ್ಚುಗೀಸರು ಒಂದು ಕಾಲದಲ್ಲಿ ಕಪ್ಪವನ್ನು ಕಾಮರಾಯನ ಬಳಿ ಕೇಳಿದಾಗ ಕಾಮರಾಯ ಹೆದರಿ ಕಪ್ಪವನ್ನು ನೀಡಿ ನಮ್ಮ ರಾಜ್ಯವನ್ನು ಏನು ಮಾಡಬೇಡಿ ಎಂದು ಬೇಡಿಕೊಳ್ಳುತ್ತಾನೆ. ಆ ಸೂಚನೆಗೆ ತನ್ನ ಅಬ್ಬಕ್ಕಳ ಗಂಡ ಕೂಡ ಸೂಚನೆಯ ಕೊಟ್ಟದ್ದನ್ನು ಕೇಳಿ ಕೆಂಡಮಂಡಲವಾದ ಅಬ್ಬಕ್ಕ ಇಂತಹ ರಣಏಡಿಯ ಜೊತೆ ಬಾಳೋದಕ್ಕಿಂತ ನನ್ನ ನಾಡನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಿ ಪ್ರಾಣ ತ್ಯಜಿಸುವುದೇ ಲೇಸು ಎಂದೆನಿಸಿ ವಿವಾಹ ಬಂಧನವನ್ನು ಮುರಿದು ಬಿಟ್ಟಳು. 1570ರಲ್ಲಿ ಘೋರ ಯುದ್ಧವೊಂದು ನಡೆಯಿತು. ಆ ಯುದ್ಧದಲ್ಲಿಯೂ ಕೂಡ ರಣರಂಗದಲ್ಲಿ ಚಂಡಿಯಾಗಿ ಕಾದಾಡುತ್ತಾಳೆ. ತಾಯಿನಾಡನ್ನು ಕಾಪಾಡಿ ಕೆಚ್ಚೆದೆಯಿಂದ ಹೋರಾಡಿ ಪೋರ್ಚುಗೀಸರನ್ನು ಸದೆಬಡಿದು ಅವರನ್ನು ಸಮುದ್ರದ ಹಟ್ಟಿಯಿಂದ ತನ್ನ ಸೈನ್ಯವನ್ನು ಒರಿದುಂಬಿಸುತ್ತಾ ಕುದುರೆಯ ಮೇಲೆ ಕುಳಿತು ಪೋರ್ಚುಗೀಸರ ಸೈನಿಕರ ರುಂಡ ಮಂಡವನ್ನು ಚೆಂಡಾಡುತ್ತಾಳೆ. ಆದರೆ ಕಾಮರಾಯನ ಕುತಂತ್ರದಿಂದಾಗಿ ಪೋರ್ಚುಗೀಸರ ಗುಂಡೇಟಿಗೆ ಬಲಿಯಾಗುತ್ತಾಳೆ ವೀರರಾಣಿ ಅಬ್ಬಕ್ಕ. ಇಂತಹ ನಮ್ಮ ಕರಾವಳಿ ಭಾಗದ ಒಂದು ಕಾಲದಲ್ಲಿ ಸಿಂಹಿಣಿಯಾಗಿ ಮೆರೆದ ವೀರರಾಣಿ ಅಬ್ಬಕ್ಕರವರ ಚರಿತ್ರೆ. ಇಂತಹ ಇತಿಹಾಸವಿರುವ ತುಳುನಾಡಿನಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಹೆಮ್ಮೆ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪನ್ನು ಕಂಡಿದ್ದರೆ ನನ್ನನ್ನು ಕ್ಷಮಿಸಿ ಎಂದು ಕೇಳುತ್ತಾ ನನ್ನ ಮಾತಿಗೆ ಚುಕ್ಕೆಯನ್ನಿಡುತ್ತಿದ್ದೇನೆ. ಧನ್ಯವಾದಗಳು. ಪ್ರಥಮ PUC ವಾಣಿಜ್ಯ ವಿಭಾಗದಿಂದ ಸೃಷ್ಟಿ ಸೋಮೇಶ್ವರ್. ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಗಣ್ಯರಿಗೆ ಹಾಗೂ ಎಲ್ಲ ಗುರು ಹಿರಿಯರಿಗೆ ಮತ್ತು ನನ್ನ ಕಾಲೇಜಿನ ಸಹಪಾಠಿಗಳಿಗೆ ವಂದನೆಗಳು. ಕನ್ನಡ ಹಾಗೂ ತುಳು ಭಾಷೆಯ ಮೇರು ಸಾಹಿತಿಗಳಾದ ಪ್ರೊಫೆಸರ್ ಅಮೃತ್ ಸೋಮೇಶ್ವರ ಅವರ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಮಾತನಾಡುವಷ್ಟು ದೊಡ್ಡವಳು ನಾನಲ್ಲ. ನನ್ನ ಪ್ರೀತಿಯ ಅಜ್ಜನವರೊಂದಿಗೆ ಕಳೆದ ದಿನಗಳ ಬಗ್ಗೆ ಅವರ ಮೊಮ್ಮಗಳಾಗಿ ಒಂದೆರಡು ಮಾತುಗಳನ್ನಾಡಲು ನಿಮ್ಮ ಮುಂದೆ ನಿಂತಿದ್ದೇನೆ. ಪ್ರೊಫೆಸರ್ ಅಮೃತ್ ಸೋಮೇಶ್ವರರು ನಮ್ಮ ನಾಡಿನ ಮೇರು ವಿದ್ವಾಂಸರು, ಕವಿ, ಸಾಹಿತಿ, ಜನಪದ ತಜ್ಞ, ಯಕ್ಷಗಾನ ಪ್ರಸಂಗಕರ್ತರು, ನಾಟಕ ರಚನೆಕಾರರು. ಕನ್ನಡ ಹಾಗೂ ತುಳು ಭಾಷೆಗಳಲ್ಲಿ 100ಕ್ಕೂ ಮಿಕ್ಕಿ ಪುಸ್ತಕಗಳನ್ನು ರಚಿಸಿದ ಹಿರಿಯರು. ಕರಾವಳಿಯಲ್ಲಿ ಶಿವರಾಮ ಕಾರಂತರನ್ನು ಬಿಟ್ಟರೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚಿಸಿದವರಲ್ಲಿ ಅಮೃತರ ಹೆಸರು ಮುಂಚೂಣಿಯಲ್ಲಿದೆ. ಬಾಲ್ಯವನ್ನು ಮುಂಬೈಯಲ್ಲಿ ಕಳೆದ ಅವರು ಪ್ರಾಥಮಿಕ ಶಾಲೆಯನ್ನು ಸ್ಟೆಲಮರೀಸ್ ಕೋಟೆಕಾರು ಹಾಗೂ ಹೈಸ್ಕೂಲ್ ಶಿಕ್ಷಣವನ್ನು ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ ಇಲ್ಲಿ ಪಡೆದಿದ್ದಾರೆ. ಆನಂದಾಶ್ರಮದ ಮೊದಲನೇ ಬ್ಯಾಚ್ನ ವಿದ್ಯಾರ್ಥಿಯಾಗಿದ್ದ ಅವರು ಶಾಲೆಯಲ್ಲಿರುವಾಗಲೇ ತನಿಯ ಗುರುವರ ಕಾಳಗ ಎಂಬ ಯಕ್ಷಗಾನವನ್ನು ರಚಿಸಿ ಪ್ರದರ್ಶಿಸಿದ್ದು ಮುಂದಿನ ಅವರ ಸಾಹಿತ್ಯ ಹಾಗೂ ಯಕ್ಷಗಾನದ ಚಟುವಟಿಕೆಗಳಿಗೆ ಪೂರಕವಾಯಿತು.
ಶಾಲೆಯಲ್ಲಿ ಅವರ ಗುರುಗಳಾದ ಅಮ್ಮೆಂಬಳ ಶಂಕರನಾರಾಯಣ ನಾವಡರ ಪ್ರೋತ್ಸಾಹದಿಂದ ಸಾಹಿತ್ಯದಲ್ಲಿ ಮುಂದುವರಿಯುವಂತಾಯಿತು. ಸುಮಾರು 12 ಭಾಷೆಗಳನ್ನು ಬಲ್ಲ ಅವರ ತಂದೆ ಹಾಗೂ ಮಲಯಾಳ ಹಾಗೂ ತುಳುವಿನಲ್ಲಿ ನಿರರ್ಗಳವಾಗಿ ಪಾಡ್ದನಗಳನ್ನು ಹಾಡುತ್ತಿದ್ದ ಅವರ ತಾಯಿಯನ್ನು ನೋಡಿಯೇ ಕಲಿತು ಅಮೃತರು ಜನಪದ ಹಾಗೂ ಸಾಹಿತ್ಯದಲ್ಲಿ ಒಲವನ್ನು ಬೆಳೆಸಿದರು. ಮುಂದೆ ಕಾಲೇಜ್ ಶಿಕ್ಷಣವನ್ನು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ BA ಪದವಿಯನ್ನು ಚಿನ್ನದ ಪದಕದ ಮೂಲಕ ಪಡೆದರು ಹಾಗೂ MA ಪದವಿಯನ್ನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪಡೆದರು. ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಟ್ಯೂಟರ್ ಆಗಿ ತಮ್ಮ ಉದ್ಯೋಗ ಜೀವನವನ್ನು ಪ್ರಾರಂಭಿಸಿ ಮುಂದೆ ಸಂತ ಫಿಲೋಮಿನಾ ಕಾಲೇಜು ಪುತ್ತೂರು ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ವಿವೇಕಾನಂದ ಕಾಲೇಜು ಪುತ್ತೂರು ಇಲ್ಲಿ ನಿವೃತ್ತರಾಗುವವರೆಗೂ ಕಾರ್ಯನಿರ್ವಹಿಸಿದರು. ಅಜ್ಜ ಯಾವಾಗಲೂ ಎಲ್ಲರಲ್ಲೂ ಪ್ರೀತಿಯಿಂದ ಮಾತನಾಡುವವರು. ಮನೆಗೆ ಯಾರಾದರೂ ಬಂದರೆ ಅವರಿಗೆ ಬಹಳ ಇಷ್ಟ. ಮನೆಯವರೆಲ್ಲರೂ ಒಟ್ಟಿಗೆ ಕುಳಿತು ಚಹಾ ತಿಂಡಿ ಹಾಗೂ ಊಟ ಮಾಡಬೇಕೆನ್ನುವುದು ಅವರ ಬಯಕೆ. ನಮ್ಮ ಮನೆಯ ಊಟದ ಟೇಬಲೇ ನಮ್ಮ ಮನೆಯ ಪಟ್ಟಾಂಗದ ಕಟ್ಟೆ. ಅಲ್ಲಿ ಯಾವಾಗಲೂ ಏನಾದರೂ ಹೇಳಿ ನಗುತ್ತಾ ನಗಿಸುತ್ತಾ ಇದ್ದರು. ತುಳುನಾಡಿನ ತಿಂಡಿ ತಿನಿಸುಗಳ ಬಗ್ಗೆ ಅಪಾರ ಒಲವು ಹೊಂದಿದ್ದ ಅವರು ಅದರ ಬಗ್ಗೆ ಅವರ ಬಯಕೆಯನ್ನು ಅಜ್ಜಿ ಅಥವಾ ನನ್ನ ಅಮ್ಮನ ಬಳಿ ಹೇಳಿ ಮಾಡಿಸುತ್ತಿದ್ದರು. ನನ್ನ ಅಜ್ಜ ಒಬ್ಬ ಜ್ಞಾನ ಭಂಡಾರ ಇದ್ದ ಹಾಗೆ. ಅದೆಷ್ಟೋ ಮಂದಿ ಮನೆಗೆ ಬಂದು ಅವರ ಪ್ರಶ್ನೆಗಳ ಪರಿಹಾರ ಪಡೆಯುತ್ತಿದ್ದರು. ಒಂದು ರೀತಿಯಲ್ಲಿ ಈಗಿನ ಗೂಗಲ್ ಇದ್ದ ಹಾಗೆ ಕನ್ನಡ ತುಳುವಿಗೆ ಸಂಬಂಧಪಟ್ಟ ಎಲ್ಲ ಪ್ರಶ್ನೆಗಳಿಗೆ ಅವರಲ್ಲಿ ಪರಿಹಾರವಿತ್ತು. ನಾನೂ ಅದೆಷ್ಟೋ ಬಾರಿ ಅವರಲ್ಲಿ ಕೇಳಿ ನನ್ನ ಪ್ರಶ್ನೆಗಳನ್ನು ಪರಿಹರಿಸಿದ್ದುಂಟು. ನನ್ನ ಅಜ್ಜ ಒಬ್ಬ ಒಳ್ಳೆಯ ಚಿತ್ರಕಾರರೂ ಆಗಿದ್ದರು. ನಮ್ಮಲ್ಲಿ ವಿಷುಕಣಿಯ ದಿನದಂದು ಅವರೇ ಹೂ ಮತ್ತು ಎಲೆಗಳನ್ನು ಬಳಸಿ ರಂಗವಲ್ಲಿಯನ್ನು ಹಾಕುತ್ತಿದ್ದರು. ರೇಡಿಯೋ ಆಕಾಶವಾಣಿ ಎಂದರೆ ಅವರಿಗೆ ಬಲು ಪ್ರೀತಿ. ಆಕಾಶವಾಣಿಯ ಬೆಳಗಿನ ಆರಂಭದ ಗೀತೆ ಪ್ರಾರಂಭವಾಗುವುದೇ ಅವರ ರಚನೆಯ ಗೀತೆಯಿಂದ. ಬೆಳಗಿನಿಂದ ಮಧ್ಯಾಹ್ನದವರೆಗೆ ಆಕಾಶವಾಣಿಯಲ್ಲಿ ಬರುವ ಪ್ರತಿ ಕಾರ್ಯಕ್ರಮವನ್ನು ಕೇಳಿ ಆಸ್ವಾದಿಸುತ್ತಿದ್ದರು ಮತ್ತು ಒಳ್ಳೆಯ ಕಾರ್ಯಕ್ರಮ ಬಂದರೆ ಕೂಡಲೇ ಪೋಸ್ಟ್ ಕಾರ್ಡ್ನಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಿದ್ದರು. ನಾನು ಅದೆಷ್ಟೋ ಬಾರಿ ಆಕಾಶವಾಣಿ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುತ್ತಿದ್ದರು. ಹಾಗೆಯೇ ಅವರಿಗೆ ಪ್ರಾಣಿ ಪಕ್ಷಿಗಳೆಂದರೂ ಅಷ್ಟೇ ಇಷ್ಟ. ನೂರಾರು ತುಳು ಭಕ್ತಿಗೀತೆಗಳನ್ನು ರಚಿಸಿರುವರು ಅವರು. ಪದ್ಯಗಳು ಈಗಲೂ ವಿದ್ಯಾಭೂಷಣ್ ಅವರ ಧ್ವನಿಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೇಳಿಬರುತ್ತಿದೆ. ಎಂಚಿತ್ತಿ ಮಗನು ಪಡೆಯಲು ಪಾರ್ವತಿ, ಪುರಲನ ದಕ್ಕದು ಪೋಯನ ರಂಗ, ಈರೆಸಿರಿಪಾದ ದರ್ಶನದಿಂದ ಬನ್ನಾಗ ಹಾಗೂ ಮೊದಲಾದವುಗಳು. ಆದರೆ ನನ್ನ ಅಜ್ಜ ಅದನ್ನು ಬರೆದವರು ಎಂದು ಹೆಚ್ಚಿನವರಿಗೆ ಇಂದಿಗೂ ತಿಳಿದಿಲ್ಲ. ಯಾವುದೇ ಪ್ರಶಸ್ತಿಗಳಿಗಾಗಿ ಹಂಬಲಿಸದ ನನ್ನ ಅಜ್ಜನಿಗೆ ನಾಡಿನ ಹೆಚ್ಚಿನ ಎಲ್ಲ ಪ್ರಶಸ್ತಿಗಳು ಸಂದಿವೆ. ಕೇಂದ್ರ ಸರ್ಕಾರದ ಭಾಷಾ ಸಮ್ಮಾನ ಪ್ರಶಸ್ತಿಯೂ ಅದರಲ್ಲಿ ಸೇರಿದೆ. 89 ವರ್ಷಗಳ ಕಾಲವು ಜೀವನೋತ್ಸಾಹದಿಂದ ಬಾಳಿ ಬದುಕಿದ ನನ್ನ ಅಜ್ಜ ಯಾವತ್ತಿಗೂ ಯಾರನ್ನೂ ನೋಯಿಸಿದವರಲ್ಲ. ಆದರೆ ಸರಿತಪ್ಪುಗಳ ವಿಮರ್ಶೆ ಮಾತ್ರ ಆ ಕೂಡಲೇ ಮಾಡುತ್ತಿದ್ದರು. ತನ್ನ ಕೊನೆಯ ಕಾಲದವರೆಗೂ ಓದು ಬರಹದಲ್ಲಿ ನಿರತರಾಗಿದ್ದ ಅವರು ಈಗ ಇರುತ್ತಿದ್ದರೆ ಅವರು ಇನ್ನಷ್ಟು ಕೃತಿಗಳು ಸಾಹಿತ್ಯ ಲೋಕಕ್ಕೆ ಸಲ್ಲುತ್ತಿದ್ದವು. ಉಳ್ಳಾಲದ ಈ ಅಬ್ಬಕ್ಕ ಉತ್ಸವ ಸಮಿತಿಯ ಆರಂಭದ ಕಾಲದಿಂದಲೂ ಅವರಿರುವವರೆಗೂ ಈ ಉತ್ಸವ ಸಮಿತಿಯ ಗೌರವ ಸಲಹೆಗಾರರಾಗಿ ಸೇವೆ ಸಲ್ಲಿಸಿರುವುದನ್ನು ಇಲ್ಲಿ ಸ್ಮರಿಸುತ್ತಾ ಅಂತಹ ಅಜ್ಜನನ್ನು ಪಡೆದ ನಾನೇ ಧನ್ಯಳು ಎಂದು ಭಾವಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ಶ್ರೀದೇವಿ, ದ್ವಿತೀಯ PUC ವಾಣಿಜ್ಯ ವಿಭಾಗ. ಈ ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳು. ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಪ್ರಖರ ಪಾಂಡಿತ್ಯ, ಜನಪದ ಸಂಶೋಧನೆಗಾಗಿ ತನ್ನನ್ನು ಸಮರ್ಪಿಸಿಕೊಂಡಿದ್ದ ಕರಾವಳಿ ಕಂಡ ಮೇರು ಸಾಹಿತಿ, ಹಿರಿಯ ವಿದ್ವಾಂಸ, ಯಕ್ಷಗಾನ, ಜಾನಪದ, ಭೂತಾರಾಧನೆ ಕ್ಷೇತ್ರದಲ್ಲಿ ಅಗಾಧ ಸಂಶೋಧನಾ ಸಾಹಿತ್ಯಗಳ ಜನಕ, 100ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೃತಿಗಳನ್ನು ಹೊರತಂದು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಅನನ್ಯ ಸಾಧಕ ಪ್ರೊಫೆಸರ್ ಡಾಕ್ಟರ್ ಅಮೃತ ಸೋಮೇಶ್ವರ ಇವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತೇನೆ. ಇವರು 27 ಸೆಪ್ಟೆಂಬರ್ 1935ರಲ್ಲಿ ಜನಿಸಿದರು. ಕೋಟೆಕ್ಕಾರಿನ ಸ್ಟೆಲ್ಲಾ ಮೇರಿಸ್ ಕಾನ್ವೆಂಟ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು. ಅನಂತರ ಇಲ್ಲಿನ ಆನಂದಾಶ್ರಮದಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಪದವಿ ಅಭ್ಯಾಸ ಮಾಡಿದರು. ನಂತರ MA ಪದವಿಯನ್ನು ಧಾರವಾಡ ವಿಶ್ವವಿದ್ಯಾಲಯದಲ್ಲಿ ಪಡೆದು ತಮ್ಮ ಪದವಿ ಕಾಲೇಜಿನಲ್ಲಿ ಉದ್ಯೋಗ ಜೀವನವನ್ನು ಪ್ರಾರಂಭಿಸಿದ ಇವರು
ಮುಂದಿನ ದಿನಗಳಲ್ಲಿ ಸಂತ ಫಿಲೋಮಿನಾ ಕಾಲೇಜು ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ವಿವೇಕಾನಂದ ಕಾಲೇಜು ಪುತ್ತೂರಿನಲ್ಲಿ ನಿವೃತ್ತರಾಗುವವರೆಗೂ ಕಾರ್ಯನಿರ್ವಹಿಸಿ ಸಾವಿರಾರು ಶಿಷ್ಯರಿಂದ ಮೆಚ್ಚುಗೆ ಪಡೆದ ಶಿಸ್ತಿನ ಪ್ರಾಧ್ಯಾಪಕರಿವರು. ಕಲೆ, ಸಾಹಿತ್ಯ, ಸಂಶೋಧನಾಸಕ್ತರಿಗೆ ಸದಾಕಾಲ ಪ್ರೇರಕರಾಗಿದ್ದರು. ವಿದ್ಯಾರ್ಥಿಯಾಗಿದ್ದಾಗಲೇ ಸಾಹಿತ್ಯದಲ್ಲಿ ಅಭಿರುಚಿ ಹೊಂದಿದ್ದ ಇವರು ತುಳುನಾಡಿನ ಸಂಸ್ಕೃತಿ ಮತ್ತು ಕಲೆಯ ಬಗ್ಗೆ ವಿಶೇಷ ಒಲವುಳ್ಳವರಾಗಿದ್ದರು. ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿರುವ ಅವರ ಆಸಕ್ತಿ ಮತ್ತು ಅಭಿರುಚಿಗಳು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಸಮಾನ. ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕಥೆ, ಕವನ, ಸಣ್ಣ ಕಥೆ, ಕಾದಂಬರಿ, ನಾಟಕ, ವ್ಯಕ್ತಿಚಿತ್ರ, ಜನಾಂಗದ ಪರಿಚಯ, ಸಾಹಿತ್ಯ ಪರಿಚಯ, ರೇಡಿಯೋ ರೂಪಕ, ನೃತ್ಯ ರೂಪಕ, ಸ್ವತಂತ್ರ ಗಾದೆ, ಶಬ್ದಕೋಶ, ಸಂಸ್ಕೃತಿ ಚಿಂತನ, ವಚನ ಸಾಹಿತ್ಯ, ಕುಚೋದ್ಯಕೋಶ, ಅಂಕಣ ಲೇಖನ, ಯಕ್ಷಗಾನ ವಿಚಾರ ವಿಮರ್ಶೆ ಸಂಪಾದನೆ ಹೀಗೆ 10 ಹಲವು ಪ್ರಕಾರಗಳಲ್ಲಿ ಕೃತಿಗಳನ್ನು ಸಮರ್ಪಿಸಿದ್ದಲ್ಲದೆ ತುಳುವಿನಲ್ಲಿ ಕವನ ಸಂಗ್ರಹ, ಪಾಡ್ದಾನ ಸಂಗ್ರಹ, ನಾಟಕ, ಅನುವಾದಿತ ಕಾವ್ಯ, ನೃತ್ಯ ರೂಪಕ, ತುಳು ಜಾನಪದ ಕುರಿತಾದ ಸಂಶೋಧನೆ, ಭಕ್ತಿಗೀತೆಗಳ ಕೃತಿಗಳನ್ನು ಹೊರ ಜಗತ್ತಿಗೆ ಪರಿಚಯಿಸಿದ್ದಾರೆ. ರುದ್ರಶಿಲೆ ಸಾಕ್ಷಿ, ಕೆಂಪು ನೆನಪು, ಎಲೆಗಿಳಿ, ಮಾನವತೆ ಗೆದ್ದಾಗ ಮತ್ತು ಇತರ ಕಥೆಗಳು ಇವರ ಸಣ್ಣ ಕಥಾ ಸಂಕಲನಗಳು. ವನಮಾಲೆ, ಭ್ರಮಣ, ಜ್ಯೋತಿ ದರ್ಶನವಾಯಿತು, ಉಪ್ಪುಗಾಳಿ, ಕರೆಗಾಳಿ ಇವರ ಕವನ ಸಂಕಲನಗಳಾದರೆ ತೀರದ ತೆರೆ ಎಂಬುದು ಇವರು ರಚಿಸಿದ ಕಾದಂಬರಿ. ತಂಬಿಲ, ರಂಗಿತ ಇತ್ಯಾದಿ ಕವನ ಸಂಕಲನಗಳು. ವನಮಾಲೆ, ಭಗವತಿ ಆರಾಧನೆ, ಮೋಯ ಮಲಯಾಳ ನಿಘಂಟು ಮುಂತಾದವು ಅವರು ರಚಿಸಿದ ಮಹತ್ತರ ಕೃತಿಗಳು. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಪರಿಷತ್ ಶತಮಾನೋತ್ಸವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಭಾಷಾ ಸನ್ಮಾನ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ 2020ನೇ ಸಾಲಿನ ಗೌರವಶ್ರೀ ಪ್ರಶಸ್ತಿ, ಮಣಿಪಾಲ ಅಕಾಡೆಮಿಯ ಮಾಹೆ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಯಿಂದ ಸಂಘ ಸಂಸ್ಥೆಗಳ ಸನ್ಮಾನದಿಂದ ಪುರಸ್ಕೃತರಾದ ಇವರ ಅನುಭವದ ಮಾತುಗಳು ಇಷ್ಟೇ. ಅದೇನೆಂದರೆ, ಪ್ರತಿಯೊಂದು ಪ್ರಶಸ್ತಿ ಸಿಕ್ಕಾಗಲೂ ನನ್ನ ಪಾಡಿಗೆ ನಾನು ಸಾಹಿತ್ಯ ಸೇವೆ ಮಾಡಿಕೊಂಡು ಬಂದಿದ್ದೇನೆ, ಆಶೆ ಆಕಾಂಕ್ಷೆ ಇಲ್ಲದೆ ನನ್ನ ಇತಿಮಿತಿಯಲ್ಲಿ ಕೆಲಸ ಮಾಡಿದ್ದೇನೆ ಎಂಬ ಮಾತುಗಳು ಅವರ ಸರಳತನಕ್ಕೆ ಉದಾಹರಣೆ ಎನ್ನಬಹುದು. ಅಗಾಧ ಸಾಧನೆಗಳನ್ನು ಮಾಡಿ ಪುರಸ್ಕೃತರಾದ ಡಾಕ್ಟರ್ ಅಮೃತ ಸೋಮೇಶ್ವರರು ಇಹಲೋಕ ತ್ಯಜಿಸಿ ಸುಮಾರು 2 ವರ್ಷಗಳು ಸಂದಿದರೂ ಅವರ ನೆನಪುಗಳು, ಬರಹಗಳು ಶಾಶ್ವತ ಎಂಬುದು ನನ್ನ ಅನಿಸಿಕೆ. ಮಾತನಾಡಲು ಅನುವು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಎಲ್ಲಾದರೂ ಏನಾದರೂ ತಪ್ಪು ಕಂಡು ಬಂದಲ್ಲಿ ಕ್ಷಮೆ ಇರಲಿ. ಇವರಂತಹ ಸಾಹಿತಿಗಾರರು ಇನ್ನೂ ಹುಟ್ಟಿ ಬರಲಿ ಎಂಬುದೇ ಸಾಹಿತ್ಯದ ಆಶಯ ಎಂದು ಹೇಳುತ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡುತ್ತಿದ್ದೇನೆ. ಧನ್ಯವಾದಗಳು. ಮುಂಜಾನೆಯ ಹೊತ್ತಿಗೆ ಜ್ಞಾನ ಭಂಡಾರ ಎಷ್ಟು ಜನರದು ತುಂಬಿದೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ಕುಸು ಕುಸು, ಪಿಸು ಪಿಸು. ಬಹುಶಃ ಯಾವುದಾದ್ರೂ ಒಬ್ಬ ಆಕ್ಟರ್ ಬಗ್ಗೆ ಅಥವಾ ರೀಲ್ಸ್ ಬಗ್ಗೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದ್ರೆ ಫುಲ್ ಅಲರ್ಟ್ ವಿತ್ ದ ಕಾನ್ಸಂಟ್ರೇಷನ್ ಮೈಂಡ್. ಎಂಟಿ ಮೈಂಡ್ ಈಸ್ ಅ ಡೆವಿಲ್ ಮೈಂಡ್ ಅಂತ ಹೇಳ್ತಾರೆ. ಆದರೆ ತಮಗೆಲ್ಲರಿಗೂ ಕೂಡ ನಾನು ವಿಶೇಷವಾಗಿ ಪರಿಜ್ಞಾನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹ್ಯಾಟ್ಸ್ ಆಫ್ ಮತ್ತು ಇಡೀ ಶಿಕ್ಷಕ ವೃಂದಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ನಮಗೆ ತುಂಬ ನಿರೀಕ್ಷೆ ಇತ್ತು, ಒಂದು 10-15 ಮಕ್ಕಳು ಇವತ್ತು. ಆದರೆ ಆ 4 ಮಕ್ಕಳು ಬಹಳ ಅದ್ಭುತವಾಗಿ ರಾಣಿ ಅಬ್ಬಕ್ಕಳ ಚರಿತ್ರೆಯ ಬಗ್ಗೆ ಮತ್ತು ದಿವಂಗತ ಅಮೃತ ಸೋಮೇಶ್ವರರು ನಮ್ಮ ಇಡೀ ಅಬ್ಬಕ್ಕ ಉತ್ಸವ ಸಮಿತಿಯ ಬಹಳ ಮುಖ್ಯ ಭಾಗ. ಉತ್ಸವ ಸಮಿತಿಯಲ್ಲಿ 2 ಜನ ಸಾಧನೆಗೈದಂತಹ ತಾಯಂದಿರಿಗೆ, ಮಹಿಳೆಯರಿಗೆ ನಾವು ಅಬ್ಬಕ್ಕ ಪ್ರಶಸ್ತಿಯನ್ನು ಕೊಡ್ತೇವೆ. ಯಾವಾಗ ಅಬ್ಬಕ್ಕ ಉತ್ಸವ ಸಮಿತಿ ಆರಂಭವಾಯಿತೋ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ಪದಾಧಿಕಾರಿಗಳ ಸಮ್ಮತದಲ್ಲಿ ಆ 2 ಜನ ಕವನ, ಸಾಹಿತ್ಯ ಒಂದು ಕಡೆ ಒಂದು ಪ್ರಶಸ್ತಿ ಆದರೆ ಯಾವುದಾದ್ರೂ ಬೇರೆ ಕ್ಷೇತ್ರ, ಅದು ಸಾಮಾಜಿಕ, ಕ್ರೀಡೆ ಅಥವಾ ವೈದ್ಯಕೀಯ ಅಥವಾ ಬೇರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಮಹಿಳೆಯರಿಗೆ ಪ್ರಶಸ್ತಿಯನ್ನು ಕೊಡುವಂಥದ್ದು. ಆದರೆ ಆ ಪ್ರಶಸ್ತಿಗೆ ಪ್ರತಿ ವರ್ಷ 100ರಿಂದ 150 ಜನ ನಾವು ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟ ಮೇಲೆ ಅವರ ಪ್ರೊಫೈಲ್ಸ್ ಎಲ್ಲ ಬರ್ತಾ ಇತ್ತು. ಅಬ್ಬಕ್ಕ ಉತ್ಸವ ಸಮಿತಿ ಯಾವುದನ್ನು ಕೂಡ ತಮ್ಮ ಗಣನೆಗೆ ಅಥವಾ ತಮ್ಮ ಆಯ್ಕೆಗೆ ತೆಗೆದುಕೊಳ್ಳದೆ
ಡಾಕ್ಟರ್ ಪ್ರೊಫೆಸರ್ ನಮ್ಮ ಅಮೃತ ಸೋಮೇಶ್ವರರ ದಿವ್ಯ ಹಸ್ತದಲ್ಲಿ ಅದನ್ನು ಕೊಡ್ತಾ ಇತ್ತು. ಅವರೇ ಆದಂಥ ಒಂದು ತಂಡವನ್ನು ಮಾಡಿ ಅವರ ಜೀವಂತ ಇರುವವರೆಗೆ ಬಹಳ ಹೆಮ್ಮೆ ಎನಿಸಿತ್ತು. ಇವತ್ತು ಅವರ ಮೊಮ್ಮಗಳು ಬಹುಶಃ ಅಜ್ಜನಿಗೆ ಅತಿ ದೊಡ್ಡ ಒಂದು ಅವಳು ಕಾಣಿಕೆ ಅಂತ ಹೇಳಿದರೆ ಬಹಳ ಹೆಮ್ಮೆಯ ವಿಚಾರ. ಎಲ್ಲರಿಗೆ ಇದು ಸಿಗುವುದಿಲ್ಲ. ತನ್ನ ತಾತನ ಬಗ್ಗೆ ತನ್ನ ಮನದ ಮಾತುಗಳನ್ನು ಸೃಷ್ಟಿ ಬಹುಶಃ ಸೋಮೇಶ್ವರವರು ಬಹಳ ಚೆನ್ನಾಗಿ ತನ್ನ ತಾತನ ಬಗ್ಗೆ ಮನದ ಮಾತುಗಳನ್ನು ಹೇಳಿದರು. 4 ಮಕ್ಕಳು ಕೂಡ ಈ ಒಂದು ಸೇವೆಯನ್ನು ನಮಗೆ ಕೊಟ್ಟವರು ಹಿರಿಯರು ನಮ್ಮ ಅಮೃತ ಸೋಮೇಶ್ವರರು. ಇಂಥ ಒಂದು ಸೇವೆಯನ್ನು ಕೊಟ್ಟಂತಹ ಅವರ ಸ್ಮರಣಾರ್ಥ ನಮ್ಮ 1 ವರ್ಷದ ಅಬ್ಬಕ್ಕ ಉತ್ಸವವನ್ನು ಕೂಡ ಆ ವೇದಿಕೆಯನ್ನು ಕೂಡ ಅವರ ಹೆಸರಿನಲ್ಲಿ ಮಾಡಿ ಇವತ್ತು ಕೂಡ ಅಬ್ಬಕ್ಕ ಉತ್ಸವ ಸಮಿತಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ಅವರ ಸೇವೆಯನ್ನು ನೆನವರಿಕೆ ಮಾಡ್ತದೆ. ತುಳುನಾಡಿನ ಹೆಮ್ಮೆಯ ಈ ಮಣ್ಣಿನ ಮಗನಾಗಿ ಕಲೆ ಸಾಹಿತ್ಯ ಮತ್ತು ತುಳುವಿಗೆ ವಿಶೇಷವಾದಂತಹ ಪ್ರಾಧಾನ್ಯ ಕೊಟ್ಟ ಅಂಥ ಒಂದು ಹಿರಿಯ ಚೇತನ ಇವತ್ತು ನಮ್ಮ ಜೊತೆ ಇಲ್ಲ ಸ್ನೇಹಿತರೆ. ಆದರೆ ಅವರ ನೆನಪುಗಳು ಮತ್ತು ನೀವುಗಳು ನಿಮ್ಮಲ್ಲಿ ಎಷ್ಟು ಜನ ಮುಂದೆ ಕವಿಗಳಾಗ್ತಾರೆ, ಸಾಹಿತಿಗಳಾಗ್ತಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಹೋಗುವಾಗ ನಮ್ಮ ಊರಿನ ರಾಣಿ ಹಬ್ಬಕ್ಕ ನಮ್ಮ ಹಿರಿಯರು ಅಮೃತ ಸೋಮೇಶ್ವರರ ಬಗ್ಗೆ 4 ಮಾತುಗಳನ್ನಾಡುವಂತಹ ಧೈರ್ಯ ಸ್ಥೈರ್ಯ ಆ ಭಗವಂತ ಮತ್ತು ನಿಮಗೆ ಈ ಶಾಲೆ ಇವತ್ತು ನಿಮಗೆ ಬೇರೆ ಬೇರೆ ಕ್ಲಾಸ್ಗಳಿತ್ತು, ಅದನ್ನೆಲ್ಲವನ್ನ ಬದಿಗಿಟ್ಟು ನಮ್ಮ ಪ್ರಾಂಶುಪಾಲರಾದಂಥ ವಿಕ್ರಮ್ ಸರ್ ಅವರು ಇಡೀ ನಮ್ಮ ಅಧ್ಯಾಪಕರ ಬಳಗ ನಿಮ್ಮನ್ನ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಮಾಡಿದೆ. ದಯವಿಟ್ಟು ನಿಮ್ಮ ಹೊಟ್ಟೆಯ ಭಂಡಾರವನ್ನು ಹೇಗೂ ತುಂಬಿಸ್ಬೋದು, ಜ್ಞಾನದ ಭಂಡಾರವನ್ನು ತುಂಬಿಸಲಿಕ್ಕೆ ಅವಕಾಶಗಳು ಬಂದಾಗ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ನಾವು ಯಾವಾಗಲೂ ಫನ್ನಿ ಆಗಿರುವಾಗ ಇಂಥ ಒಂದು ಅವಕಾಶ ನಿಮ್ಮ ಬಾಳಿಗೆ ಒಂದು ಹೊಸ ಸ್ಫೂರ್ತಿಯನ್ನು ಕೊಡಲಿ ಅಂತ ಹೇಳ್ತಾ ಇದೀಗ 10:30ಕ್ಕೆ ನಮ್ಮ ಸಭಾ ಕಾರ್ಯಕ್ರಮ ಸಮಯದಲ್ಲಿ ಆರಂಭವಾಗ್ತದೆ. ಅತಿಥಿಗಳು ಈಗಾಗಲೇ ಬರ್ತಾ ಇದ್ದಾರೆ. ಅಷ್ಟರವರೆಗೆ ಕೇವಲ ನಮ್ಮ ಅಮೃತ ಸೋಮೇಶ್ವರರ ಬಗ್ಗೆ ಭಾಷಣಗಳನ್ನು ಕೇಳಿದರೆ ಸಾಕ, ಅವರ ಹಾಡುಗಳು ಇವತ್ತು ಕೂಡ ಮಕ್ಕಳು ಉಲ್ಲೇಖ ಮಾಡಿದ್ರು. ಎಂಚಿತಿ ಮಗನು ಪಡೆಯಳು ಪಾರ್ವತಿ. ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೂಡ ಆ ಹಾಡಿನ ಜೊತೆಗೆ ತುಳುವಲ್ಲಿ ಸರಸ ಸಲ್ಲಾಪ ಬಹುಶಃ ನಿಮಗೆಲ್ಲ ಕೇಳುವ ಯೋಗ ನಮ್ಮ ಹಿರಿಯಕ್ಕ ರತ್ನಾವತಿ ಬೈಕಾಡಿಯವರು ಮಾಡ್ತಾರೆ. ಸರಸು ಪಿದಾಡ್ದಲ್ ನೀರ್ಗ್. ಅದರ ಜೊತೆಗೆ ನಮ್ಮ ದೇವಕಿಯಮ್ಮ ಮತ್ತೊಂದು ನನಗೆ ಹೇಳಿದ್ರು, ನಾವು ಆ ಕಾಲದಲ್ಲಿ ಯಂಗ್ಸ್ಟರ್ಸ್ ಇರುವಾಗ ನಾವು ಹಾಡಿಗೆ ನೃತ್ಯವನ್ನ ಮಾಡಿರುವಂಥದ್ದು. ಅಮೃತ ಸೋಮೇಶ್ವರವರ ಕಲ್ಪನೆ ಎಷ್ಟು ಚೆನ್ನಾಗಿರ್ತದಂತ ಹೇಳಿದ್ರೆ, ನಾವೆಲ್ಲ ಕಡಲ ತಡಿಯ ಮಕ್ಕಳು, ಅವರ ಕಡಲ ತಡಿಯ ಮಕ್ಕಳಿಗೋಸ್ಕರ ಹಾಡನ್ನು ಬರೆದಿದ್ದಾರೆ. ಇವತ್ತು ಕೂಡ ನಮ್ಮ ರಾಜೇಶ್ವರಿ ಅಕ್ಕ ಅವರ ಮಗಳು ನೃತ್ಯದಲ್ಲಿ ಪ್ರತಿ ಸಲ ಈ ಹಾಡನ್ನು ಸೇರಿಸ್ಕೊಂಡು ಜಾನಪದದ ನೃತ್ಯದ ಸೊಗಡನ್ನು ಕೊಡ್ತಾರೆ. ಎಲ್ಲಿಯ ಸೊಗಡನ್ನು ಕೊಡ್ತಾ ಇಲ್ಲ, ನಮ್ಮ ಉಳ್ಳಾಲದ ಕಡಲ ರಾಜೆ ಉಂದೇ ಕಾಣಿಕೆ, ಕಡಲ ರಾಜೆ ಉಂದೇ ಕಾಣಿಕೆ, ಪೂಪೇರಿನೇ ಪದೈರೆ ಕಾಣಿಕೆ. ನೋಡಿ, ನನಗೆ ಈಗ ಅದು ರಿಮೈಂಡ್ ಆಯ್ತು. ಒಂದು ಕಾಲದಲ್ಲಿ ನಮ್ಮನ್ನು ಕೂಡ ಆ ನರ್ತನಕ್ಕೆ ಅಣಿಯಾದವರು. ಇಂಥ ಎಲ್ಲ ಹಾಡುಗಳ ಜೊತೆಗೆ ಅವರ ಸವಿ ನೆನಪಿನ ಭಂಡಾರದಲ್ಲಿ ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿಯ ಸಂಚಾಲಕರು, ಹಿರಿಯರು ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಬೈಕಾಡಿ ಪ್ರತಿಷ್ಠಾನದ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರಾಂತ ಒಂದು ಸೇವೆಯನ್ನು ಕೊಡುವಂತಹ ನಮ್ಮ ಸಮಿತಿಯ ಹಿರಿಯಕ್ಕ ರತ್ನಾವತಿ ಜೆ ಬೈಕಾಡಿಯವರು ಅಮೃತ ಸೋಮೇಶ್ವರರ ಸುಮಧುರ ಹಾಡುಗಳ ಧ್ವನಿಯಾಗಿ ನಿಮ್ಮ ಮುಂದೆ. ಎಲ್ರಿಗೂ ನಮಸ್ಕಾರ. ಅಮೃತರ ಮೂಡಾಯಿ ಗಾಳಿ ಬೀಜುಂಡು ನೀವೆಲ್ಲ ಕೇಳಿದ್ದೀರಿ. ಅದನ್ನು ಸೋಮೇಶ್ವರದ ರುದ್ರ ಪಾದೆಯಲ್ಲಿ ಕೂತ್ಕೊಂಡು ಸಮುದ್ರವನ್ನು ಹುಣ್ಣಿಮೆಯ ದಿವಸ ವೀಕ್ಷಿಸಿದ್ರೆ ಆ ಸಮುದ್ರ ಹೇಗೆ ಕಾಣ್ತದೆ ಎಂಬುದನ್ನು ಅವರು ಈ ಕವನದಲ್ಲಿ ವರ್ಣಿಸಿದ್ದಾರೆ.
ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಡು ಮೂಡಾಯಿ ಗಾಳಿ ಬೀಜುಡು ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಡು ಪುಣ್ಣಾಮೆ ತಿಂಗೊಲ್ದ ಪೊಲ್ಲು ತೂಪಿ ಕಣ್ಣಿಗೆ ಬೀಜುಂಡು ಮಾಯದ ಹುಲ್ಲು ಪುಣ್ಣಾಮೆ ತಿಂಗೊಲ್ದ ಪೊಲ್ಲು ತೂಪಿ ಕಣ್ಣಿಗೆ ಬೀಜುಂಡು ಮಾಯದ ಹುಲ್ಲು ಮೂಡಾಯಿ ಗಾಳಿ ಬೀಜುಂಡು ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಡು ಲಕಲಾಕ ಮೆಂಜೂನ ಸೆರೆಟ್ ಆಹಾ ತಕ ಪಾಕರಟ್ಟುನ ಆ ಬಳ್ಯನು ರೆಟ್ ಲಕಲಾಕ ಮೆಂಜುನ ಸೆರೆಟ್ ಆಹಾ ತಕ ಪಾಕರಟ್ಟುನ ಆ ಬಳ್ಯನು ರೆಟ್ ಏರ್ಕೊಂಡು ಮೋಕೆಡು ಕಡಲು ಏತೋ ಬಯಕೇಲು ಗುದ್ದೊಂದು ಮೊರೆಸೋಡು ಉಡಲು ಏರ್ಕೊಂಡು ಮೋಕೆಡು ಕಡಲು ಏತೋ ಬಯಕೇಲು ಗುದ್ದೊಂದು ಮೊರೆಸೋಡು ಉಡಲು ಮೂಡಾಯಿ ಗಾಳಿಯ ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಡು ಮೂಡಾಯಿ ಗಾಳಿ ಬೀಜುಡು ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಡು ಆರುದ್ರ ಪಾದದ ಗದ್ದಿಗೇಡು ಇಂಚ ಪುಣ್ಣಾಮೆ ಕಳೇರೆ ಪುಣ್ಯೋನೆ ಬೋಡು ಆರುದ್ರ ಪಾದದ ಗದ್ದಿಗೇಡು ಇಂಚ ಪುಣ್ಣಾಮೆ ಕಳೇರೆ ಪುಣ್ಯೋನೆ ಬೋಡು ಎಟ್ಟೆಗಳಿಗೆ ಮುಟ್ಟಬಲ್ಲ ದೂರ ಕುಳ್ವೇರ ಇಂಚಿತ್ತಿ ವೇಳ್ಯೋಡು ಇಲ್ಲ ಎಟ್ಟೆಗಳಿಗೆ ಮುಟ್ಟಬಲ್ಲ ದೂರ ಕುಳ್ವೇರ ಇಂಚಿತ್ತಿ ವೇಳ್ಯೋಡು ಇಲ್ಲ ಮೂಡಾಯಿ ಗಾಳಿ ಬೀಜುಡು ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಡು ಮೂಡಾಯಿ ಗಾಳಿ ಬೀಜುಡು ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಡು ಪುಣ್ಣಾಮೆ ತಿಂಗೊಲ್ದ ಪೊಲ್ಲು ತೂಪಿ ಕಣ್ಣಿಗೆ ಬೀಜುಂಡು ಮಾಯದ ಹುಲ್ಲು ಪುಣ್ಣಾಮೆ ತಿಂಗೊಲ್ದ ಪೊಲ್ಲು ತೂಪಿ ಕಣ್ಣಿಗೆ ಬೀಜುಂಡು ಮಾಯದ ಹುಲ್ಲು ಮೂಡಾಯಿ ಗಾಳಿಯ ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಡು ಮೂಡಾಯಿ ಗಾಳಿ ಬೀಜುಡು ಅಲಪಟ್ಟಾಯಿ ಕಡಲಿಡು ಪೊರ್ತು ಕಂತುಡು ಆ ಇನ್ನೊಂದು ರಚನೆ ನೀವು ಕೇಳಿರುವಂಥದ್ದೇ ಸರಸು ಪಿದಾಡ್ದಳು ತೇರುಗು. ಒಂದು ಗದ್ದೆಯಲ್ಲಿ ಕೆಲಸ ಮಾಡ್ತಾ ಮನೆ ಕೆಲಸದಲ್ಲೇ ಮುಳುಗಿದವಳು ಅವಿದ್ಯಾವಂತ ಮಹಿಳೆ. ಅವಳು ತೇರಿಗೆ ಹೊರಟಾಗ ಹೇಗೆ ಕಾಣ್ತಾಳೆ ಹೇಳಿ ಬಹಳ ಚಂದದ ವರ್ಣನೆಯನ್ನು ಮಾಡಿದ್ದಾರೆ. सरसु पिदाडल तेरग सरसु पिदाडल तेरग आहा दाने माँ काटे पन्नाग पोसा रंग ये तंड मोनेग
पोसारंग एदंड मोनेग सरसूपिदा डाल तेरग आहा दाने माँ काटे पुण्णग पोसारंग एदंड मोनेग पोसारंग एदंड मोनेग सरसूपिदा डाल तेरग ಕಂಡೊಡೆ ಫಲತು ಪೆನಾಳೆನ ಕಿರಿಂಚಿಡಿತ್ತಿನ ಮಾಣಿಕ ಇತ್ತೆ ತೂನಗ ಒಪ್ಪ ಪಾಡಿನ ಪದ್ದೈದಲ ಕಲಕಲಕ ಕಂಡೊಡೆ ಫಲತು ಪಿನಾಳೆನ ಕಿರಿಂಚಿಡಿತ್ತಿನ ಮಾಣಿಕ ಇತ್ತೆ ತೂನಗ ಒಪ್ಪ ಪಾಡಿನ ಪದ್ದೈದಲ ಕಲಕಲಕ ಅಂಬಿಕೆ ಸರಿಡು ಧೂಳು ಬೆಗರಿಡು ಮುರ್ಕುದುಂಟಿನಳಿಂಬಳು ಕುಂಟು ಪರಿಕಟೆ ಕುಜಲು ಕುಟ್ಪಳು ಕುರೆಂಟು ರಂಗು ನಳಿಂಬಳು ಓದಾದ ಚೋದಿಗ ನಡತಂಡು ಹೊಸಬೂರು ಬಸ್ಸುಡು ಮೀತಂಡು ಓದಾದ ಚೋದಿಗ ನಡತಂಡು ಹೊಸಬೂರು ಬಸ್ಸುಡು ಮೀತಂಡು ಉಲ ಹಿಡಿತ್ತಿ ಪೊರ್ಲಿನಿ ಅರಳಡು सरसूपिदा डाल तेरग आहा दाने माँ काटे पुण्णग पोसारंग एदंड मोनेग पोसारंग एदंड मोनेग सरसूपिदा डाल तेरग ಉಂಗಿಲುಂಗಿಲು ಕುಜಲು ಸಿಂಗರು ಪಡೆದು ಕಪ್ಪನೆ ಮಿಂಚುಂಡು ಕರಿಯ ಮರಿಲ ಕಬೆರಿಟ್ಟು ಪುಚ್ಚೆ ಉಜತ್ತು ದಂಚಿಂಚಿನಲಿಪುಂಡು ಮುಂಡೊಡಿನಿ ಬೊಟ್ಟೊಂಜಿ ತೋಜುಂಡು ಕೆಕ್ಕಿಲಿಡು ಸರಮೆನ್ಕುಂಡು ಬೊಳ್ಳ ಕಲ್ಲದ ಕುಡುಕಕ್ಕೆ ಬಿಟ್ಟು ಕಣ್ಣು ಕೊಯ್ತಿನ ಕೋಲು ಮೈ ಓದಾದ ಚೋದಿಗ ನಡತಂಡು ಹೊಸಬೂರು ಬಸ್ಸುಡು ಮೀತಂಡು ಓದಾದ ಚೋದಿಗ ನಡತಂಡು ಹೊಸಬೂರು ಬಸ್ಸುಡು ಮೀತಂಡು ಉಳ ಹಿಡಿತ್ತಿ ಪೊರ್ಲಿನಿ ಅರಳಡು सरसूपिदा डाल तेरग आहा दाने माँ कटे पुण्णग पोसारंग एदंड मोनेग पोसारंग एदंड मोनेग सरसूपिदा डाल तेरग ಗೊಂಡೆ ಪೂವುತ ಚೆಂಡು ಮುಡಿತಲು ಕಾಣೆನೆ ಐತಾತಳು ಪೊರ್ಲು ಪೂವುದ ಚೀರೆ ತುತುದು ಪೂತ ಪೂರೆಯಾತಳು ಪೋದು ಬರ್ಪಳು ತೂದು ತೇರನು ಬರ್ಪಿ ಪೊರ್ತುಡು ತೂಡು ತರೆ ನಿಲಿಕೆ ಗಮ ಗಮ ಮಲ್ಲಿಗೆ ಕೈ ನಿಲಿಕೆ ಕಾಜಿದ ಗಿಲ್ಕೆಗೆ ಓದಾದ ಚೋದಿಗ ನಡೆತುಂಡು ಹೊಸಬೂರು ಬಸ್ಸುಡು ಮೀತುಂಡು ಓದಾದ ಚೋದಿಗ ನಡತುಂಡು ಹೊಸಬೂರು ಬಸ್ಸುಡು ಮೀತುಂಡು ಉಳ ಹಿಡಿತ್ತಿ ಪೊರ್ಲಿನಿ ಅರಳಡು सरसूपिदा डाल तेरग सरसूपिदा डाल तेरग आहा दाने माँ कटे पुण्णग पोसारंग एदंड मोनेग पोसारंग एदंड मोनेग सरसूपिदा डाल तेरग सरसूपिदा डाल तेरग सरसूपिदा डाल तेरग ಧನ್ಯವಾದಗಳು ಅವಕಾಶಕ್ಕಾಗಿ. ಏತು ಪುರ್ಲು ನಮ್ಮ ತುಳುವ ಭಾಷೆ ಕೇಂಡಿಕೆ ಬಿಟ್ಟು ಪಂಡಿ ನಾಲ ಇಡು ಉರ್ಕರುಂಡು ಅವು ಸಾರ ಕಡಲದ ನೊರೆ ನೊರೆ ಪಲ್ಲಕನೆ ಕವಿ ಪಾತೆರದ ಒಟ್ಟುಗು ಡಾಕ್ಟರ್ ಅಮೃತ ಸೋಮೇಶ್ವರನ ಪೊರ್ಲ ಪಜ್ಜದ ತುಳು ಕವಿತೆ ಏತು ಪೊರ್ಲು ಕಡಲುನು ಏತು ಪೊರ್ಲು ಆರು ವರ್ಣನೆ ಮಂತೆರ ಒಂಜಿ ಸಾಮಾನ್ಯ ಪೊಣ್ಣು ಮೊಗಲೆಲ್ಲ ಏತು ಪೊರ್ಲು ಕುರೆಪಟ್ಟಾದಿತ್ತಿನ ಸರಸು ತೇರುಗು ಪೋನಗ ಆಲು ಮುಡಿತ್ತಿನ ಚೆಂಡು ಪೂ ಇನಿ ನಮ್ಮ ತರೆಕು ಬೋಡು ಅಟ್ಟಿ ಮಲ್ಲಿಗೆ ಅತನ ಚೆಂಡು ಮಲ್ಲಿಗೆ ಗೊಂಡೆ ಪೂತ ಚೆಂಡು ಪೂನು ಆತ ಪೊರ್ಲು ದೀವೊಂಡಲು ತನ್ನ ಕರಿಯ ಮಣಿತ ದಂಚನೆ ಕಪ್ಪು ಕುಜಲನು ಗಟ್ಟಿ ಕಟ್ಟೊಂಡಲು ಆಂಡ ಇನಿತ್ತ ನಮ್ಮ ಪೊಣ್ಣು ಜೋಕುಲು ಅಪ್ಪೆಲ್ಲು ಕಟ್ಟುನ ಕುಜಲು ಬುಡ್ಲೆ
ಅವು ಸೇಟಿಂಗ್ ಆದು ಪೋತುಂಡು ಲಾಸ್ಟ್ಗೆ ಡೇಟಿಂಗ್ ಆದು ಬೊಕ್ಕ ತಲೆ ಆಪುನಂಚಿನ ಪರಿಸ್ಥಿತಿಗೆ ಬೈದಂಡು ಆ ಕಾಲ ಏತು ಪೊರ್ಲಿತ್ತಂಡು ಆ ಕಾಲದ ಪೊಣ್ಣು ಜೋಕುಲು ಕೆಬಿಟ್ಟು ಮಿನ್ಕುನ ಬೊಲ್ದು ಕಲ್ಲದ ಒಂಜೊಂಜಿ ಅಕ್ಕ ಪಣ್ಣಿನ ಪದತ್ತೇನು ಪೆಜೊಣ್ಣಿ ಅಡೇನು ಏತು ಪೊರ್ಲು ಕೇನ್ನಾತು ನನವರಕ್ಕೇನಗ ಬಹುಶಃ ತುಳುವಲ್ಲಿ ಮಾತಾಡಿದೆ. ನಾವೆಲ್ಲ ತುಳುನಾಡಿನ ಮಾಣಿಕ್ಯಗಳು. ತುಳುವೆರೆಂಕುಲು ತುಳುವ ನಾಡುದ ಕಣ್ಣುಲು ಬತ್ತು ಜಾಕು ಬಾಕಲು ಜತ್ತಿ ಬಾಕಲು ಪೆರ್ಮೆ ಕೊರ್ಪಿನ ಪೊಣ್ಣುಳು ಪಂದು ರಾಣಿ ಅಬ್ಬಕ್ಕನ ಕಾಲೊಡ್ದಿಂಚಲ ಇತ್ತಿನ ಪೆರ್ಮೆದ ಸ್ವಾಭಿಮಾನದ ಸಿಂಪಿಲಿ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕೆ ನಮಕ್ ಕೊರ್ತಿನ ಸ್ವಾಭಿಮಾನ ಧೈರ್ಯದ ಮಣ್ಣುಡು ಕಡಲ ಕರೆಟ್ಟು ಒಯ್ಕಲ ಪೋಡಿ ಅಂದೆಲ್ಲ ಬತ್ತಿ ಬಂಗನು ಬತ್ತಿ ಬೆಸರನು ಕಣ ನೀರದ ಕೊಡಿ ಅಂಚಿಡು ದಕ್ಕದು ಬದುಕುನ ನಮ್ಮ ಮಾತ ತುಳುವಪ್ಪೆದ ಜೋಕ್ಲೆಗ್ ಡಾಕ್ಟರ್ ಅಮೃತ ಸೋಮೇಶ್ವರನ ಒಂಜಿ ಸಂಸ್ಮರಣ ಕಾರ್ಯಕ್ರಮದ ಜೋರಾಯಿನ ಕೈತಾಟಿದ ಹೊರಟು ಅರೆಗೆ ಸೊಲ್ಮೆ ಸಂದಾಯ್ತ ಮಲ್ಪಗ ಸೊಲ್ಮೆಲು ರತ್ನಾವತಿ ಅಕ್ಕ ಇಡೀ ಒಂಜಿ ಕೂಟೋನೆ ಬಾರಿ ಪೊರ್ಲದ ಕವಿ ಸಾಗರಗ ಕೊನೆಯರು. ಮಕ್ಕಳೇ ಅನಿಸ್ತಾ ಇರ್ಬೋದು ಏನಪ್ಪ ಈ ಕಾರ್ಯಕ್ರಮ ಹೀಗೆ ಹೋಗ್ತಾ ಇದೆ ಅಂತ. ನಿಮ್ಮಲ್ಲಿ ಯಾರಾದರೂ ಪ್ರತಿಭಾನ್ವಿತರಿದ್ದರೆ ಇನ್ನೊಂದು 10 ನಿಮಿಷ ಇದೆ, ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಕೊಂಡೋಗಿ ಕಾರ್ಯಕ್ರಮವನ್ನ ಅಂತ. ನೀವು ಹಾಡುವುದಿದ್ರೆ ಒಳ್ಳೆಯ ಒಂದು ಕವಿಯ ಹಾಡನ್ನು ಹಾಡುವುದಿದ್ರೆ ಅಥವಾ ಶಿಕ್ಷಕರು ಪ್ರಾಧ್ಯಾಪಕರಿಗೆ ಕೂಡ ಅವಕಾಶ ಇದೆ. ಇಲ್ಲದಿದ್ದರೆ ನನಗೊಂದು ಬುದ್ಧಿ ಇದೆ, ಎಲ್ಲರನ್ನ ಹಾಡಿಸುವಂಥದ್ದು ಅಲ್ಲ ರವಿ ಅಣ್ಣ. ಸೊ ನಮ್ಮ ಅತಿಥಿಗಳೆಲ್ಲ ಕೂತಿರ್ಬೇಕು, ನಮಗೆಲ್ಲ ಕೂತ್ಕೊಂಡು ಸ್ವಲ್ಪ ಚೇರ್ ತುರಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನೀವು ಹೇಗಿರ್ಬೋದು ಎಂಬುದನ್ನು ನೀವೇ ಹಾಡಿನ ಮೂಲಕ ಹೇಳಿದರೆ ಹೇಗಿರ್ಬೋದು? ಚೆನ್ನಾಗಿರ್ಬೋದಾ? ಎನ್ನಡ ಪಾತಿರ್ಲೆ ಇಂಚಿನೇ ಯಾರು ಬಾರಿಸೋಕು ಪಾತಿರಂತ ಹೇಳ್ತಾ ಇರ್ಬೋದು, ಬಕ ಏತು ಪಾತಿರಂತ ಅನಿಸ್ಬೋದು. ಹೇಗೆ ಅನಿಸ್ತಾ ಇದೆ? ಎಸ್, ಕ್ಯಾನ್ ಯು ಲಿಸನ್ ಟು ಮೀ? ಎಸ್, ವಾಟ್ ಶುಡ್ ಐ ಟಾಕ್ ಇನ್ ಇಂಗ್ಲಿಷ್ ಆರ್ ಕನ್ನಡ? ಕೌಲ್ ಹೌ ಮಾರೆ ಓ ತುಳುಟಾವ್. ಎಸ್ ಸರ್, ಈಗಾಗಲೇ ಒಂದು ಹಾಡನ್ನು ರೆಡಿ ಮಾಡ್ತಾ ಇದ್ದಾರೆ. ಅಷ್ಟರವರೆಗೆ ಮಕ್ಕಳು ಮಾತ್ರ ಒಮ್ಮೆ ಎದ್ದು ನಿಂತ್ಕೊಳ್ಳಿ. ನಲ್ಲೊಂದು 1 ಗಂಟೆ ಕುಲ್ಲರೆ ಏತು ಕುಲ್ಲುನಿ ಕ್ಲಾಸಡೆ ಕುಲ್ಲು ಜಮಾರೆ. ಐ ನೋ ದ್ಯಾಟ್ what is the student power, because I am also teacher. 20 minutes you can listen, otherwise you can doom bombs are spotting everywhere. So ಎಲ್ಲರೂ ಚೆನ್ನಾಗಿದ್ದೀರಾ? ಆರಾಮನ? ಕ್ಯಾನ್ ಯು ಶೇಕ್ ಯುವರ್ ಹ್ಯಾಂಡ್ಸ್? ಎಸ್ ಪ್ಲೀಸ್. ಕೆಲವೇ ಕೈಗಳು, ಇನ್ನೆಲ್ಲ ಬಾಡಿಗೆ ಹೋಗಿದೆ. ಇವನ್ನ ಕೂಡ ನಾವೇ ತಿಂದೆವು. ಸೊ ಈಗಾಗಲೇ ಅತಿಥಿಗಳೆಲ್ಲ ನಮ್ಮ ಜೊತೆ ಸೇರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸುತ್ತಾ ಇದೀಗ ಕಾರ್ಯಕ್ರಮದ ಉದ್ಘಾಟಕರು ಇನ್ನೊಂದು 10 ನಿಮಿಷದಲ್ಲಿ ನಮ್ಮ ಜೊತೆ ಸೇರ್ತಾರೆ. ನಿಖಲ್ ಬಾಯಿ ಮುಚ್ಚಿದು ಗುಲ್ಲೋಡು ಸಪೋಟನ್ ಪೆರೆಜ್ಜಿ ನಾವು ಜಡ್ಜ್ ಮಾಡ್ತೇವೆ. ಇಲ್ಲಿ ನಮ್ಮ ಅತಿಥಿಗಳು ಗಣ್ಯರೆಲ್ಲ ಜಡ್ಜ್ ಮಾಡ್ತಾರೆ. ಅಧ್ಯಕ್ಷರ ಅನುಮತಿಯ ಮೇರೆಗೆ ನೀವು ಸ್ವಲ್ಪ ಎನರ್ಜೆಟಿಕ್ ಆಗಿರಿ ಅಂತೇಳಿ ಒಂದು ಹಾಡು. ಓಕೆ, ಸ್ಟಾರ್ಟ್ ಮಾಡೋಣ. ಬಾಯ್ಸ್, ಆರ್ ಯು ವಿತ್ ಮೀ? ಆರ್ ಯು ರೆಡಿ? ಆರ್ ಯು ರೆಡಿ? ಎಸ್, ಗುಡ್ ಬಾಯ್ಸ್. ಇಟ್ಟ ಹೆಜ್ಜೆ ಮುಂದಕ ತೆಗೆಯ ಬ್ಯಾಡ ಹಿಂದಕ. ಹಡಿ ಕಾಗೆಗಳು ನೀವು. ಇನ್ನೊಮ್ಮೆ ಅವಕಾಶ ಕೊಡ್ತೇನೆ. ಇಟ್ಟ ಹೆಜ್ಜೆ ಮುಂದಕ ತೆಗೆಯ ಬ್ಯಾಡ ಹಿಂದಕ. ಇದು ಕ್ಲಾಪ್. ಈಗ ನಮ್ಮ ಸ್ವೀಟ್ ಗರ್ಲ್ಸ್ ಹಾಗೆ ಹಾಡ್ತಾರೆ ನೋಡಿ. ಆರ್ ಯು ರೆಡಿ ಗರ್ಲ್ಸ್? ಆರ್ ಯು ವಿತ್ ಮೀ? ಮರ್ಯಾದೆ ಮಾರೆ. ಇಟ್ಟ ಹೆಜ್ಜೆ ಮುಂದಕ ತೆಗೆಯ ಬ್ಯಾಡ ಹಿಂದಕ. ಈಗ ಟುಗೆದರ್ ಒಟ್ಟಿಗೆ ಹಾಡೋಣ. ಇಟ್ಟ ಹೆಜ್ಜೆ ಮುಂದಕ ತೆಗೆಯ ಬ್ಯಾಡ ಹಿಂದಕ. ಕೈಗಳಿಗೆ ಸ್ವಲ್ಪ ಕೆಲಸ ಕೊಡಿ ಮಾರೆ. ಈಗ ಹುಡುಗರಿಗೆ ನಿನ್ನ ಬದುಕಿನ ನಾಯಕ ನೀನೇ, ನಿನ್ನ ಬದುಕಿನ ನಾಯಕಿ ನೀನೇ. ರಿಪೀಟ್. ನಿನ್ನ ಬದುಕಿನ ನಾಯಕ ನೀನೇ, ನಿನ್ನ ಬದುಕಿನ ನಾಯಕಿ ನೀನೇ. ನಿನ್ನ ಮನದ ಗಾಯಕ ನೀನೇ, ನಿನ್ನ ಮನದ ಗಾಯಕಿ ನೀನೇ.
ಇಟ್ಟ ಹೆಜ್ಜೆ ಮುಂದಾಗ ತೆಗೆಯ ಬ್ಯಾಡ ಹಿಂದಾಗ. ಜೋಶ್ ವಿತ್ ಜೋಶ್ with claps together, just raise your hands with claps. ಇಟ್ಟ ಹೆಜ್ಜೆ ಮುಂದಾಗ ಅಂಜೋಕಲ ಕೈ ಹೆಜ್ಜೆ ಮಾಯ ಸ್ಟಾರ್ಟ್ ರೆಡಿ. ಇಟ್ಟ ಹೆಜ್ಜೆ ಮುಂದಾಗ ತೆಗೆಯ ಬ್ಯಾಡ ಹಿಂದಾಗ. ಏನು ಎಲ್ಲಿದ್ದೀರಾ ಮಾಯಾ? ಸ್ಟಾರ್ಟ್ ರೆಡಿ ಗೋ ಟುಗೆದರ್. ಇಟ್ಟ ಹೆಜ್ಜೆ ಮುಂದಾಗ ನಿನ್ನ ಮನದ. Yes, boys and girls together you have to tell, okay? Yes, ನಿನ್ನ ಮನದ ನಿನ್ನ ಮನದ ಗಾಯಕಿ ನೀನೆ, ನಿನ್ನ ಬದುಕಿಗೆ ಸ್ಫೂರ್ತಿಯು ನೀನೆ. Yes, all together. ಇಟ್ಟ ಹೆಜ್ಜೆ ಮುಂದಾಗ ಇಟ್ಟ ಹೆಜ್ಜೆ ಮುಂದಾಗ. ಧನ್ಯವಾದಗಳು. ಹೇಗಾಯ್ತು? ಸ್ವಲ್ಪ ಸ್ಪಿರಿಟ್ ಜಾಸ್ತಿ ಆಯ್ತಾ? ನಾವೆಲ್ಲ ಅನ್ಕೊಳ್ತೇವೆ ಸ್ಟೇಟಸ್ ರೀಲ್ಸ್, ಓ ಗೆಳೆಯ ಜೀವದ ಗೆಳೆಯ ಅಂತ. ಬಕ್ಕ ಗೆಳೆಯಗೆ ದೀಪುನಿ ಹ್ಯಾಪಿ ರೌಡ್ ವೆರಿಕ್, ಅದು ಸಾಯಿಲಿ. ಇದು ಈಗಿನ ಫ್ರೆಂಡ್ಶಿಪ್ ಕತೆ. ಆದರೆ ಬಹುಶಃ ನಾವೆಲ್ಲ ಹೆಮ್ಮೆ ಪಡಬೇಕು ಮತ್ತು ಜೋರಾದ ಚಪ್ಪಾಳಿಯೊಂದಿಗೆ ಅಮೃತ ಸೋಮೇಶ್ವರ ಅವರ ದ ಕ್ಲೋಸೆಸ್ಟ್ ಸ್ವೀಟೆಸ್ಟ್ ಮತ್ತು ಅವರ ಸ್ನೇಹಿತರಾದಂತಹ ಸೀತಾರಾಮ್ ಕೋಟೆಕಾರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದದವರು. ಬಹಳ ಅದ್ಭುತವಾಗಿ ಸಮಯಕ್ಕೆ ಸೇರಿಕೊಂಡಿದ್ದಾರೆ. ಈ ಹಾಡುಗಳನ್ನು ಅಮೃತರ ಬಗ್ಗೆ ನಾನು ಅವರ ಒಡನಾಡಿಯಾಗಿದ್ದರೂ ಕೂಡ ಇವತ್ತು ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಮತ್ತು ನಮ್ಮ ಪರಿಜ್ಞಾನ ಪದವಿ ಪೂರ್ವ ಕಾಲೇಜ್ ಒಂದು ಉತ್ತಮ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ನೋಡಿ, ಈ ಪುಸ್ತಕಗಳೆಲ್ಲ ಬೇಜಾರು ಮಾಡ್ಕೊಳ್ಬೇಡಿ. ಇದೆಲ್ಲ ನಿಮ್ಮ ತಾಯಿ ತಂದೆಯ ಕಬಾಟಲ್ಲಿ ಇದ್ದೇ ಇಲ್ವೋ ಗೊತ್ತಿಲ್ಲ, ನನ್ನಲ್ಲಿ ಒಂದೆರಡಿದೆ, ಅದನ್ನು ಓಪನ್ ಮಾಡದೆ ಕೆಲವು. ಎಷ್ಟು ಚೆನ್ನಾಗಿದೆ ಮತ್ತು ಎಷ್ಟು ಹಳೆಯ ಪುಸ್ತಕ. ನಾನು ಅವರ ಹಾಡನ್ನು, ನೀವು ಇದೇ ಹಾಡ್ತೀರಾ? ಈಗಾಗಲೇ ನಮ್ಮ ರತ್ನಕ್ಕ ಹಾಡಿದಂಥ ಹಾಡನ್ನೇ ಮತ್ತೊಮ್ಮೆ ಅವರ ಗೆಳೆಯ ಅವರ ಸಂಸ್ಮರಣೆಗೋಸ್ಕರ ಸೀತಾರಾಮ್ ಕೋಟೆಕಾರ್ ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಿರಿಯರಿಗೆ ಜೋರಾದ ಚಪ್ಪಾಳಿಗೆಯೊಂದಿಗೆ ವೇದಿಕೆಗೆ. ನಾನೇನು ಒಬ್ಬ ಗಾಯಕ ಅಲ್ಲ, ಅಮೃತರ ತೀರಾ ಹತ್ತಿರದವ ಮತ್ತು ತುಂಬ ಅಭಿಮಾನ ಇದ್ದವ. ಅದಕ್ಕೋಸ್ಕರ ಇದೊಂದು ಹಾಡನ್ನು ಹಾಡುವ ಪ್ರಯತ್ನ ಮಾಡ್ತೇನೆ. ತಪ್ಪಿದರೆ ಕ್ಷಮಿಸಿ. ಗೀತೆಯ ಹೆಸರು ಪುಣ್ಯಮೇದಾನಿ. ಹಲೋ ಹಲೋ. ಮೂಡಾಯಿ ಗಾಳಿ ಬೀಜುಂಡು ಅಲ ಪಡ್ಡಾಯಿ ಕಡಲಡು ಪೊರ್ತು ಕಂತುಂಡು. ಮೂಡಾಯಿ ಗಾಳಿ ಬೀಜುಂಡು ಅಲ ಪಡ್ಡಾಯಿ ಕಡಲಡು ಪೊರ್ತು ಕಂತುಂಡು. ಪುಣ್ಣಾಮೆ ತಿಂಗೊಲ್ಲ ಪೊರ್ಲು ತೂಪಿ ಕಣ್ಣಗ ಬೀಜುಂಡು ಮಾಯದ ಉರ್ಲು. ಪುಣ್ಣಾಮೆ ತಿಂಗೊಲ್ಲ ಪೊರ್ಲು ತೂಪಿ ಕಣ್ಣಗ ಬೀಜುಂಡು ಮಾಯದ ಉರ್ಲು. ಮೂಡಾಯಿ ಗಾಳಿ ಬೀಜುಂಡು ಅಲ ಪಡ್ಡಾಯಿ ಕಡಲಡು ಪೊರ್ತು ಕಂತುಂಡು. ಲಕಲಕ ಮಿಂಚುನ ಸಿರೆಟ್ ಆಹಾ ತಕಪ ಕರಟ್ಟು ನಾ ಬುಳ್ಳೆನುರೆಟ್. ಲಕಲಕ ಮಿಂಚುನ ಸಿರೆಟ್ ಆಹಾ ತಕಪ ಕರಟ್ಟು ನಾ ಬುಳ್ಳೆನುರೆಟ್. ಎರ್ಕೊಂಡು ಮೋಕೆಡ್ ಕಡಲು ಏತೋ ಬಯಕೆಲು ಗುದ್ದೊಂದು ಮುರೆಸುಂಡು ಉಡಲು. ಮೂಡಾಯಿ ಗಾಳಿ ಬೀಜುಂಡು ಅಲ ಪಡ್ಡಾಯಿ ಕಡಲಡು ಪೊರ್ತು ಕಂತುಂಡು. ಈ ರುದ್ರ ಪಾದದ ಗದ್ದಿಗೆಡು ಇಂಚ ಪುಣ್ಣಾಮೆ ಕಳೆರೆ ಪುಣ್ಯೋನೆ ಬೋಡು. ಈ ರುದ್ರ ಪಾದದ ಗದ್ದಿಗೆಡು ಇಂಚ ಪುಣ್ಣಾಮೆ ಕಳೆಯರೆ ಪುಣ್ಯೋನೆ ಬೋಡು.
ಎಡ್ಡೆಗಳಿಗೆ ಮುಟ್ಟಬಲ್ಲ ದೂರ ಕುಳ್ಳೆರಾಯಿಂಚಿತ್ತಿ ಏಳುಗು ಏರ್ಲ ಎಡ್ಡೆಗಳಿಗೆ ಮುಟ್ಟಬಲ್ಲ ದೂರ ಕುಳ್ಳೆರಾಯಿಂಚಿತ್ತಿ ಏಳುಗು ಏರ್ಲ ಮೂಢಾಯಿ ಗಾಳಿ ಬೀಜುಂಡು ಅಲ ಪಡ್ಡಾಯಿ ಕಡಲಿಡು ಹೊರ್ತು ಕಂತುಂಡು ಭೂಮಿಗೆ ಬಾನದ ಸುಕೆ ಮೇಲೆ ಲೋಕದ ಬರ್ಸೋ ಭೂಮಿ ಕೊರ್ಪಿಬೇಕೆ ಭೂಮಿಗೆ ಬಾನದ ಸುಕೆ ಮೇಲೆ ಲೋಕದ ಬರ್ಸೋ ಭೂಮಿ ಕೊರ್ಪಿಬೇಕೆ ಈ ಪುಣ್ಯ ಮುಹೂರ್ತೋಡು ಇತ್ತೆ ನಮ್ಮ ಮೈಮನ ಸಂಜಾದ ಎರ್ಕಾಡು ಏರ್ತೆ ಈ ಪುಣ್ಯ ಮುಹೂರ್ತೋಡು ಇತ್ತೆ ನಮ್ಮ ಮೈಮನ ಸಂಜಾದ ಎರ್ಕಾಡು ಏರ್ತೆ ಮುಂಡಾಯಿ ಗಾಳಿ ಬೀಜುಂಡು ಅಲ ಪಡ್ಡಾಯಿ ಕಡಲಿಡು ಹೊರ್ತು ಕಂತುಂಡು ಪಡ್ಡಾಯಿ ಕಡಲಿಡು ಹೊರ್ತು ಕಂತುಂಡು. ಸುಲ್ಮೆಲು ಬಾರಿ ಪೊರ್ಲ ಕಂಠದ ಪದೊಟ್ಟು ಅಮೃತ ಸೋಮೇಶ್ವರರನ ಸಂಸ್ಮರಣದ ಈ ಪೊರ್ತುಡು ಪೊರ್ಲ ಪಾತೆರ ಪನ್ನಂಚಿನ ಕವಿತೆ ಪನ್ನಂಚಿನ ಸೀತಾರಾಮ್ ಕೋಟೆಕಾರ ಮೇರೆಗೆ ಜೋರಾಯಿನ ಕೈ ತಾಟಿದ ಹೊರಟು ಸೊಲ್ಮೆ ಸಂದಾಗ. ಬಂಧುಗಳೇ, ಇದೀಗ ಸಮಯಕ್ಕೆ ಸರಿಯಾಗಿ ಸಭಾ ಕಾರ್ಯಕ್ರಮದ ಆರಂಭ. ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಸೋಮೇಶ್ವರದ ಸಹಯೋಗದೊಂದಿಗೆ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ರಿಜಿಸ್ಟರ್ಡ್ ದಿವಂಗತ ಅಮೃತ ಸೋಮೇಶ್ವರ ಸಂಸ್ಮರಣಾ ಕಾರ್ಯಕ್ರಮದ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ವೇದಿಕೆಗೆ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರು ಎಲ್ಲ ಅತಿಥಿಗಳನ್ನು ದಯಮಾಡಿ ವೇದಿಕೆಗೆ ಬರಮಾಡಿಕೊಳ್ಬೇಕು. ಇವತ್ತಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಸನ್ಮಾನ್ಯ ಶ್ರೀ ಕೆ ಜಯರಾಮ್ ಶೆಟ್ಟಿ ಅವರು, ಮಾಜಿ ಶಾಸಕರು ಮತ್ತು ಸ್ವಾಗತ ಅಧ್ಯಕ್ಷರು. ಮುಖ್ಯ ಅತಿಥಿಗಳಾಗಿ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದಂತಹ ಕಮಲಾ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಉಪಾಧ್ಯಕ್ಷರು ಮತ್ತು ಆತ್ಮೀಯ ಸಹೋದರರಾದಂತಹ ನಮ್ಮ ರವಿಶಂಕರ್ ಸೋಮೇಶ್ವರ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಈ ಭಾಗದ ಕೌನ್ಸಿಲರ್ ಆಗಿರುವಂತಹ ಸದಸ್ಯರಾಗಿರುವಂತಹ ಶ್ರೀಮತಿ ಸೋನಾ ಸುಭಾಷಿಣಿ ಅವರು ವೇದಿಕೆಯನ್ನು ಅಲಂಕರಿಸಬೇಕು. ವಿಶೇಷ ಆಹ್ವಾನಿತರಾಗಿ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂತಹ ಸನ್ಮಾನ್ಯ ಶ್ರೀ KR ಚಂದ್ರ, ನಿವೃತ್ತ ಪ್ರಾಧ್ಯಾಪಕರು, ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ ಇವರು. ಅದೇ ರೀತಿ ಸನ್ಮಾನ್ಯ ಅಮೃತ ಸೋಮೇಶ್ವರರ ಸುಪುತ್ರರಾಗಿ ಸದಾ ಸಾಮಾಜಿಕ ಕಳವಳಿಕೆಯ ಜೊತೆಗೆ ತಂದೆಯ ಹೆಸರನ್ನ ದೇಶದಾದ್ಯಂತ ಒಂದು ಪಸರಿಸುವಂತ ಅವರ ಮುತ್ತು ಮಾಣಿಕ್ಯರು ಇಬ್ಬರು ಕೂಡ ಬಂದಿದ್ದಾರೆ ಇವತ್ತು. ಅದರಲ್ಲಿ ಶ್ರೀ ಜೀವನ್ ಸೋಮೇಶ್ವರ ಅವರು ಅಧ್ಯಕ್ಷರು, ಹಳೆ ವಿದ್ಯಾರ್ಥಿ ಸಂಘ, ಆನಂದಾಶ್ರಮ ಹೈಸ್ಕೂಲ್ ಸೋಮೇಶ್ವರ, ದಯವಿಟ್ಟು ವೇದಿಕೆಗೆ ಬರಬೇಕು. ಗೌರವಾನ್ವಿತ ಅತಿಥಿಗಳಾಗಿ ನಮ್ಮ ಸಮಿತಿಯ ಉಪಾಧ್ಯಕ್ಷರುಗಳಾದಂತಹ ಸನ್ಮಾನ್ಯ ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ಅವರು, ಅದೇ ರೀತಿ ಉಪಾಧ್ಯಕ್ಷರಾದಂತಹ ಸದಾನಂದ ಬನ್ಗೇರ್ ಅವರು, ಸನ್ಮಾನ್ಯ ಆಲಿಯಬ್ಬ ಅವರು, ಅದೇ ರೀತಿ ನಮ್ಮ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರು ಮತ್ತು ಈ ಕಾರ್ಯಕ್ರಮವನ್ನು ನಮಗೆ ಬಹಳ ಅಚ್ಚುಕಟ್ಟಾಗಿ ಖಂಡಿತ ಈ ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನಡೆಸೋಣ ಅಂತ ನಮಗೆ ಮಾಹಿತಿ ಸಲಹೆ ಜೊತೆ ಸಂಪೂರ್ಣ ಸಹಕಾರ ಕೊಟ್ಟಾಗೆ ಮತ್ತೆ ಗಣ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಈ ಸಂಸ್ಥೆಯ ಡಾಕ್ಟರ್ ರವೀಂದ್ರ ಕಾಯ್ಕಿಣಿ ಅವರು, ಕಾರ್ಯದರ್ಶಿಗಳು, ಸಾರಸ್ವತ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಮಂಗಳೂರು ಮತ್ತು ಈ ಶಾಲೆಯ ಪ್ರಾಂಶುಪಾಲರು, ನಮ್ಮೆಲ್ಲರ ಆತ್ಮೀಯ ಸಹೋದರರಾಗಿರುವಂತಹ ಶ್ರೀ ವಿಕ್ರಮ್ ಅವರು, ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಸೋಮೇಶ್ವರ, ಇವರೆಲ್ಲರೂ ಕೂಡ ವೇದಿಕೆಯನ್ನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನ ಮಾಡ್ತಾ ಇದೆ. ಸ್ನೇಹಿತರೆ, ಈಗಾಗಲೇ ಕನ್ನಡ ತುಳುವಿನ ಜೊತೆಗೆ ಈ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಸಾಗ್ತಾ ಇದೆ. ನೀವೆಲ್ಲ ಏನು ವಿದ್ಯಾರ್ಥಿಗಳಿದ್ದೀರಾ, ನೀವು ನಮ್ಮ ಭವ್ಯ ಭಾರತದ ಪ್ರಜೆಗಳು. ಈ ಕಾರ್ಯಕ್ರಮಕ್ಕೆ ಸ್ಫೂರ್ತಿಯು ನೀವೇ, ಕೀರ್ತಿಯು ನೀವೇ. ಮುಂದೆ ನಾವೊಮ್ಮೆ ಅಳಿದರೂ ಹಳೆ ಬೇರು ಹೊಸ ಚಿಗುರು ಸೇರಿದೊಡೆ ಮರ ಸೊಬಗುವಂತ ಕವಿಗಳು ಏನು ಹೇಳ್ತಾರ, ಅದೇ ರೀತಿ ನೀವು ಮರವಾಗಿ ಬೆಳೆದು ಹೆಮ್ಮರವಾಗಿ ಈ ಶಾಲೆಯ, ಈ ಕಾಲೇಜಿನ ಮತ್ತು ನಿಮ್ಮ ಕುಟುಂಬದ, ಸಮಾಜದ ಗೌರವವನ್ನು ಹೆಚ್ಚಿಸಿ ಅಂತ ಹೇಳ್ತಾ ಇದೀಗ ಸಭಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಏತು ಪೊರ್ಲುದ ಬಾಸೆ ನಮ್ಮ ತುಳು, ಪಂಡಿ ಬಾಯಿಡೆ ಕೇಂಡಿ ಕೆಬಿಟ್ಟು ಉರ್ಕೊಂಡು ಅಮೃತದ ನೊರೆ ನೊರೆ ಪನ್ಪಿಲಕನೆ ಕೈಯಾರ ಕಿಂಜಣ್ಣ ರೈಕುಲು ಬರೆತಿನ ತುಳು ಪದತ್ತ ಹೊರಟು ಇನ್ನಿತ್ತ ಕಾರ್ಯಕ್ರಮನ ಸುರುಮಲ್ಪೆರೆ ಬರಂದುಲ್ಲೆರು ಎಂಕ್ಲೆನ ಸಮಿತಿದ ಮೋಕೆದ ಅಕ್ಕ ರತ್ನಾವತಿ ಜಿ ಬೈಕಾಡಿ.
ಏತ ಪುರ್ಲುದ ಬಾಸನಮ ತುಳು ಸಾರೋ ಎ ಸಳದ ತಾಮರೆ ಏತ ಪುರ್ಲುದ ಬಾಸನಮ ತುಳು ಸಾರೋ ಎ ಸಳದ ತಾಮರೆ ಪಂಡಿ ಬಾಯಿಡು ಕೇಂಡಿಗೆ ಬಿಟ್ಟು ಉರ್ಕೊಂಡಮೃತೋದ ನೂರೇ ನೂರೇ ಏತು ಪುರ್ಲುದ ಬಾಸನಮ ತುಳು ಸಾರೋ ಎ ಸಳದ ತಾಮರೆ ಅಪ್ಪೆ ಪೇರುದ ಒಪ್ಪ ಜತ್ತಡು ಮೇಟ್ ಮನಸ್ಸುಡು ದಿಂಜಿಡು ನಿದ್ರೆ ಕನೋಟುಲ ಅಪ್ಪೆ ಪಾತೆರೋ ಜೀವೊಡೆ ಸೊರ ಸೇರುಡು ಅಪ್ಪೆ ಪೇರುದ ಒಪ್ಪ ಜತ್ತಡು ಮೇಟ್ ಮನಸ್ಸುಡು ದಿಂಜಿಡು ನಿದ್ರೆ ಕನೋಟುಲ ಅಪ್ಪೆ ಪಾತೆರ ಜೋಡೆ ಸೊರ ಸೇರುಡು ಏತ್ತರೆ ತರು ಗುಟ್ಟೆ ಬೆರಿಟ ನೀಲೋ ನೀರಿದ ಕಡಲ ಪರಿಟ ಕಳಮೆ ಕಮ್ಮೆನೋ ದಿಂಜಿ ಕಂಡೋ ಪುರ್ಲುಡಿ ನಿಂಚಿನ ಭೂಮಿ ಉಂಟೋ ಏತ ಪುರ್ಲುದ ಬಾಸನಮ ತುಳು ಸಾರೋ ಎ ಸಳದ ತಾಮರೆ ದೈತ ಸಾಲಡ್ ಮರದ ಮೇಲಡ್ ಗಿಳಿಯು ಕಲ ಕಲ ಕೋಗಿಲೆ ವೀಣೆ ರಾಗೋದ ತಂತಿಕೆ ನೋಡು ಪಾತೆರೋಡು ತುಳು ಚೋಕುಲೆ ದೈತ ಸಾಲಡ್ ಮರದ ಮೇಲಡ್ ಗಿಳಿಯು ಕಲ ಕಲ ಕೋಗಿಲೆ ವೀಣೆ ರಾಗೋದ ತಂತಿಕೆ ನೋಡು ಪಾತೆರೋಡು ತುಳು ಚೋಕುಲೆ ಬುಡುಗಡೆದ ಸಿರಿ ಬಲ್ಪು ತೋಜಿಡ ಗಾಂಧಿ ತಪಸ್ದ ಪುಣ್ಯೋಡು ದೇಶದೆಡ್ಡಿಗ್ ಬಾಸದೆಡ್ಡಿಗ್ ಬೆನೋಡು ನಮೋ ಸಮೋ ಮಣ್ಣಗ ಬೆನೋಡು ನಮೋ ಸಮೋ ಮಣ್ಣಗ ಏತು ಪುರ್ಲುದ ಬಾಸನಮ ತುಳು ಸಾರೋ ಎ ಸಳದ ತಾಮರೆ ಪಂಡಿ ಬಾಯಿಡು ಕೇಂಡಿಗೆ ಬಿಟ್ಟು ಉರ್ಕೊಂಡಮೃತೋದ ನೂರೇ ನೂರೇ ಏತು ಪುರ್ಲುದ ಬಾಸನಮ ತುಳು ಸಾರೋ ಎ ಸಳದ ತಾಮರೆ ತುಳು ಸಾರೋ ಎ ಸಳದ ತಾಮರೆ ತುಳು ಸಾರೋ ಎ ಸಳದ ತಾಮರೆ ಭಾಷದ ಪೊರ್ಲುನು ಪನ್ನಗನೆ ಇನ್ನಿತ ಕಾರ್ಯಕ್ರಮದ ವಿಶೇಷತೆಯಾದ ಈ ಕಾರ್ಯಕ್ರಮದ ಉದಿಪನದ ಲೇಸು ಕರ್ಪನಾರ್ ಎಂಗಳ ಮುಖ್ಯದ ಅಣ್ಣೇರು ಅಬ್ಬಕ್ಕ ಸಾಧಕ ಪ್ರಶಸ್ತಿದ ಗುರ್ಕಾರ್ಲು ಆದುಪ್ಪುನಂಚಿನ ಸನ್ಮಾನ್ಯ ಡಾಕ್ಟರ್ ಕೆ ಚಿನ್ನಪ್ಪಗೌಡರು ಎಂಕ್ಲೆನ ಒಟ್ಟುಗುಲ್ಲೆರು ದಯಮಂತದ ಅರೆಲ್ಲ ಅಂಚನೆ ಪುರಸಭೆತ ಗುರ್ಕಾರ್ಲ ಏನಂಚಿನ ಕಮಲಕ್ಕಲ ಎಂಕ್ಲ ಒಟ್ಟು ಸೇರೊಂದೇರು ನಿಕ್ಲೆನ್ ಮಾತೆರೆಲ್ಲ ಮೂಕೇಡು ಎದುಕೊಂದೊಂದು ಕಾರ್ಯಕ್ರಮವನ್ನು ಮುಂದಕ್ಕೆ ಸ್ನೇಹಿತರೆ, ನಮ್ಮ ಅಬ್ಬಕ್ಕ ಉತ್ಸವ ಸಮಿತಿ ಸತತವಾಗಿ 21 ವರ್ಷಗಳಿಂದ ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಿದ್ರೆ ಪ್ರತಿ ಕಾರ್ಯಕ್ರಮದ ಬೆನ್ನೆಲುಬಾಗಿ ಮತ್ತು ಸದಾ ಲವಲವಿಕೆಯಿಂದ ಇದ್ದುಕೊಂಡು ಕಾರ್ಯಕ್ರಮದ
ಯಶಸ್ಸಿಗೆ ಸಂಪೂರ್ಣ ಸಮಯ ಮತ್ತು ಸಹಕಾರವನ್ನು ನೀಡುವವರು ನಮ್ಮ ಸಮಿತಿ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಅವರು ಸ್ವಾಗತಿಸುತ್ತಾ ಪ್ರಸ್ತಾವನೆಯ ನುಡಿಗಳಿಗಾಗಿ ನಿಮ್ಮ ಮುಂದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬಂದಿರುವ ನಮ್ಮ ಈ ಶಾಲೆಯ ಪ್ರಿನ್ಸಿಪಾಲ್ರವರೇ, ಕಾರ್ಯದರ್ಶಿಯವರೇ, ಅದೇ ರೀತಿಯಲ್ಲಿ ಅಧ್ಯಾಪಕ ವೃಂದವರೇ, ಮಕ್ಕಳೇ, ಅದೇ ರೀತಿಯಲ್ಲಿ ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಬಂಧು ಭಗಿನಿಯರೇ ಹಾಗೂ ನನ್ನ ವಿಶೇಷವಾಗಿ ದೃಶ್ಯ ಮಾಧ್ಯಮವರು, ಪತ್ರಿಕಾ ಮಾಧ್ಯಮದವರೇ, ಹಬ್ಬಕ್ಕಳ ಬಗ್ಗೆ ಇಬ್ಬರು ಭಾಷಣ ಮಾಡಿದ್ದಾರೆ. ಅಂಬರೀಷ್ ಸೋಮೇಶ್ವರ ಬಗ್ಗೆ ಭಾಷಣ ಮಾಡಿದ್ದಾರೆ. ನಾನು ಇವತ್ತು ಸೋಮೇಶ್ವರ ದೇವಸ್ಥಾನ ಮತ್ತು ಅಡ್ಕ ಭಗವದ್ ದೇವಸ್ಥಾನ ಎಲ್ಲ ದೇವರನ್ನು ಎಣಿಸ್ಲಿಕ್ಕಂತ ನೆನಪಿಸ್ತಾ ಪ್ರಾರ್ಥಿಸ್ತಾ, ಯಾಕಂತೇಳಿದರೆ ಈ ಎರಡು ದೇವಸ್ಥಾನಗಳು ಕೂಡ ಹಬ್ಬಕ್ಕನಿಗೆ ಸಂಬಂಧಪಟ್ಟದ್ದು. ಇವತ್ತು ನೀವು ಇಲ್ಲಿ ಶಾಲೆ ಕಟ್ಟಿದ್ದೀರಿ, ಇವತ್ತು ಕಾಲೇಜ್ ಕಟ್ಟಿದ್ದೀರಿ, ಈ ಪ್ರದೇಶ ಕೂಡ ಹಬ್ಬಕ್ಕನಿಗೆ ಸಂಬಂಧಪಟ್ಟದ್ದು. ಅವಳು ಓಡಾಡ್ತಿರುವಂಥ ಪ್ಲೇಸ್ ಈ ಸ್ಥಳ ಆಗಿರ್ತದೆ. ಸೋಮೇಶ್ವರ ದೇವಸ್ಥಾನದಲ್ಲಿ ಇವತ್ತು ಜಲದ್ರೋಣ ಅಂತೇಳಿ ಒಂದು ಬೆಳ್ಳಿಯ ಇದಿದೆ. ಪ್ರತಿ ಸಲ ಬಂದು ಅವಳು ಪೂಜೆ ಕೊಡುವಂಥ ಸೋಮೇಶ್ವರ ದೇವಸ್ಥಾನ ಇವತ್ತು ಹತ್ತಿರದಲ್ಲಿದೆ. ಇಲ್ಲಿ ಹತ್ತಿರದಲ್ಲೇ ಅವಳ ಅರಮನೆ ಕೂಡ ಇತ್ತು. ಅಂಥ ಹಬ್ಬಗಳನ್ನು ನಾವು 30 ವರ್ಷದ ಮೊದಲು ಹಬ್ಬಕ್ಕುಸ ಸಮಿತಿ ರಚಿಸಿ ಇವತ್ತು ನಮ್ಮೊಟ್ಟಿಗೆ ಜಯರಾಮ್ ಶೆಟ್ಟಿ ಅವರಿದ್ದಾರೆ, ಸದಾನಂದ ಮಂಗೇರವರಿದ್ದಾರೆ, KR ಚಂದ್ರರವರು ಆ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಹಲವಾರು ಮಂದಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಧನಲಕ್ಷ್ಮಿ ಶೆಟ್ಟಿ ಆಗಲಿ ಅವರೆಲ್ಲರೂ ಸೇರಿಕೊಂಡು ನಾವು ಹಬ್ಬಕ್ಕೋಸ್ಕರ ಸಮಿತಿಯನ್ನು ಮಾಡಿಕೊಂಡು ಇವತ್ತು 30ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿಕೊಂಡು ಬಂದೀವಿ. ಹಬ್ಬಗಳ ಬಗ್ಗೆ ತಿಳಿದಷ್ಟು, ನನಗಿಂತ ಜಾಸ್ತಿ ತಿಳಿದಷ್ಟು ಇವರು ಚಿನ್ನಪ್ಪ ಗೌಡರಿದ್ದಾರೆ, ಅದೇ ರೀತಿ ಅಂಬರೀಷ್ ಸೋಮೇಶ್ವರ ಬಗ್ಗೆ ಮಾತಾಡಲಿಕ್ಕೆ ಅವರಿದ್ದಾರೆ. ನಾನು ಹೆಚ್ಚು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂತೇಳಿದರೆ ಈಗಾಗಲೇ ಹಬ್ಬಗಳ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ವಿಷಯವಾಗಿ. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ವಿಶೇಷವಾಗಿ ನನಗೆ ಒಂದು ರೀತಿಯಲ್ಲಿ ಸಂತೋಷ ಆಗ್ತಾ ಅಂತ ಹೇಳಿದರೆ, ಮಕ್ಕಳೆಲ್ಲ ನೀವು ಇದ್ದೀರಿ, ಸಂಯಮತೆಯಿಂದ ಕೇಳುವಂಥ ವಿಚಾರ. ಇವತ್ತು ಕಾರ್ಯಕ್ರಮ ನಿಮಗೆ ಬೇಕಾಗುವಂಥ ಕಾರ್ಯಕ್ರಮ, ನಮಗೆ ಬೇಕಾಗುವಂಥ ವಿಚಾರದಲ್ಲ. ಇವತ್ತು ಬೇಕಾಗೋದು ನಿಮಗೆ ಏನು ಹೇಳ್ತಾರೆ, ಯಾವ ರೀತಿಯಲ್ಲಿ ಹೇಳ್ತಾರೆ, ಅದೇ ರೀತಿಯಲ್ಲಿ ಕವಿ ಗಾಯನ ಅಂತ ಇದೆ, ಕವಿಗೋಷ್ಠಿ ಕೂಡ ಇದೆ. ಅಂಬರೀಷ್ ಸೋಮೇಶ್ವರರ ಸ್ಮರಣಾರ್ಥವಾಗಿ ಕವಿಗೋಷ್ಠಿ ಮಾಡ್ತಾ ಇದ್ದೇವೆ. ಎರಡು ವಿಚಾರವನ್ನು ನಾನು ಹೇಳ್ತಾ ಇದ್ದೇನೆ. ಒಂದು ಹಬ್ಬಕ್ಕೂ ಸಮಿತಿಯ ಬಗ್ಗೆ ಹೇಳಿದೆ, ಅಂಬರೀಷ್ ಸೋಮೇಶ್ವರ ಅವರ ಬಗ್ಗೆ ನಾನು ಹೇಳಬೇಕಾಗ್ತದೆ. ಯಾಕಂದರೆ ಹಬ್ಬಕ್ಕೂ ಸಮಿತಿಗೆ ಮತ್ತು ಅಂಬರೀಷ್ ಸೋಮೇಶ್ವರಿಗೆ ಅವಿನಾಭಾವ ಸಂದರ್ಭ ಇದೆ. ನಮ್ಮ ಪ್ರಾರಂಭ ಹಂತದಲ್ಲಿ ಆ ಸಂದರ್ಭದಲ್ಲಿ ಅಂಬರೀಷ್ ಸೋಮೇಶ್ವರ 30 ವರ್ಷದೊಳಗೆ ಆ ಸಂದರ್ಭದಲ್ಲಿ ಅವರು ಕೂಡ ಇದ್ದರು, ನಮಗೆ ಸಲಹೆಗಾರರಾಗಿದ್ದರು. ಉಳ್ಳಾಲದ ಇತಿಹಾದಿ ನಮ್ಮ KR ಚಂದ್ರ ಮತ್ತು ಅಂಬರೀಷ್ ಸೋಮೇಶ್ವರ ಅವರ ಸಂಪಾದಕದಲ್ಲಿ ನಾವು ಬಿಡುಗಡೆ ಮಾಡಿದಂಥ ಒಂದು ಪ್ರಥಮ ತುಳು ಅಕಾಡೆಮಿಯಿಂದ ಮಾಡಿದೆ. ಅದೇ ರೀತಿಯಲ್ಲಿ ನಮ್ಮ ಹಬ್ಬಕ್ಕ ಸಂಕತನ ಅಂತೇಳಿ ಅವರು ಅಂಬರೀಷ್ ಸೋಮೇಶ್ವರ ಹಬ್ಬಗಳ ಬಗ್ಗೆ ಬಿಡುಗಡೆ ಮಾಡಿದ ಗ್ರಂಥ ಕೂಡ ಅವರಿಗೆ ನೆನಪಿಸುವಂಥ ಕೆಲಸ ಆಗಿದೆ. ಪ್ರತಿಯೊಂದು ಆಯ್ಕೆಯಲ್ಲಿ ನಮ್ಮ ಹಬ್ಬಕ್ಕಳ ಇವತ್ತು ಚಿನ್ನಪ್ಪ ಗೌಡರು ಅಧ್ಯಕ್ಷರಾಗಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಸಲಹೆಗಾರರಾಗಿದ್ದ ಅಂಬರೀಷ್ ಸೋಮೇಶ್ವರ ಆಯ್ಕೆಯಲ್ಲಿ ಸಾಧಾರಣ 27 ವರ್ಷದಷ್ಟು ನಾವು ಆಯ್ಕೆಯನ್ನು ಮಾಡುವಾಗ, ಹಬ್ಬಕ್ಕ ಪ್ರಶಸ್ತಿ ಮತ್ತು ಹಬ್ಬಕ್ಕ ಪುರಸ್ಕಾರ ಆಯ್ಕೆಯನ್ನು ಮಾಡುವಾಗ ಅವರ ನೇತೃತ್ವದಲ್ಲಿ ನಡೆಯುವಂಥ ಹಬ್ಬಕ್ಕ ಪ್ರಶಸ್ತಿ ಆಯ್ಕೆಯನ್ನು ನಾವು ನೆನಪಿಸ್ಕೊಳ್ತಾ ಇದ್ದೇವೆ. ಪ್ರತಿ ವರ್ಷ ನಾವು ಹಬ್ಬಕ್ಕ ಉತ್ಸವ ಸಂದರ್ಭದಲ್ಲಿ ಸಂಸ್ಕರಣಾ ಕಾರ್ಯಕ್ರಮವನ್ನು ನಡೆಸಬೇಕಿತ್ತು. ನಮ್ಮಲ್ಲಿ ವಿಶೇಷವಾಗಿ ಏನಂತ ಹೇಳಿದರೆ, ಕಳೆದ 30 ವರ್ಷಗಳಲ್ಲಿ ಪ್ರತಿಯೊಂದು ತಿಂಗಳು, ಇವತ್ತು 10 ವರ್ಷಗಳಲ್ಲಿ ನಾವು ಪ್ರತಿಯೊಂದು ತಿಂಗಳು ಪ್ರತಿಯೊಂದು ಕಾಲೇಜುಗಳಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಹಬ್ಬಗಳ ನೆನಪಿನ ಕಾರ್ಯಕ್ರಮವನ್ನು ಉಪನ್ಯಾಸ ಕಾರ್ಯಕ್ರಮದೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಕಳೆದ ಮೊನ್ನೆ ಹಬ್ಬಕ್ಕ ಉತ್ಸವದಲ್ಲಿ ಹಬ್ಬಕ್ಕದ ಉತ್ಸವ ಕಾರ್ಯಕ್ರಮದಲ್ಲಿ ಅಂಬರೀಷ್ ಸೋಮೇಶ್ವರ ಕಾರ್ಯಕ್ರಮ ನಡೆಯಬೇಕಿತ್ತು, ಕವಿಗೋಷ್ಠಿ, ಅದು ನಡೀಲಿಲ್ಲ. ಆ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದು ವಿಶೇಷವಾದ ಕಾರ್ಯಕ್ರಮವಾಗಿರ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದಾರೆ ನಮ್ಮವರೇ ಸನ್ಮಾನ್ಯ ಡಾಕ್ಟರ್ ಕೆ ಚನ್ನಪ್ಪ ಗೌಡರು ನಮ್ಮ ಹತ್ತಿರಿದ್ದಾರೆ. ಅವರ ಹಾವೇರಿಯ ವಿಶ್ರಾಂತ ಕುಲಪತಿಯವರು, ಜಾನಪದ ವಿದ್ವಾಂಸರು ಕೂಡ ಡಾಕ್ಟರೇಟ್ ಆಗಿ ಎಲ್ಲ ನಮ್ಮ ಈ ಊರಿನ ವಿಶೇಷವಾಗಿ ಹೆಸರಾಂತ ಪ್ರಸಿದ್ಧ ಲೇಖಕರು ಕೂಡ ಆಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಈ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅಧ್ಯಕ್ಷತೆ ವಹಿಸಿಕೊಂಡವರು ಈ ಶಾಲೆಯಲ್ಲಿ ಕಲಿತವರಾಗಿದ್ದಾರೆ. ತುಂಬ ಮಂದಿ ಇಲ್ಲಿ ಶಾಲೆಯಲ್ಲಿ ಕಲಿತವರಿದ್ದಾಗಿದ್ದಾರೆ. KR ಚಂದ್ರರವರು ಸಹ ಇಲ್ಲೇ ಇದ್ದಾರೆ. ಇವರು ಜೀವನ್ ಸೋಮೇಶ್ವರ್ ಕೂಡ ಇಲ್ಲಿಯವರೇ ಇದ್ದಾರೆ. ಹಲವಾರು ಮಂದಿ ಇದ್ದಾರೆ. ಆ ಸಂದರ್ಭದಲ್ಲಿ ಇವರು ಜಯರಾಮ್ ಶೆಟ್ಟಿ ಅವರು ನಮ್ಮ ಹಬ್ಬಕ್ಕೋತ್ಸವ ಪ್ರಾರಂಭ ಹಂತದಲ್ಲಿ MLA ಆಗಿದ್ದವರು. ಆವಾಗ ಹಬ್ಬಕ್ಕೋತ್ಸವ ಪ್ರಾರಂಭ ಮಾಡುವಾಗ ಈ ಹಬ್ಬಕ್ಕೂ ಸಮಿತಿಯ ಅಧ್ಯಕ್ಷ ಕೂಡ ಆಗಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಮ್ಮ ಸೋಮೇಶ್ವರ ಪುರಸಭೆಯ ಪ್ರಥಮ ಪ್ರಜೆಯಾಗಿರುವ, ಈ ಪ್ರದೇಶದ ಪ್ರಥಮ ಪ್ರಜೆಯಾಗಿದ್ದ ಅಧ್ಯಕ್ಷರಾಗಿದ್ದ ಶ್ರೀಮತಿ ಕಮಲರವರ ಮಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ.
ಅದೇ ರೀತಿ ಹೆಚ್ಚಿನ ಉದ್ಗಾರಿಕೆ ವಹಿಸಿಕೊಂಡಂಥ ರವಿಶಂಕರ್ ಸೋಮೇಶ್ವರ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಹಾರ್ದಿಕ ಉಪಾಧ್ಯಕ್ಷರಾದ ಅವರನ್ನು ಕೂಡ ಹಾರ್ದಿಕ ಸ್ವಾಗತ ಕೋರ್ತೇನೆ. ಅದೇ ರೀತಿ ಪ್ರದೇಶದ ಸದಸ್ಯರಾದ ಸೋಮೇಶ್ವರ ಪುರಸಭೆ ಸದಸ್ಯ ಸೋನಾ ಸುಭಾಷಿಣಿ ಅವರು ಇದಕ್ಕಿದ್ದಾರೆ. ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಾರಸ್ವತ ಎಜುಕೇಷನ್ ಟ್ರಸ್ಟ್ನ ಬಗ್ಗೆ ನಾವು ಸ್ವಾತಂತ್ರ್ಯಕ್ಕೆ ಪೂರ್ವಕ್ಕೆ ಹೋದ ಸಂದರ್ಭದಲ್ಲಿ ನೆನಪಿಸುವಂಥ ಕೆಲಸ ಮಾಡಬೇಕಾಗ್ತದೆ. ಏಕೆಂದರೆ 1906ರಲ್ಲಿ 7ರಲ್ಲಿ ಅಂತ ಪ್ರಾರಂಭವಂತ ಸಾರಸ್ವತ ನಮ್ಮ ಗಣಪತಿ ಸ್ಕೂಲು ಮತ್ತು ಆನಂದಾಶ್ರಮ ಸ್ಕೂಲ್ ಎರಡು, ಅದಲ್ಲದೆ ಬೇರೆ ಬೇರೆ ಕಡೆಯಲ್ಲಿ ಇವತ್ತು ಸಾರಸ್ವತ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಹೊರಟವರು ಬಂದಿದ್ದಾರೆ. ಭಟ್ಕಳಿಂದ ಶಿರಾಲಿಂದ ಹೊಡ್ಕೊಂಡು ಬಂದಿದ್ದಾರೆ ಬಸ್ಸಲ್ಲಿ. ಇವತ್ತು ಖಂಡಿತ 10 ಕಾಲಕ್ಕೆ ನಾನು ಬರ್ತಿದ್ದೇನೆ. ಅಂಥ ಒಂದು ನಮ್ಮ ವಿದ್ಯಾಪ್ರೇಮಿಗಳು ಇವತ್ತು ಸಾರಸ್ವತ ವಿದ್ಯಾಸಂಸ್ಥೆಯನ್ನು ಬ್ರಿಟಿಷರ ಕಾಲದಲ್ಲಿ ನಡೆಸ್ಕೊಂಡು ಬರಲಿಕ್ಕೆ ತುಂಬ ಹೆಮ್ಮೆ ವಿಷಯ ಆಗ್ತದೆ. ಇವತ್ತು ಆನಂದಾಶ್ರಮ ಶಾಲೆ ಅಂತ ಹೇಳುವಾಗ ನಾವು ಸಣ್ಣದಿರಲಿ ಜಯರಾಮ್ ಶೆಟ್ಟಿ ಆಗಲಿ ಬೇರೆ ಎಲ್ಲ ಹಲವಾರು ಮಂದಿ ಇವತ್ತು ತುಂಬ ಮಂದಿಯನ್ನು ಬೆಳೆಸಿಕೊಂಡಂಥ ಅಂಬರೀಷ್ ಸೋಮೇಶ್ವರ್ ಕೂಡ ಇಲ್ಲಿಯೇ ಕಲಿತವರು. ಅವರಂತ ಬೆಳೆಸಿದಂಥ ಶಾಲೆಗೆ ಇವತ್ತು ಕಾರ್ಯದರ್ಶಿಯಾಗಿರುವಂಥ ನಮ್ಮ ಡಾಕ್ಟರ್ ರವೀಂದ್ರ ಕಾಯ್ಕಿನಿಯವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಹಾರ್ದಿಕವಾಗಿ ಸ್ವಾಗತ ಕೊಳ್ತೇನೆ. ಈ ಶಾಲೆಗೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕೆಂದೇಳಿ ಹಲವಾರು ದಿವಸಗಳ ಮೊನ್ನೆ ಒಂದು 15 ದಿವಸ ಮೊದಲು ವಿಚಾರಿಸಿಕೊಂಡಾಗ ಶ್ರೀ ವಿಕ್ರಮರವರು ನಮ್ಮ ಆಡಳಿತ ಮಂಡಳಿಯನ್ನು ಸೇರಿಕೊಂಡು ನಾವು ಅವಕಾಶ ಕೊಡ್ತೇವೆ ಅಂತ ಹೇಳುವ ವಿಚಾರದಲ್ಲಿ ನಮಗೆ ಈ ಶಾಲೆ ಒಟ್ಟಾರ ನಮ್ಮ ಬಿಲ್ಡಿಂಗ್ ಎಲ್ಲ ಸೇರಿಕೊಂಡು ಇವತ್ತು ಮೈಕ್ ಅಥವಾ ಹಲವಾರು ವಿಷಯಗಳನ್ನು ನಮಗೆ ಮತ್ತು ಸಮಯಕ್ಕೆ ಸರಿಯಾಗಿ ನಾವು ಇವತ್ತು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ, ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳನ್ನು ಇವತ್ತು ಶಾಲೆಗೆ ಕಾಲೇಜಿನ ಮಕ್ಕಳನ್ನು ಇವತ್ತು ಇಲ್ಲಿ ಕುಳಿಸಿಕೊಂಡು ನಮಗೆ ಅವಕಾಶ ಕೊಟ್ಟದಕ್ಕೆ ನಾನು ವಿಕ್ರಮ್ ಸಾಹೇಬರು ಪ್ರಾಂಶುಪಾಲರು ಇಲ್ಲಿಯ ಜ್ಞಾನಪೂರ್ಣ ಪದವಿಪೂರ್ವ ಕಾಲೇಜಿಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾನು KR ಚಂದ್ರರ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ನಮ್ಮ ಸಮಿತಿಯಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಮೊದಲು 1997ರಲ್ಲಿ ಪ್ರಾರಂಭವಾದಾಗ ಅವರು ನಮ್ಮ ಸಮಿತಿಯೇ. ಆ ಸಂದರ್ಭದಲ್ಲಿ ಅವರು ಆನಂದಾಶ್ರಮ ಶಾಲೆಯಲ್ಲಿ ಅವರು ಪ್ರಾಧ್ಯಾಪಕರಾಗಿದ್ದರು. ಇವತ್ತು ನಿವೃತ್ತ ಪ್ರಾಧ್ಯಾಪಕರಾಗಿ ಅಲ್ಲ, ಅವರ ಹಬ್ಬಗಳ ಬಗ್ಗೆ ಇತಿಹಾದಿ ಎಲ್ಲ ಪುಸ್ತಕವನ್ನು ರಚಿಸ್ತಾರೆ. ಅವರು ಲೇಖಕರು ಕೂಡ ಆಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಅಂಬರೀಷ್ ಸೋಮೇಶ್ವರ್ ಅವರ ಮಗ ಇದ್ದಾರೆ, ಜೀವನ್ ಸೋಮೇಶ್ವರ್ ಅವರು. ಈಗಾಗಲೇ ಅವರ ಮಗಳು ಇವತ್ತು ಅಂಬರೀಷ್ ಸೋಮೇಶ್ವರ ಬಗ್ಗೆ ಒಂದೆರಡು ಮಾತು ಹೇಳಿದರು, ಚೆನ್ನಾಗಿ ಹೇಳಿದ್ದಾರೆ ಅವರು ಅಂಬರೀಷ್ ಸೋಮೇಶ್ವರ್ ಏನಂತೇಳಿ. ಆ ಗುರುತಿಸುವಂಥ ಕೆಲಸವನ್ನು ನಾವು ಮಾಡುವುದು ಕೂಡ ನಮ್ಮದು ಕೂಡ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ಯಾಕೆಂದರೆ ಅಂಬರೀಷ್ ಸೋಮೇಶ್ವರ್ ಅವರು ಅದೇ ರೀತಿಯಲ್ಲಿ ನಾವು ಮನೋಹರ್ ಪ್ರಸಾದ್ ಕೂಡ ಅವರು ತೀರಿ ಹೋಗಿ 4-5 ವರ್ಷ ಆಯಿತು. ಅವರ ಕಾರ್ಯಕ್ರಮ ಕೂಡ ನಾವು ಹಬ್ಬಕ್ಕೋತ್ಸವ ಸಮಿತಿಯವರು ಹಮ್ಮಿಕೊಂಡು ಅವರ ಸಂಸ್ಮರಣೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಜೀವನ್ ಸೋಮೇಶ್ವರ್ ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ವೇದಿಕೆಯಲ್ಲಿ ಧನಲಕ್ಷ್ಮಿ ಶೆಟ್ಟಿ ಅವರಿದ್ದಾರೆ, ಅದೇ ರೀತಿಯಲ್ಲಿ ಸದಾನಂದ ಬಂಗೇರ್ ಅವರಿದ್ದಾರೆ, ಅದೇ ರೀತಿ ಇವರೆಲ್ಲ ಆಲೇಪ್ಪನವರಿದ್ದಾರೆ, ಶ್ರೀಮತಿ ದೇವಕಿ ಆರ್ ಉಳ್ಳಾಲ್ ಇವರೆಲ್ಲ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಯವರು, ಅದೇ ರೀತಿಯಲ್ಲಿ ಗೌರವ ಉಪಾಧ್ಯಕ್ಷರಾಗಿರೋರು ನಮ್ಮ ವೇದಿಕೆಯಲ್ಲಿ ಅವರೆಲ್ಲ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಬಂದಿದ್ದ ಎಲ್ಲ ವಿಶೇಷವಾಗಿ ನಾನು ಅಧ್ಯಾಪಕ ವೃಂದದವರಿಗೆ, ಅದೇ ರೀತಿಯಲ್ಲಿ ಮಕ್ಕಳಿಗೆ, ನಮ್ಮ ಹಬ್ಬಕ್ಕೂ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ನಾನು ಹಾಗೂ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮ ವಿಶೇಷವಾಗಿ, ಯಾಕೆಂದರೆ ಪ್ರಾರಂಭದ ಹಂತದಿಂದಲೂ ಇವತ್ತಿನವರೆಗೆ ನಮಗೆ ಪ್ರೋತ್ಸಾಹ ಕೊಟ್ಟವರು. ಇವತ್ತು ಪೇಪರ್ಲಿ ಕೂಡ ಬಂದಿದೆ ಇವತ್ತಿನ ಕಾರ್ಯಕ್ರಮ, ಅಂಬರೀಷ್ ಸೋಮೇಶ್ವರ ಕಾರ್ಯಕ್ರಮ ಇವತ್ತು ಇದೆ ಅಂತೇಳಿ ಉದಯವಾಣಿಯಲ್ಲಿ, ವಿಜಯ ಕರ್ನಾಟಕ ಹಲವಾರು ಪತ್ರಿಕೆಯಲ್ಲಿ ಬಂದಿದ್ದಾರೆ. ದೃಶ್ಯ ಮಾಧ್ಯಮದವರು ವಿಶೇಷವಾಗಿ, ಯಾಕಂದರೆ ಇವತ್ತ ಕಾರ್ಯಕ್ರಮ ವಿಶೇಷವಾಗಿ ಚಿನ್ನಪ್ಪ ಗೌಡರು ಏನು ಮಾತಾಡ್ತಾರೆ ಹಬ್ಬಗಳ ಬಗ್ಗೆ, ಯಾಕಂದರೆ ಅವರಂಥ ತಜ್ಞರು ಯಾರು ಇರಲಿಕ್ಕಿಲ್ಲ. ಯಾಕಂದರೆ ಅವ್ರ ಪುಸ್ತಕ ತರಂಗದಲ್ಲಿ ಕೊಟ್ಟಂಥ ಹಬ್ಬಗಳ ಮಾಹಿತಿ ನೀವು ಓದಬೇಕು. ಅದನ್ನು ಓದಿದ ನಂತರ ನಿಮಗೆ ಹಬ್ಬಗಳ ಬೇರೆ ಯಾವುದೇ ಮಾಹಿತಿ ಸಿಗಲಿಕ್ಕಿಲ್ಲ. ಅಂತ ಚಿನ್ನಪ್ಪ ಗೌಡರ ಮಾತನ್ನು ಕೇಳಿಸಲಿಕ್ಕೆ, ಅದನ್ನು ದೃಶ್ಯ ಎಲ್ಲ ಕಡೆಯಲ್ಲಿ ಬಿತ್ತರಿಸಲಿಕ್ಕೆ ಬಂದಂಥ ದೃಶ್ಯ ಮಾಧ್ಯಮವರು, ಅದೇ ರೀತಿಯಲ್ಲಿ ಇವತ್ತು ಬಂದಂಥ ಎಲ್ಲ ಪತ್ರಿಕೆ ಮಾಧ್ಯಮ ನಾನು ಆದರೆ ನಿಮ್ಮಲ್ಲೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾನು ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಕೊಂಡು ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್ ಇವರಿಗೆ ಕೂಡ ಸ್ವಾಗತವನ್ನು ಬಯಸುತ್ತಾ ಸ್ನೇಹವನ್ನು ವಿದ್ಯುಕ್ತವಾಗಿ ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ಇಂದಿನ ಎಲ್ಲ ಅತಿಥಿ ಗಣ್ಯರು ವಿಶೇಷವಾಗಿ ಈ ಉದ್ಘಾಟನೆಯನ್ನು ನಡೆಸಿಕೊಳ್ತಾ ಇದ್ದಾರೆ. ಸನ್ಮಾನ್ಯ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರು, ವಿಶ್ರಾಂತ ಉಪಕುಲಪತಿಗಳು, ಹಾವೇರಿ ವಿಶ್ವವಿದ್ಯಾಲಯ. ಎಲ್ಲ ಅತಿಥಿಗಳು ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. दीपज्योतिर्नमोस्तुते दीपज्योतिर्नमोस्तुते दीपज्योतिर्परब्रह्म दीपज्योतिर्ज
ಈಗ ಕಾರ್ಯಕ್ರಮ ವಿದ್ಯುಕ್ತವಾಗಿ ಉದ್ಘಾಟನೆಯಾಗಿದೆ. ಈಗಾಗಲೇ ಬೆಳಗ್ಗೆಯಿಂದ ತಮಗೆ ಕಾರ್ಯಕ್ರಮದ ವಿವರಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಅತಿ ಮುಖ್ಯ ಕಾರ್ಯಕ್ರಮ. ಈಗಾಗಲೇ 4 ವಿದ್ಯಾರ್ಥಿಗಳು ಬಹಳ ಅದ್ಭುತವಾಗಿ ಅಬ್ಬಕ್ಕಳ ಚರಿತ್ರೆ ಮತ್ತು ಅಮೃತ ಸೋಮೇಶ್ವರರ ಚರಿತ್ರೆಯನ್ನು ತಮ್ಮ ಮುಂದೆ ಇಟ್ಟರು. ಆದರೆ ಶಂಖದಿಂದಲೇ ತೀರ್ಥ ಅಂತ ಹಿರಿಯರು ಹೇಳ್ತಾರೆ. ಯಾರು ಯಾವುದನ್ನು ಸ್ಫುಟವಾಗಿ, ಅದರಲ್ಲಿ ಕೂಡ ಪ್ರಾಧ್ಯಾಪಕರು ಈ ಹಿಂದೆ ಕೂಡ ಎಲ್ಲ ಉತ್ಸವಗಳಲ್ಲಿ, ನಮ್ಮ ಕಾರ್ಯಕ್ರಮಗಳಲ್ಲಿ ಅಬ್ಬಕ್ಕಳ ಚರಿತ್ರೆಯನ್ನು ಎಳೆ ಎಳೆಯಾಗಿ ಕೊಟ್ಟವರು ನಮ್ಮ ಪ್ರೊಫೆಸರ್ ಚಿನ್ನಪ್ಪ ಗೌಡರು. ಈ ಕಾರ್ಯಕ್ರಮ ಸಮಯಕ್ಕೆ ಸರಿಯಾಗಿ ನಾವು ಮುಗಿಸಿದ ನಂತರ ಮತ್ತೆ ಅಮೃತ ಸೋಮೇಶ್ವರರ ಒಂದು ಬಗ್ಗೆ ರಚಿಸಿದಂಥ ಕವನಗಳ ಕವಿಗೋಷ್ಠಿ ಮತ್ತು ಕವಿಗಾಯನ ಇರ್ತದೆ. ಅದ್ಭುತವಾದಂಥ ಕಾರ್ಯಕ್ರಮ. ಸಮಯಕ್ಕೆ ಸರಿಯಾಗಿ 11:00 ಈ ಕಾರ್ಯಕ್ರಮ ಆರಂಭವಾಗ್ತದೆ. ಇದೀಗ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು, ಉದ್ಘಾಟಕರು, ಕಾರ್ಯಕ್ರಮದ ಪ್ರಧಾನ ಬಿಂದುಗಳು ಆಗಿರುವಂತಹ ಸನ್ಮಾನ್ಯ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರು, ವಿಶ್ರಾಂತ ಉಪಕುಲಪತಿಗಳು, ನಮ್ಮ ಮುಂದೆ ತಮ್ಮ ಮನದ ಮಾತುಗಳ ಜೊತೆ. ಉಳ್ಳಾಲದ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಸಂಪನ್ನಗೊಂಡಿದೆ. ರಾಣಿ ಅಬ್ಬಕ್ಕನನ್ನು ನೆನಪಿಸಿಕೊಳ್ಳುತ್ತಲೇ ಬಹುಶಃ ನಾವೆಲ್ಲರಿಗೂ ಗುರುಗಳಾಗಿರುವ, ಊರಿಗೆ ಗುರುಗಳಾಗಿರುವ ಅಮೃತ ಸೋಮೇಶ್ವರರ ನೆನಪನ್ನು ಮಾಡುವ ಈ ಬಹುಮುಖ್ಯ ಸಮಾರಂಭದ ಅಧ್ಯಕ್ಷರೇ, ಎಲ್ಲ ಹಿರಿಯರೇ, ಯಾಕಂದರೆ ಶ್ರೀ ಜಯರಾಮ್ ಶೆಟ್ಟರು ಬಹುಶಃ ನಮ್ಮೆಲ್ಲರಿಗೂ ಅತ್ಯಂತ ಹಿರಿಯರು. ಈ ಉತ್ಸವ ಸಮಿತಿ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಕಳೆದ ಹಲವು ವರ್ಷಗಳಿಂದ ನಮ್ಮದು ಪದ ಇದೆ, ಅಹೋರಾತ್ರಿ ಅಂತ. ಹಗಲು ഇരുಳು ಕೆಲಸ ಮಾಡ್ತಾ ಇರುವವರು ದಿನಕರ್ ಉಳ್ಳಾಲವರು ಮತ್ತು ಅವರ ಇಡೀ ಬಳಗ. ಮತ್ತು ಈ ಸಂಸ್ಥೆ ಎಲ್ಲ ಮುಖ್ಯಸ್ಥರಿದ್ದೀರಿ, ಪ್ರಾಧ್ಯಾಪಕರಿದ್ದೀರಿ, ಸ್ನೇಹಿತರಿದ್ದೀರಿ. ಎಲ್ರಿಗೂ ಮೊದಲಾಗಿ ನನ್ನ ಶುಭಾಶಯಗಳನ್ನು ಸಲ್ಲಿಸಿ ಈ ಸಮಾರಂಭವನ್ನು ಈಗ ನಾವೆಲ್ಲರೂ ಕೈ ಜೋಡಿಸಿ ದೀಪ ಬೆಳಗಿಸಿ ಉದ್ಘಾಟಿಸಿದ್ದೇವೆ. ವಾಸ್ತವಿಕವಾಗಿ 9:30ಯಿಂದಲೇ ಈ ಕಾರ್ಯಕ್ರಮ ಉದ್ಘಾಟನೆಯಾಗಿದೆ. 4 ಮಂದಿ ವಿದ್ಯಾರ್ಥಿಗಳು ಬಹುಶಃ ಅಮೃತರ ಬಗ್ಗೆ ಮತ್ತು ರಾಣಿ ಅಬ್ಬಕ್ಕನ ಬಗ್ಗೆ ಮಾತಾಡಿದ್ರಂತೆ. ಎಳೆಯ ಮನಸ್ಸುಗಳು ಅಂಥ ಪ್ರಾತಸ್ಮರಣೀಯರ ಕುರಿತ ಹಾಗೆ ಸ್ಪಂದಿಸುವ ಈ ಕಾರ್ಯಕ್ರಮಕ್ಕೆ, ಪ್ರತಿಕ್ರಿಯೆ ನೀಡುವ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಮಹತ್ವ ಇದೆ ಅಂತ ಭಾವಿಸಿಕೊಳ್ತಾ, ಈ ಸಮಾರಂಭವನ್ನು ಉದ್ಘಾಟಿಸಿರುವ ಹಿನ್ನೆಲೆಯಲ್ಲಿ ಸಂಕ್ಷಿಪ್ತವಾಗಿ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಔಚಿತ್ಯದ ನೆಲೆಯಲ್ಲಿ ಹಂಚಿಕೊಳ್ಳುವುದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಹಲವು ಮಾತುಗಳನ್ನು ದಿನಕರ್ ಉಳ್ಳಾಲ್ ಮತ್ತು ನಿರ್ವಹಣೆ ಮಾಡಿದ ಧನಲಕ್ಷ್ಮಿ ಗಟ್ಟಿಯವರು ಹೇಳಿದ್ದಾರೆ. ಅದನ್ನು ನಾನು ಮತ್ತೆ ಹೇಳಲಿಕ್ಕೆ, ಪ್ರಸ್ತಾವ ಮಾಡಲಿಕ್ಕೆ ನಾನು ಹೋಗುವ ಅಗತ್ಯ ಇಲ್ಲ. ದಿನಕರ್ ಉಳ್ಳಾಲ್ ಅವರು ಹೇಳಿದ್ದಾರೆ, ಅವರಿಗೆ ಗೊತ್ತಾಗಿದೆ ಚಿನ್ನಪ್ಪ ಗೌಡ್ರಿಗೆ ಸ್ವಲ್ಪ ವಯಸ್ಸಾಗಿದೆ ಅಂತ. ಹಾಗೆ ನಿನ್ನೆ ಸಂಜೆ ಫೋನ್ ಮಾಡಿದರು, ಇವತ್ತು ಬೆಳಿಗ್ಗೆ 10 ಗಂಟೆಗೆ ಪುನಃ ನೆನಪಿಸಿದರು. ನಾನು ಬರ್ತಾ ಇದ್ದೇನೆ, ಆನ್ ದಿ ವೇ ಅಂತ ಹೇಳಿದೆ. ಇಲ್ಲೊಂದು 8-10 ನಿಮಿಷ ಇಲ್ಲಿ ಗೇಟು ಬಂದಾಗಿತ್ತು. 10:15 ಮುಟ್ಟುವ ಆಲೋಚನೆ ಇತ್ತು ನನಗೆ. ಮತ್ತು ಈ ಪರಿಜ್ಞಾನ ಸಂಸ್ಥೆಯ ಪರಿಜ್ಞಾನ ನನಗಿಲ್ಲ. ಅದರ ಪರಿಜ್ಞಾನ ಸರಿ ಇಲ್ಲದೆ ನನ್ನ ತಲೆಯಲ್ಲಿ ಅಮೃತರು ಅಂದರೆ ಆನಂದಾಶ್ರಮ ಅಂತ ಒಂಥರ, ನೀವು ಹೇಳದಿರ್ತಿದ್ರೆ ನಾನು ಆನಂದಾಶ್ರಮಕ್ಕೆ ಒಂದು ಸುತ್ತು ಮಾಡಿ ಬರ್ತಿದ್ನೋ ಏನೋ ಗೊತ್ತಿಲ್ಲ. ಹಾಗೆ ಇಲ್ಲಿ ಸ್ವಲ್ಪ ಆಚೆ ಈಚೆ ಎಡವಟ್ಟಾದದ್ರಿಂದ ಒಂದು 5-10 ನಿಮಿಷ ತಡ ಆಯಿತು. ಹಾಗಾಗಿ ನಾನು ನಿನ್ನೆ ಮತ್ತು ಇವತ್ತು ನೆನಪಿಸ್ತಲೇ ಇದ್ದರು, ಕಾರ್ಯಕ್ರಮ 10:30ಗೆ ಆರಂಭ ಆಗ್ತದೆ, 10:30ಗೆ ಆರಂಭ ಆಗ್ತದೆ ಅಂತ. ಅದು ನೆನಪಿಸಿದ್ದು ಯಾಕೆ ಅಂದರೆ ನನಗೆ ವಯಸ್ಸಾಗಿದೆ ಅಂತ ಅವರಿಗೆ ಗೊತ್ತಾಗಿದೆ, ಹಾಗೆ ಅಂತ ಅಂದುಕೊಂಡಿದ್ದೇನೆ ನಾನು. ಉಳ್ಳಾಲ ಮತ್ತು ಸೋಮೇಶ್ವರದ ಜನರಿಗೆ, ಪ್ರಜ್ಞಾವಂತರಿಗೆ, ನಾಗರಿಕರಿಗೆ ನಾನು ರಾಣಿ ಅಬ್ಬಕ್ಕನ ಬಗ್ಗೆ ಅಥವಾ ಅಮೃತರ ಬಗ್ಗೆ
ಹೊಸತು ಏನು ಹೇಳಬಹುದು ಎನ್ನುವುದು ಅಥವಾ ಹೊಸತು ಹೇಳುವಂಥದ್ದು ಏನೂ ಇಲ್ಲ. ಈ ನೆಲದಲ್ಲಿ ಓಡಾಡಿದ ಉಳ್ಳಾಲಕ್ಕೆ ಒಂದು ಚರಿತ್ರೆಯಲ್ಲಿ, ನಮ್ಮ ನಾಡಿನ ಚರಿತ್ರೆಯಲ್ಲಿ ಒಂದು ವಿಶಿಷ್ಟ ಸ್ಥಾನವನ್ನು ಅಥವಾ ಒಂದು ಮಹತ್ವದ ಸ್ಥಾನವನ್ನು ತಂದುಕೊಟ್ಟ ರಾಣಿ ಅಬ್ಬಕ್ಕ ಇದೇ ಸೋಮೇಶ್ವರ ಪರಿಸರದಲ್ಲಿ ತನ್ನ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಬದುಕನ್ನು ಕಟ್ಟಿ ನಾಡಿನ ಅಗ್ರಮಾನ್ಯ ಸಾಹಿತಿ ಸಂಶೋಧಕ ಅಂತ ಅನ್ನಿಸಿದ ಅಮೃತ ಸೋಮೇಶ್ವರರು ಇವರಿಬ್ಬರೂ ಕೂಡ ಈ ಮಣ್ಣಲ್ಲಿ ಓಡಾಡಿದವರು, ಈ ಮಣ್ಣಲ್ಲಿ ನಡೆದಾಡಿದವರು, ಇಲ್ಲಿಯ ಗಾಳಿ ಬೆಳಕಿನಲ್ಲಿ ಬೆಳೆದವರು. ನಾನು ಎಳೆಯ ಮನಸ್ಸುಗಳಿಗೆ ಹೇಳಬೇಕಾದ ಮುಖ್ಯ ಮಾತನ್ನು ಮೊದಲು ಪ್ರಸ್ತಾವ ಮಾಡ್ತೇನೆ. ಯಾಕೆ ಈ ಕಾರ್ಯಕ್ರಮ ಅಂತ. ಒಬ್ಬರು ಇತಿಹಾಸದ ಚರಿತ್ರೆಯೊಬ್ಬಳು ಮಹಿಳೆ ಅಥವಾ ಅಬ್ಬಕ್ಕಂದಿರು ಅಂತ ಬೇಕಾದ್ರೂ ಹೇಳ್ಬೋದು. ಒಂದನೇ ಅಬ್ಬಕ್ಕ, ಎರಡನೇ ಅಬ್ಬಕ್ಕ. ಇತಿಹಾಸದ ಅನೇಕ ಸೂಕ್ಷ್ಮಗಳಿಗೆ ನಾನು ಹೋಗುವುದಿಲ್ಲ. 4 ಅಬ್ಬಕ್ಕರು ಇದ್ದಾರೆ ಅಂತ ಪ್ರಸ್ತಾವ ಇದೆ. ಆದರೆ 2 ಅಬ್ಬಕ್ಕಂದಿರ ಬಗ್ಗೆ ತಾಯಿ ಮತ್ತು ಮಗಳು ಸುಮಾರು 100 ವರ್ಷಗಳು, 1 ಶತಮಾನದ ಕಾಲ ಪೋರ್ಚುಗೀಸ್ ಆಳ್ವಿಕೆ ಮತ್ತು ದಬ್ಬಾಳಿಕೆಯ ವಿರುದ್ಧ ಸೆಟೆದು ನಿಂತ ಅಬ್ಬಕ್ಕನನ್ನು ಯಾಕೆ ಸ್ಮರಿಸಿಕೊಳ್ಳಬೇಕು? ಇದು ಒಂದು ಪ್ರಶ್ನೆ. ಇತಿಹಾಸಕ್ಕೆ ಸೇರಿದ ಒಬ್ಬರು ಮಹಿಳೆ. ಹೆಚ್ಚು ಕಡಿಮೆ 500 ವರ್ಷ ಹಿಂದಿನ ಕಥೆ ಇದು. 1525ರಿಂದ 1625 ಅಂದಾಜಿಟ್ಟುಕೊಳ್ಳುವ, ಇದು ಸ್ವಲ್ಪ ಆಚೀಚೆ ಆಗ್ಬೋದು. 1525ರಿಂದ 1568-70 ಮೊದಲನೇ ಹಬ್ಬಕ್ಕ, 1994ರಲ್ಲಿ ಪಟ್ಟಕ್ಕೆ ಬಂದ ಎರಡನೇ ಹಬ್ಬಕ್ಕ, 1625 ಅವಧಿ, ಸುಮಾರು 1 ಶತಮಾನ. 1 ಶತಮಾನ ಉಳ್ಳಾಲವನ್ನು ಕೇಂದ್ರವಾಗಿಟ್ಟುಕೊಂಡು ಪೋರ್ಚುಗೀಸರ ವಿರುದ್ಧ ಹೋರಾಡಿದ ಒಬ್ಬರು ಸ್ವಾಭಿಮಾನಿ ಮಹಿಳೆ ಅಥವಾ ಸ್ವಾಭಿಮಾನಿ ಮಹಿಳೆಯರ ಕುರಿತ ಒಂದು ಸಂಸ್ಮರಣೆ. ಇದು ಯಾಕೆ? ನಾನು ವಿಶೇಷವಾಗಿ ಎಳೆಯ ವಿದ್ಯಾರ್ಥಿಗಳು ಇಟ್ಟುಕೊಂಡೇ ಈ ಮಾತುಗಳು ಹೇಳ್ತಾ ಇದ್ದೇನೆ. ಇನ್ನೊಂದು, ಅಮೃತರು ನಮ್ಮ ಕಾಲಕ್ಕೆ ಅಥವಾ ಅವರ ಕಾಲಕ್ಕೆ ನಾವು ಸೇರಿದವರು. ನಮ್ಮ ಕಾಲಕ್ಕೆ ಹೋಗಿದ್ದು ಅವರ ಕಾಲಕ್ಕೆ ನಾವು ಸೇರಿದವರು. ಬಹುಶಃ ನಮ್ಮಲ್ಲೆಲ್ಲರೂ ಕೂಡ ಹಿರಿಯರು ಅನೇಕರು ಅಮೃತರು ನೋಡಿದ್ದಾರೆ, ಕಂಡಿದ್ದಾರೆ, ಕೇಳಿದ್ದಾರೆ, ಮಾತನಾಡಿಸಿದ್ದಾರೆ, ಜೊತೆಗೆ ಸಂವಾದ ಮಾಡಿದ್ದಾರೆ, ಅವರ ಸಾಹಿತ್ಯವನ್ನು ಓದಿ ಬೆಳೆದಿದ್ದಾರೆ. ಬಹುಶಃ ಇತ್ತೀಚೆಗಿನ ಎಳೆಯ ಮಕ್ಕಳನ್ನು ಬಿಟ್ಟರೆ, ಅಂದರೆ ನಮ್ಮ ವರ್ತಮಾನದ ಒಬ್ಬ ಸಾಧಕ, ವರ್ತಮಾನದ ಒಬ್ಬ ಹಿರಿಯ ಸಾಹಿತಿ, ತುಳುನಾಡಿಯೇ ಒಂದು ಅನನ್ಯ ಜ್ಞಾನದ ಬೆಳಕನ್ನು ಕೊಟ್ಟ ಅಮೃತ ಸೋಮೇಶ್ವರರು ಇನ್ನೊಬ್ಬರು ನೆನಪಿಸಿಕೊಳ್ತಾ ಇದ್ದೇವೆ. ಈ ಇಬ್ಬರನ್ನು ಯಾಕೆ ನೆನಪಿಸಿಕೊಳ್ಳಬೇಕು ಎನ್ನುವುದು ಪ್ರಶ್ನೆ. ಈ ಇಬ್ಬರನ್ನು ಮತ್ತೆ ಮತ್ತೆ ಯಾಕೆ ನೆನಪಿಸಿಕೊಳ್ಳಬೇಕು ಎನ್ನುವುದು ಇನ್ನೊಂದು ಪ್ರಶ್ನೆ. ಯಾಕೆ ನೆನಪಿಸಿಕೊಳ್ಳಬೇಕು ಅಂತಂದರೆ ಇದಕ್ಕೆ 3 ಮುಖ್ಯ ಕಾರಣಗಳುಂಟು. ಮಕ್ಕಳಿದು ನಿಮಗಾಗಿ ಬಹುಶಃ ಆಯೋಜಿಸಿರುವ ಕಾರ್ಯಕ್ರಮ, ಹಾಗಾಗಿ ಸ್ವಲ್ಪ ಗಮನ ಕೊಟ್ಟು ಕೇಳಿದ್ರೆ ನನಗಲ್ಲ, ಈ ಕಾರ್ಯಕ್ರಮ ಆಯೋಜಿಸಿದ್ರೆ ಸಂತೋಷ ಆಗ್ತದೆ. ಇದರ ಪರಿಜ್ಞಾನ ನಿಮಗೆ ಇರಬೇಕು. ಇವತ್ತಿನ ಕಾರ್ಯಕ್ರಮ, ನೀವು ಪರಿಜ್ಞಾನ ಸಂಸ್ಥೆಗೆ ಸೇರಿದವರು. ಪರಿಜ್ಞಾನ ಅಂತ ಗೊತ್ತಲ್ಲ, ಬಹಳ ಮಹತ್ವದ ಒಂದು ಶಬ್ದ ಅದು. ಬಹಳ ಎಚ್ಚರವನ್ನು ಮೂಡಿಸುವ ಜ್ಞಾನದ ಕುರಿತ, ಪರಿಪರಿಜ್ಞಾನದ ಕುರಿತ ಒಂದು ಎಚ್ಚರಿಕೆಯನ್ನು ಮೂಡಿಸುವ ಶಿಕ್ಷಣ ಸಂಸ್ಥೆದ, ಅದಕ್ಕೆ ಸೇರಿದ ವಿದ್ಯಾರ್ಥಿಗಳು ನೀವು ಇರಲಿ. 2-3 ಕಾರಣ ಏನು ಅಂತಂದರೆ, ರಾಣಿ ಅಬ್ಬಕ್ಕನನ್ನು ಯಾಕೆ ಸ್ಮರಿಸಬೇಕು ಅಂತಂದರೆ, ಬಹುಶಃ ಇತಿಹಾಸದ ಒಂದು ಮಾದರಿ ಹೆಣ್ಣಾಗಿ, ಮಾಡೆಲ್ ಅಂತ ಹೇಳ್ತೇವೆ ನಾವು. ಇತಿಹಾಸ ಒಂದು ಕಾಲಘಟ್ಟದಲ್ಲಿ ಮಾದರಿ ಆಳ್ವಿಕೆಯನ್ನು ಕೊಟ್ಟ ಒಬ್ಬಳು ಹೆಣ್ಣು ಮಗಳು. ಜೈನ ಜಾತಿಗೆ ಸೇರಿದವಳು,
ಕುಟುಂಬ ವರ್ಗದಿಂದ ಪ್ರೋತ್ಸಾಹ ಬಿಡಿ, ಉತ್ತೇಜನ ಬಿಡಿ, ವಿರೋಧ ಇದ್ದ ಕಾಲಘಟ್ಟ. ಅನೇಕ ಸ್ಥಳೀಯ ಅರಸುಮನೆತನಗಳಲ್ಲಿ ಕೂಡ ಕಾಲಕ್ಕೆ ವ್ಯೂಹಗಳನ್ನು ಮಾಡಿಕೊಂಡು, ಸಂಧಾನಗಳನ್ನು ಮಾಡಿಕೊಂಡು, ಸಂಧಾನವನ್ನು ಮುರಿದು ಹೀಗೆ ಹೋರಾಟ ಮಾಡಿದವಳು. ವಿಶೇಷವಾಗಿ ಪೋರ್ಚುಗೀಸರ ವಿರುದ್ಧ ಪಟ್ಟು ಹಿಡಿದು ಬಹಳ ಮುಖ್ಯವಾಗಿ 2-3 ಕಾಳಗಗಳನ್ನು ಇದೇ ಉಳ್ಳಾಲದ ಸೋಮೇಶ್ವರದ ಕಡಲ ತೀರ ನಡೆಸಿದವಳು. ಮುಖ್ಯವಾಗಿ ಒಂದು ದೇಶೀಯ ಕಾಳಗದ ತಿಳುವಳಿಕೆಯನ್ನು, ಅರಿವನ್ನು, ಪ್ರಜ್ಞೆಯನ್ನು ಇಟ್ಟುಕೊಂಡು ಹೋರಾಡಿದವಳು. ನೀವು ನಂಬುತ್ತೀರೋ ಇಲ್ಲವೋ, ನಮ್ಮಲ್ಲಿ ಒಣಗಿದ ತೆಂಗಿನ ಗರಿ ಉಂಟಲ್ಲ, ಸೂಟೆ, ಆ ಒಣಗಿದ 100 ಸೂಟೆ ಅಥವಾ ಗರಿಗಳ ಕಟ್ಟನ್ನು ಕಟ್ಟಿ ಅದಕ್ಕೆ ಬೆಂಕಿ ಹಚ್ಚಿ ಬಹಳ ಚಾಣಾಕ್ಷತನದಿಂದ ಪೋರ್ಚುಗೀಸರ 2 ಹಡಗುಗಳ ಮೇಲೆ ಅಥವಾ ಹಡಗುಗಳ ಮೇಲೆ ಕೊಳ್ಳಿ ಇಟ್ಟು ಅವರ ದಿಕ್ಕೆಡಿಸಿದ ಅಥವಾ ಅವರನ್ನು ಸೋಲಿಸಿದ, ಅವಮಾನ ಮತ್ತು ಸೋಲಿಸಿದ ಒಬ್ಬಳು ಮಹಿಳೆ ಅಂತ ಆ ಕಾಲಕ್ಕೆ ಅರಬ್ ರಾಷ್ಟ್ರಗಳಲ್ಲಿ, ಪರ್ಷಿಯಾ ಮೊದಲಾದ ರಾಷ್ಟ್ರಗಳಲ್ಲಿ ಮನ್ನಣೆ ಪಡೆದವಳು. ನೆನಪಿಟ್ಟುಕೊಳ್ಳಿ, ಅವಳು ಒಂದು ಮಾದರಿ. ಸ್ವಲ್ಪ ಮತ್ತೆ ವಿವರಿಸ್ತಾರೆ ಏನು ಮಾದರಿ ಅದು ಅಂತ. ಅಮೃತರು ಒಬ್ಬರು ಗುರುಗಳಾಗಿದ್ದವರು. ವಿವೇಕಾನಂದ ಕಾಲೇಜಲ್ಲಿ ಬಹಳ ಕಾಲ, ಒಂದು 24 ವರ್ಷ ಬೋಧನೆ ಮಾಡಿದವರು. ಈ ಭಾಗದ, ಕರ್ನಾಟಕದ, ದೇಶದ ಮತ್ತು ವಿದೇಶದ ಅನೇಕ ಸಂಸ್ಕೃತಿ ವಿದ್ವಾಂಸರಿಗೆ, ಅಧ್ಯಯನಕಾರರಿಗೆ ಮಾರ್ಗದರ್ಶನ ಕೊಟ್ಟವರು. ನಮ್ಮ ಯಕ್ಷಗಾನದ ಭವಿಷ್ಯವನ್ನು, ತುಳು ಜಾನಪದ ಅಧ್ಯಯನದ ಭವಿಷ್ಯವನ್ನು ಒಂದು 50 ವರ್ಷಕ್ಕೆ ಮೊದಲೇ ಆ ಕಾಣಿಕೆಯನ್ನು ಕಂಡವರು. ಇದು ಮುಂದೆ 50 ವರ್ಷಗಳಲ್ಲಿ ಏನಾಗಬಹುದು ಅಂತ ಒಂದು ಅರ್ಥದಲ್ಲಿ ಅದು ಅಮೃತರಿಗೆ ಮಾತ್ರ ಸಾಧ್ಯ ಇತ್ತು ಅಂತ ಕಾಣ್ತದೆ. ಒಂದು ತುಳು ಯಕ್ಷಗಾನ ಬಂದ ಕಾಲಘಟ್ಟ 70ರ ದಶಕದಲ್ಲಿ. ಆಮೇಲೆ ಅಮೃತರು ತುಳುತಿಟ್ಟು ಅಂತ ಕರೆದು ಆ ಯಕ್ಷಗಾನಕ್ಕೆ ಬೇಕಾದ ವೇಷಭೂಷಣ ಪರಿಕರಗಳನ್ನು ಸಿದ್ಧ ಮಾಡಿ, ತುಳು ಪ್ರಸಂಗಗಳು ಅಥವಾ ಕನ್ನಡ ಪ್ರಸಂಗಗಳು ಈ ನೆಲಕ್ಕೆ ಹೇಗೆ ಸಂಬಂಧಪಟ್ಟಿರಬೇಕು ಅಂತ ಬಹಳ ಗಾಢವಾಗಿ ಯೋಚನೆ ಮಾಡಿದವರು. 50 ವರ್ಷಗಳ ಹಿಂದೆ ಒಂದು ತುಳು ಯಕ್ಷಗಾನವನ್ನು ತುಳುತಿಟ್ಟು ಅಂತ ಕರೆಯುವ ಧೈರ್ಯ ಮತ್ತು ಮನಸ್ಸು ಮಾಡಿದ ಅಮೃತರು ಇದ್ದಾರೆ. ಅವರನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಅಂದರೆ ಒಂದು, ನಾವು ಬದುಕನ್ನು ಹೇಗೆ ಕಟ್ಟಿಕೊಳ್ತೇವೆ ಅಂದರೆ, ಒಂದು ಪಾಠ, ಲೆಸನ್ನ ಹೇಳ್ತೇವೆ ನಾವು. ಇತಿಹಾಸದ ಪಾಠಗಳಿಂದ ನಾವು ಬದುಕನ್ನು ಕಟ್ಟಿಕೊಳ್ತೇವೆ. ಸಾಹಿತ್ಯದ ಓದಿನಿಂದ ನಾವು ಬದುಕನ್ನು ಕಟ್ಟಿಕೊಳ್ತೇವೆ. ವಿಶೇಷವಾಗಿ ಮಕ್ಕಳಿಗೆ ಹೇಳೋದು ನಾವು ಹೇಗೆ ನಮ್ಮ ಬದುಕನ್ನು ರೂಪಿಸಿಕೊಳ್ತೇವೆ ಅಂದರೆ ಇತಿಹಾಸದ ಓದಿನಿಂದ. ಇತಿಹಾಸದ ಓದು ಯಾಕೆ ಅಂದರೆ ಅದು ಕೆಲವು ನಮಗೆ ಪಾಠಗಳನ್ನು, ಲೆಸನ್ ಫ್ರಮ್ ದಿ ಹಿಸ್ಟ್ರಿ ಅಂತ ಹೇಳ್ತೇವೆ. ಇತಿಹಾಸದ ಪಾಠಗಳು ಅಂತ ಹೇಳುವುದು. ಇತಿಹಾಸದ ಪಾಠಗಳನ್ನು ಯಾಕೆ ಓದ್ತೇವೆ ಅಂದರೆ ಅದು ನಮಗೆ ಕೆಲವು ಪಾಠಗಳನ್ನು ಕಲಿಸ್ತದೆ. ಸಾಹಿತ್ಯವನ್ನು ಯಾಕೆ ಓದ್ತೇವೆ ಅಂತಂದರೆ ಅದು ನಮಗೆ ಒಂದು ಬದುಕನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅಂತ. ಯಾಕಂದರೆ ಆ ಸಾಹಿತ್ಯ ಒಂದು ಅನುಭವದ ಮೇಲೆ ನಿಂತಿರ್ತದೆ. ನೆನಪಿಟ್ಟುಕೊಳ್ಳಿ, ಅಮೃತರ ಬರವಣಿಗೆ ಇರ್ಬೋದು, ಶಿವರಾಮ ಕಾರಂತರ ಬರವಣಿಗೆ ಇರ್ಬೋದು, ಅದು ಅನುಭವದ ಮೇಲೆ ಕಟ್ಟಿದ ಸಾಹಿತ್ಯ. ಅದು ಅನುಭವದ ಮೇಲೆ ಕಟ್ಟಿದ್ದು. ಅಂದರೆ ಅವರ ಅನುಭವದ ಮೇಲೆ ಕಟ್ಟಿದ ಸಾಹಿತ್ಯವನ್ನು ಓದಿದರೆ ನಮಗೊಂದು ಅನುಭವ ಸಿಗುತ್ತದೆ ಅಂತ. ಮೂರನೆಯದು, ನಿಮ್ಮ ದಿನನಿತ್ಯದ ಅನುಭವಗಳಿಂದ ನಾವು ಬದುಕನ್ನು ಕಟ್ಟಿಕೊಳ್ತೇವೆ. ಇತಿಹಾಸದ ಪಾಠದಿಂದ, ಸಾಹಿತ್ಯದ ಓದಿನಿಂದ, ಗುರುಗಳ ಆದರ್ಶದಿಂದ ಮತ್ತು ನಮ್ಮ ಜೀವನ ಅನುಭವದಿಂದ ನಾವು ಬದುಕನ್ನು ಕಟ್ಟಿಕೊಳ್ಳುತ್ತೇವೆ. ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡದ್ದು, ನಾವೆಲ್ಲರೂ ಬದುಕನ್ನು ಕಟ್ಟಿಕೊಂಡದ್ದು ಹೀಗೆಯೇ. ನಾವೆಲ್ಲರೂ ನಿರ್ವಾತನ ಬದುಕನ್ನು ಕಟ್ಟಿಕೊಂಡವರಲ್ಲ. ಬೇರೆ ಬೇರೆ ಕಡೆಯಿಂದ ಪಾಠಗಳನ್ನು ಕಲ್ತಿದ್ದೇವೆ ನಾವು. ಇಂಥವ್ರು ನಮಗೆ ಮಾದರಿ. ಅನೇಕ ಗುರುಗಳಿರ್ತಾರೆ. ಎಲ್ಲ ಗುರುಗಳು, ಒಬ್ಬ ಗುರುಗಳು ಎಲ್ಲ ವಿಷಯಗಳಲ್ಲ, ಎಲ್ಲ ಗುರುಗಳು ಎಲ್ಲ ವಿಷಯಗಳಲ್ಲ. ಒಬ್ಬೊಬ್ಬ ಗುರು ಒಂದೊಂದು ಕಾರಣಕ್ಕೆ ನಮಗೆ ಆದರ್ಶ ಅಂತ ಕಾಣ್ತಾನೆ. ಅದು ನಾವು ಆಯ್ಕೆ ಮಾಡಿಕೊಳ್ಬೇಕು. ಸಿಲೆಕ್ಷನ್ ಈಸ್ ಅವರ್ಸ್. ವಿ ಹ್ಯಾವ್ ಟು ಸಿಲೆಕ್ಟ್. ವಿ ಮಸ್ಟ್ ಬಿ ವೆರಿ ಚೂಸಿ, ವೆರಿ ಸಿಲೆಕ್ಟಿವ್.
ನನಗೆ ಯಾವುದು ಮಾದರಿ ಅಂತ. ಹಾಗಾಗಿ ರಾಣಿ ಅಬ್ಬಕ್ಕಳ ಹಾಗೆ ಆಗು ಇಂಪಾಸಿಬಲ್, ವಿವೇಕಾನಂದನ ಹಾಗೆ ಆಗು ಇಂಪಾಸಿಬಲ್, ಹಾಗೆ ಆಗಲಿಕ್ಕಾಗೋದಿಲ್ಲ. ಆದರೆ ಅವರಿಂದ ನಾವು ಪ್ರೇರಣೆಯನ್ನು ಪಡೆದು ನಮ್ಮ ಕಾಲದಲ್ಲಿ ನಮ್ಮ ಕಾಲ, ಯಾಕಂದರೆ ಅವ್ರದ್ದು ಕಾಲಘಟ್ಟ ಬೇರೆ, ಎಲ್ಲ ವ್ಯಕ್ತಿತ್ವಗಳು ಕೂಡ ಒಂದು ಕಾಲಘಟ್ಟದ ಉತ್ಪನ್ನ. ನೆನಪಿಟ್ಟುಕೊಳ್ಳಿ, ರಾಣಿ ಅಬ್ಬಕ್ಕ ಕೂಡ ಮಧ್ಯಯುಗೀನ ಕಾಲಘಟ್ಟದ ಒಂದು ವ್ಯವಸ್ಥೆಯ ಉತ್ಪನ್ನ, ಅಂದರೆ ಒಂದು ಹಾಗೆ ರೂಪುಗೊಂಡದ್ದು ಅವಳ ವ್ಯಕ್ತಿತ್ವ. ಅದು ಅವಳಿಗೆ ಬಂಗಾಡಿ ಅರಸರ ಮದುವೆ ಆಯಿತು, ಸಂಸಾರದಲ್ಲಿ ವಿರಸ ಬಂತು, ಜಗಳ ಆಯಿತು, ಹೀಗೆಲ್ಲ ಅನೇಕ ವೈಯಕ್ತಿಕ ಕಾರಣಗಳುಂಟು ಅವಳ ಬದುಕಿನಲ್ಲಿ. ಆದರೆ ಒಂದು ನಿಷ್ಠೆ, ನಾವು ಯಾಕೆ ಅವಳೊಂದು ಮಾದರಿ ಹೆಣ್ಣು ಅಂತ ಕರೀತೇವೆ, ಅಮೃತರನ್ನು ಯಾಕೆ ನಾವು ಒಂದು ಆದರ್ಶ ವ್ಯಕ್ತಿ ಅಂತ ಹೇಳ್ತೇವೆ, ಅವರ ಸಾಹಿತ್ಯ ನಮಗೆ ಯಾಕೆ ಮುಖ್ಯವಾಗುತ್ತದೆ ಅಂತಂದರೆ, ಅದು ನಮಗೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಮತ್ತು ಒಂದು ಬದುಕನ್ನು ಮುನ್ನಡೆಸುವುದಕ್ಕೆ, ನಮ್ಮ ಬದುಕಿನ ದಾರಿಗಳನ್ನು ಸ್ಪಷ್ಟಪಡಿಸಿಕೊಳ್ಳುವುದಕ್ಕೆ ದಾರಿಗಳನ್ನು ಸೂಚಿಸ್ತದೆ ಅಂತ. ಹಾಗಾಗಿ ಈ ಕಾರ್ಯಕ್ರಮ ಭಾಳ ಸಂಕ್ಷಿಪ್ತವಾಗಿ ಹೇಳಿದ್ದು. ಹಾಗಾಗಿ ಈ ಕಾರ್ಯಕ್ರಮ ಮಕ್ಕಳ ದೃಷ್ಟಿಯಿಂದ ಎಷ್ಟು ಮುಖ್ಯವಾಗ್ತದೆ ನಮಗೆಲ್ಲರಿಗೂ ಕೂಡ. ಈಗ ನಮಗೆ ಇಷ್ಟು ವಯಸ್ಸಾದರೂ ಕೂಡ ಅಮೃತರನ್ನು ಯಾಕೆ ಮತ್ತೆ ಮತ್ತೆ ನೆನಪಿಸಿಕೊಳ್ತೇವೆ ಅಂತ ಒಂದು ತುಳುವಿನ ಅಧ್ಯಯನ ಮಾಡುವಾಗ ಅಂದುಕೊಳ್ತೇವೆ, ಅಮೃತರು ಇದ್ದಿದ್ದಾರೆ ಅಂತ. ಒಂದು ಸಂಶಯ ಬಂದಾಗ ನೆನಪಿಸಿಕೊಳ್ತೇವೆ, ಅಮೃತ ಇದ್ದಿದ್ದರೆ ಕೇಳಬಹುದಾಗಿತ್ತು ಅಂತ, ಅಥವಾ ಅಮೃತ ಇದ್ದಿದ್ದರೆ ಇದಕ್ಕೆ ಹೇಗೆ ಉತ್ತರ ಕೊಡ್ತಿದ್ರು ಅಂತ, ಇದರ ಪ್ರತಿಕ್ರಿಯೆ ಹೇಗಿರ್ತಿತ್ತು ಅಂತಂದರೆ, ಅದನ್ನು ಒಂದು ಅರ್ಥದಲ್ಲಿ ಟೈಮ್ಲೆಸ್, ಕಾಲಾತೀತವಾಗಿ ಒಬ್ಬ ವ್ಯಕ್ತಿ ಪ್ರಸ್ತುತನಾಗುವುದು ಅಂತ ಅರ್ಥ. ಬಿಯಾಂಡ್ ಟೈಮ್ ಹೇಳ್ತೇವೆ ನಾವು. ಅಮೃತರು, ರಾಣಿ ಅಬ್ಬಕ್ಕ ಅವರೆಲ್ಲ ಕಾಲಾತೀತ ವ್ಯಕ್ತಿಗಳು, ಕಾಲವನ್ನು ಮೀರಿ ನಿಲ್ಲುವವರು, ಕಾಲಕ್ಕೆ ಅತೀತವಾಗಿ ಬದುಕುವವರು. ಹಾಗಾಗಿ ಅಮೃತರು ಯಾವತ್ತೂ ಬದುಕುತ್ತಾರೆ. ಅಮೃತ ಇಲ್ಲ ನಮ್ಮೊಂದಿಗೆ. ಅವರು ಜನವರಿ 6, 2024 ನಾಡ್ದು ಬರುವ ಜನವರಿಗೆ ಆಗುವ 2 ವರ್ಷ ಅವು ತೀರಿ ಆಗ್ತದೆ. 88-90 ವರ್ಷದಲ್ಲಿ ಇರ್ತಾಯಿದ್ರು. ಅವ್ರು ಹುಟ್ಟಿದ್ದು 1935 ಸೆಪ್ಟೆಂಬರ್ 27 ಅಂತ ನನ್ನ ನೆನಪು. ಇವತ್ತು ಜೂನ್ 27 ಅಲ್ಲ, ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 27ಕ್ಕೆ ಹುಟ್ಟಿದವರು. ತಾರೀಕು ಇವತ್ತು 27, ಇವತ್ತು ಕೂಡ ಅಮೃತರು ಹುಟ್ಟಿದ ದಿನಾಂಕವೇ, ತಿಂಗಳಲ್ಲ, ವರ್ಷ ಅಲ್ಲ, ಅದರ ದಿನಾಂಕವೇ. 90 ವರ್ಷ ಆಗ್ತಿತ್ತು ಅವರು ಇರ್ತಾ ಇದ್ರೆ. ಅಮೃತರು ಯಾಕೆ ನಮಗೆ ಪ್ರಸ್ತುತರಾಗ್ತಾರೆ ಅಂತ ನಾನು ಹೇಳ್ತಾ ಇದ್ದೆ. ನಾನು ಕಾಲಾತೀತ. ಈಗ ಮನುಷ್ಯ, ಒಬ್ಬ ವ್ಯಕ್ತಿ ನಿಧನಗೊಂಡ ಮೇಲೆಯೂ ಕೂಡ ಯಾಕೆ ಅವರ ಬದುಕು ನಮಗೆ ಒಂದು ಮಾರ್ಗದರ್ಶ ಆಗ್ತದೆ ಅಂದರೆ, ಒಂದು ಪದ ಉಂಟು ನಮ್ಮಲ್ಲಿ, ಪ್ರಾತಸ್ಮರಣೀಯರು ಅನ್ನೋದು ಪದ ಬಳಸ್ತೇವೆ ನಾವು. ನಮ್ಮ ಹೆತ್ತವರು ನಮಗೆ ಯಾವಾಗಲೂ ಪ್ರಾತಸ್ಮರಣೀಯರೇ. ಹೆತ್ತವರು ಪ್ರಾತಸ್ಮರಣೀಯ, ಗುರುಗಳು ಪ್ರಾತಸ್ಮರಣೀಯರೇ, ಅಮೃತರು ಪ್ರಾತಸ್ಮರಣೀಯರು, ರಾಣಿ ಅಬ್ಬಕ್ಕ ಪ್ರಾತಸ್ಮರಣೀಯರು. ಬೆಳಗ್ಗೆದ್ದು ನೆನಪಿಸಿಕೊಳ್ಳಾದ ಒಂದು ವ್ಯಕ್ತಿತ್ವ. ಯಾಕೆ ಅಂದರೆ ಅವರು ನಮ್ಮ ನೆನಪಿನಲ್ಲಿ ಬದುಕುತ್ತಾ ಇರ್ತಾರೆ ಅಂತ. ಈಗ ಅಮೃತರು ಇಲ್ಲ ಹೇಳುದಲ್ವ, ಅಮೃತರು ಚಿರಂಜೀವಿ ಅಂತ ಯಾಕೆ ಹೇಳುವುದು ಅಂತಂದರೆ, ಅವರು ನಮ್ಮೆಲ್ಲರ ನೆನಪಿನಲ್ಲಿ ಬಹಳ ಕಾಲದಿಂದ ಬದುಕುತ್ತಾ ಇದ್ದಾರೆ. ಆ ನೆನಪನ್ನು ಮತ್ತೆ ಮತ್ತೆ ತಂದುಕೊಳ್ಳುವುದಕ್ಕೆ ದಿನಕರ್ ಉಳ್ಳಾಲ್ ಅವರು, ಇವರೆಲ್ಲ ನಿಮ್ಮ ತಂಡದವರು ಸಂಸ್ಮರಣ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು, ಪ್ರಶಸ್ತಿಯನ್ನು ಕೊಡ್ತಾ ಇರುವಂಥದ್ದು. 1997ರಲ್ಲಿ ಮೊದಲ ಅಬ್ಬಕ್ಕ ಉತ್ಸವ ಇಲ್ಲಿ ಆದದ್ದು ನಿಮಗೆ ಗೊತ್ತಿರಬೇಕು. ಆಗ ನೆನಪಿಸಿಕೊಂಡರು ಕೂಡ. ಆಗ ತುಳು ಸಾಹಿತ್ಯ ಅಕಾಡೆಮಿ ವಿವೇಕರಿಗಳ ಅಧ್ಯಕ್ಷರಾಗಿದ್ದರು, ಅಮೃತ ಸದಸ್ಯರಾಗಿದ್ದರು. ರಾಣಿ ಅಬ್ಬಕ್ಕನ ಉತ್ಸವವನ್ನು ಉಳ್ಳಾಲದಲ್ಲಿ ಮಾಡಬೇಕು ಅಂತ ಮೊದಲ ಪ್ರಸ್ತಾವನೆ ಕೊಟ್ಟವರೇ ಅಮೃತರು. ಇದನ್ನು ವಿವೇಕರೇ ಜ್ಞಾಪಿಸಿಕೊಳ್ತಾರೆ. ಇಲ್ಲಿ ಯಾಕಂದರೆ ಸ್ವಲ್ಪ ಕೋಮು ಸೂಕ್ಷ್ಮ ಅಂತ ಹೇಳ್ತೇವೆ, ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಆದದ್ದರಿಂದ ಇಲ್ಲಿ ಸೌಹಾರ್ದತೆ ಬೇಕು. ಎಲ್ಲ ಸಮುದಾಯದವರು ಸೌಹಾರ್ದವಾಗಿ ಈ ಪರಿಸರದಲ್ಲಿ ಬದುಕಬೇಕು. ಅದಕ್ಕೊಂದು ಆದರ್ಶಪ್ರಾಯಳಾಗಿ ಅಬ್ಬಕ್ಕ ಇದ್ಲು. ಮೊಗವೀರ ಮತ್ತು ಅವಳ ಆದರ್ಶ ಎಷ್ಟು ಅಂತಂದರೆ, ಒಂದು ಮೊಗವೀರ ಹುಡುಗ ಮತ್ತೊಂದು ಜೈನ ಹುಡುಗಿ ಅಂತರ್ಜಾತೀಯ ಮದುವೆ ಬಂದಾಗ ಅಬ್ಬಕ್ಕ ಅದಕ್ಕೆ ಒಪ್ಪಿಗೆಯನ್ನು ಮತ್ತು ಅದಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ಲು ಅಂತ ಉಲ್ಲೇಖ ಬರ್ತದೆ.
ಅಂಥ ಜಾತ್ಯತೀತ ಮನೋಧರ್ಮ ಇರುವವಳು, ಅವಳ ಸೈನ್ಯದಲ್ಲಿ ಮುಸ್ಲಿಂ ಹಿಂದೂಗಳು ಎಲ್ಲ ವರ್ಗದವರನ್ನು ಸೇನೆಯಲ್ಲಿ ಸೇರಿಸಿಕೊಂಡಿದ್ದವಳು, ರೈತ ವರ್ಗಕ್ಕೆ ಬೇಕಾದ ಅನೇಕ ಅಭಿವೃದ್ಧಿ ಪರ ಯೋಜನೆಗಳು, ತೋಡಿಗೆ ಕಟ್ಟ ಕಟ್ಟಿಸುವಂಥದ್ದು, ಸೇತುವೆಗಳನ್ನು ಕಟ್ಟಿಸುವಂಥದ್ದು, ಮಾರ್ಗಗಳನ್ನು ಮಾಡಿಸುವಂಥದ್ದು, ಬೆಳೆಗಳ ಸಂರಕ್ಷಣೆಗೆ ಬೇಕಾದದ್ದು, ಎಷ್ಟರ ಮಟ್ಟಿಗೆ ಅಂತಂದರೆ ಮನೆಯಲ್ಲಿ ಅವಳು ಸಂತೆ, ರೈತರು ಬೆಳೆದ ವಸ್ತುಗಳನ್ನು ಅಂದರೆ ತರಕಾರಿ ಮತ್ತು ಉತ್ಪಾದನೆಗಳನ್ನು ಮಾರುವುದಕ್ಕೆ ಆ ಕಾಲಕ್ಕೆ ಸಂತೆ ಫೇರ್ ಏರ್ಪಡಿಸಿದ್ಲಂತೆ ಜನಗಳಿಗೆ ಬೇಕಾಗಿ. ಅನೇಕ ಪೋರ್ಚುಗೀಸರು ವಿಧಿಸಿದ ತೆರಿಗೆಗಳನ್ನು ಮನ್ನಾ ಮಾಡಿದ್ದಾಳೆ ಅವಳು. ಬೆಳೆಗಳಿಗೆ ಒಳ್ಳೆ ಉತ್ಪಾದನೆ ಮಾರುಕಟ್ಟೆ ಬೆಲೆ ಸಿಕ್ಕುವ ಹಾಗೆ ಮಾಡಿದ್ದಾಳೆ. ಅದನ್ನು ವಿದೇಶಗಳಿಗೆ ಮಾರಾಟ ಮಾಡಿದ ಅಂದರೆ ಅದು ಸಾಗಿಸಿ ಮಾರಾಟ ಮಾಡಿದ್ದಾಳೆ. ಆ ಮೂಲಕ ಈ ಜಾಗಕ್ಕೆ ಚಿನ್ನ, ಬೆಳ್ಳಿ, ಕುದುರೆ ಈ ಅನೇಕ ವಸ್ತುಗಳನ್ನು ಅವಳು ಆಮದು ಮಾಡಿಕೊಂಡಿದ್ದಾಳೆ. ಈ ಭಾಗದ ಸಂಪತ್ತನ್ನು ಹೆಚ್ಚಿಸಿದ್ದಾಳೆ ಅಂತ. ಹೀಗೆ ಸಂಪತ್ತನ್ನು ಹೆಚ್ಚಿಸುವಾಗ ಆ ಸಂಪತ್ತನ್ನು ಮತ್ತೆ ಜನಗಳಿಗೆ ವಿನಿಯೋಗ ಮಾಡಿದ್ದಾಳೆ. ಅಧಿಕಾರಕ್ಕಾಗಲ್ಲ, ಜನರಕ್ಷಣೆಗಾಗಿ, ಜನರ ಹಿತಕ್ಕಾಗಿ ಅಂತ. ಗಮನಿಸಿ ನೀವು, ಒಂದು ಪ್ರಭುತ್ವದ ಈ ಮಾತನ್ನು ಹೇಳಿ ಅಬ್ಬಕ್ಕನ ಬಗ್ಗೆ ನಾನು ನಿಲ್ಲಿಸ್ತೇನೆ. ಒಂದು ಪ್ರಭುತ್ವ ಇರುವಾಗ, ಈಗ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ, ಇದು ಪ್ರಜಾಪ್ರಭುತ್ವ, ನಾವೆಲ್ಲರೂ ಆಡಳಿತದ ಪರವೋ ವಿರುದ್ಧವೋ ಮಾತಾಡ್ಬೋದು, ನಮಗೆ ಉಂಟು. ಒಬ್ಬ ರಾಜ ರಾಣಿ ಇರುವಾಗ, ಪ್ರಭುತ್ವವೇ ಆಳ್ತಾ ಇರುವಾಗ, ಈಗ ಪ್ರಜಾಪ್ರಭುತ್ವ, ಪ್ರಜೆಗಳೇ ಪ್ರಭುಗಳು. ಅವತ್ತು ರಾಣಿ ಆಳ್ತಾ ಇದ್ದದ್ದು, ಪ್ರಭುತ್ವ ಇದ್ದದ್ದು, ಕೇಳುವವರಿಲ್ಲ ಹೇಳುವವರಿಲ್ಲದ ಒಂದು ಕಾಲಘಟ್ಟದಲ್ಲಿ ರಾಣಿ ಅಬ್ಬಕ್ಕ ಅತ್ಯಂತ ಪ್ರಜಾಪ್ರಭುತ್ವವಾದಿಯಾಗಿ, ಬಹಳ ಡೆಮೋಕ್ರೆಟಿಕ್ ಆಗಿ, ಜನಪರ ಜನಹಿತ ಕಾರ್ಯಕ್ರಮಗಳನ್ನು ಅವಳು ಹಮ್ಮಿಕೊಂಡದ್ದಿದೆಯಲ್ಲ, ಅದು ನಮ್ಮ ಪ್ರಭುತ್ವಕ್ಕೆ ಒಂದು ಮಾದರಿ ಅಂತ. ಅವಳಿದ್ದದ್ದು ಪ್ರಭುತ್ವ. ನಮ್ಮ ಪ್ರಜಾಪ್ರಭುತ್ವವೇ ಪ್ರಭುತ್ವದ ಹಾಗೆ ವರ್ತಿಸುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಎಲ್ಲ ಅಧಿಕಾರ ಬಂದ ಕೂಡಲೇ ಮಾತಾಡಲಿಕ್ಕೆ ಆಗುವುದಿಲ್ಲ, ಹೌದಾ? ಅವಳು ಅಧಿಕಾರವನ್ನು ಇಟ್ಟುಕೊಂಡವಳು ಜನಪರವಾಗಿ, ಜನಗಳ ಒಟ್ಟಿಗೆ. ಪಿಯಾತ್ರೋ ಡೆಲ್ಲಾವೆಲ್ಲ ಅಂತ ಒಬ್ಬ 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 ಪ್ರವಾಸಿಗ ಬರೀತಾನೆ. ಸಾಧಾರಣ ಕಪ್ಪು ಬಣ್ಣದ ಗಿಡ್ಡ ದೇಹ, ಅಂಥ ಸೌಂದರ್ಯ ಏನಲ್ಲ, ಒಂದು ಹತ್ತಿ ಬಟ್ಟೆ ಉಟ್ಟುಕೊಂಡಿದ್ದಾಳೆ, ಮೈ ಮೇಲೆ ಬಟ್ಟೆ ತಲೆಗೆಲ್ಲ ಹೊದ್ದುಕೊಂಡಿದ್ದಾಳೆ, ಅತ್ಯಂತ ಸರಳವಾದ ಉಡುಪು. ಆದರೆ ಒಂದು ಮಾತು ಹೇಳ್ತಾನೆ, ಅವಳನ್ನು ನೋಡುವಾಗ ಒಂದು ಗೌರವ ಭಾವನೆ ಬರ್ತಾ ಇತ್ತು. ಜಸ್ಟ್ ರಿಮೆಂಬರ್, ಅಂದರೆ ಗೌರವ ನೀವು ಸಂಪಾದಿಸುವುದು ನೀವು ಹಾಕುವ ಬಟ್ಟೆ ಉಡುಪು ಚಿನ್ನಾಭರಣಗಳಿಂದಲ್ಲ, ನಿಮ್ಮ ನಡವಳಿಕೆಯಿಂದ ಅಂತ. ಎಂಥ ಎಂಥ ಆದರ್ಶ ನೋಡಿ ಅದು. ನಿಮ್ಮ ನಡವಳಿಕೆ, ನಿಮ್ಮ ಬಿಹೇವಿಯರ್, ನಿಮ್ಮ ವರ್ತನೆ. ಆ ಪಿಯಾತ್ರೋಡೆಲ್ಲ ಬೆಲೆಯನ್ನು ಕೇಳ್ತಾಳೆ ಅವಳು. ಅಯ್ಯೋ ಪಾಪ, ನೀನು ಯಾಕೆ ಈ ಕಾಡಿಗೆ ಬಂದಿದ್ದಿ ಅಂತ ಕೇಳ್ತಾಳೆ ಅವಳು. ಒಂದು ಪ್ರವಾಸದ ಇದು ವಿವರಗಳಿವೆ. ನಾನು ಆ ತರಂಗದ ಲೇಖನದಲ್ಲಿ ಸ್ವಲ್ಪ ವಿಸ್ತಾರವಾಗಿ ಅದನ್ನು ಬರೆದಿದ್ದೆ. ಭಾಳ ವಿಸ್ತಾರವಾದ ಲೇಖನ ತರಂಗದವರು ಪ್ರಕಟ ಮಾಡಿದರು. ಅದರಲ್ಲಿ ಆ ಪ್ರವಾಸಿಗೆ ಹೇಳ್ತಾನೆ, ದಯವಿಟ್ಟು ನೋಡಿ ಗಮನಿಸಿ, ಅವನು ಹೇಳ್ತಾನೆ, ಅವಳು ಆದರೆ ಬಹಳ ಬಹಳ ಗೌರವದ ಹೆಣ್ಣಾಗಿ ಅವಳು ಕಂಡು ಬಂದಿದ್ಲು. ನಡ್ಕೊಂಡು ಬರುವಾಗ ಜನ ಎಲ್ಲ ದಾರಿ ಬಿಡ್ತಾ ಇದ್ದರು, ಗೌರವ ಸೂಚಿಸ್ತಾ ಇದ್ದರು. ನನ್ನ ಬಗ್ಗೆ, ಅವನ ಬಗ್ಗೆ ತುಂಬ ಕಾಳಜಿ ವ್ಯಕ್ತಪಡಿಸಿದ್ಲು. ನಿನಗಿಲ್ಲೇನಾದರೆ ಅಂತ ಕೇಳಿದ್ಲಂತೆ. ಇಲ್ಲೆಲ್ಲ ನನಗಾಗಲಿಕ್ಕೆ ದೇವರಿದ್ದಾನೆ ಅಂತ ಅವನು ಹೇಳಿದಂತೆ. ಅಲ್ಲ, ನೀವು ಯಾಕೆ ಅಷ್ಟು ದೂರ ಬಿಟ್ಟು ಬಂದಿದ್ದಿ? ನಿನಗೇನಾದರೂ ತೊಂದರೆ ಆಯಿತಾ? ನಿನ್ನ ಆಪ್ತ ವರ್ಗದವನು ನೀನೇನಾದ್ರು ಕಳ್ಕೊಂಡಿಯಾ? ಅಂದರೆ ಏನಾದ್ರು ಹೆಂಡತಿ ಮಕ್ಕಳನ್ನ ಕಳ್ಕೊಂಡು ಬೇಸರವಾಗಿ ನಮ್ಮಲ್ಲಿಗೆ ಬಂದಿಯೋ ಅಂತ. ಅಷ್ಟರ ಮಟ್ಟಿಗೆ ಒಬ್ಬಳು ರಾಣಿ ಒಬ್ಬ ವಿದೇಶಿಗನನ್ನು ವಿಶ್ವಾಸಕ್ಕೆ ತಕ್ಕೊಂಡು ಅವನ ಖಾಸಗಿ ಬದುಕಿನ ವಿವರಗಳನ್ನು ಕೇಳ್ತಾಳೆ ಅಂತಂದರೆ ಐ ನೀಡ್ ನಾಟ್, ನಾನು ಅದಕ್ಕಿಂತ ಹೆಚ್ಚು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಎಂಥ ವ್ಯಕ್ತಿತ್ವ ಅವಳದ್ದು ಅಂತ. ಅಧಿಕಾರ ಬಂದರೆ, ಸಂಪತ್ತು ಬಂದರೆ, ಇನ್ನು ಇತ್ಯಾದಿ ಎಲ್ಲ ಬಂದರೆ ಜನಗಳನ್ನು ಅಷ್ಟು ದೂರ ಇಡುವ ಪ್ರವೃತ್ತಿ ಒಂದು ಕಡೆಯಾದರೆ, ಅದೆಲ್ಲವೂ ಇದ್ದು ಜನರನ್ನು ಮತ್ತು ನನ್ನ ನಾಡನ್ನು ರಕ್ಷಿಸಬೇಕು ಅಂತ ಪಣ ತೊಟ್ಟವಳು ರಾಣಿ ಅಬ್ಬಕ್ಕ. ಅವರನ್ನು ಇವರು ಸಂಸ್ಮರಿಸ್ತಾ ಇರುವುದೀಗ. ಹಾಗಾಗಿ ನಾವು ದಿನಕರ ಉಳ್ಳಾಲ್ ಮತ್ತು ಜಯರಾಮ್ ಶೆಟ್ಟಿ ಅವರನ್ನು ದೊಡ್ಡ ಚಪ್ಪಾಳೆಯೊಂದಿಗೆ ಅವರು ಅಭಿನಂದಿಸಬೇಕು. ಯಾಕೆ ಅಂತಂದರೆ ನಿಮಗೆ ಅಂಥ ಎರಡು ಹಿರಿಯ ಚೇತನಗಳನ್ನು ಪರಿಚಯಿಸ್ತಾ ಇದ್ದಾರೆ. ನಿಮಗದು ಮಾದರಿ, ಆದರ್ಶ ಅಂತ. ಅಮೃತರ ಬಗ್ಗೆ ಒಂದು 5 ನಿಮಿಷ
ಟೈಮ್ ಇಲ್ಲ, ಅವ್ರು ಹೇಳಿದ 5 ನಿಮಿಷದಲ್ಲಿ ಮುಗಿಸ್ಬೇಕಂತೆ ನಾನು. ಅಮೃತರ ಬಗ್ಗೆ ನಾನು 100 ಮಾತು ಹೇಳುವುದಕ್ಕಿಂತ ಅಮೃತರ ಒಂದು ಪುಟ್ಟ ಕವನವನ್ನು ನಾನು ವಾಚನ ಮಾಡಿದರೆ ಸಾಕು. ಅಮೃತರು ನನ್ನ ಗುರುಗಳು ಮಾತ್ರ ಅಲ್ಲ, ನನ್ನ ವಿಷಯದ ನಾನು ಹೇಳಿದೆ ಅಲ್ಲ, ನಾನು PhD ಮಾಡುವಾಗ ಭೂತಾರಾಧನೆಯ ಬಗ್ಗೆ ಮಾಡಿದರೆ ಆಗಬಹುದೋ ಅಂತ ಕೇಳುವಾಗ ಅವ್ರು ಹೇಳೋದು ಮಾತು ನೆನಪಿಸಿಕೊಳ್ಬೇಕು ನಾನು. ಅವ್ರು ಏನು ಹೇಳಿದ್ದು ಅಂತಂದರೆ, ಭೂತಗಳ ಅಧ್ಯಯನ ಭೂತಾರಾಧನೆ ಆಗಬಹುದು, ಏಕೆಂದರೆ ಭೂತಾರಾಧನೆ ಅಧ್ಯಯನಕ್ಕೆ ಪಾಡ್ದನಗಳ ಅಧ್ಯಯನಕ್ಕೆ ಒಂದು ಭವಿಷ್ಯ ಉಂಟು ಮತ್ತು ನಿಮಗೂ ಒಂದು ಒಳ್ಳೆಯ ಭವಿಷ್ಯ ಉಂಟು ಅಂತ ಭವಿಷ್ಯ ಹೇಳಿದ ಅಮೃತರು ನನಗೆ. ನಿಮಗೂ ಒಂದು ಭವಿಷ್ಯ ಉಂಟು, ಭೂತಾರಾಧನೆಗೂ ಒಂದು ಒಳ್ಳೆಯ ಭವಿಷ್ಯ ಉಂಟು ಕಾಣ್ತಾ ಇದ್ದೇವೆ ನಾವು ಇವತ್ತು. 50 ವರ್ಷಗಳ ಹಿಂದೆ ಅಮೃತರು ಹೇಳಿದ್ದು, ಇವತ್ತು ಪಾಡ್ದನಗಳ ಅಧ್ಯಯನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಾ ಇದೆ. ಇದಕ್ಕೆ ಹೇಳೋದು ನೋಡಿ, ಫಾರ್ಸೈಟೆಡ್ನೆಸ್, ದೂರದರ್ಶಿತ್ವ ಅಂತ ಹೇಳೋದು. ಅಮೃತರ ವ್ಯಕ್ತಿತ್ವ ಅಂಥದ್ದು, ದೂರದರ್ಶಿತ್ವ. ಅವರು ಭವಿಷ್ಯವನ್ನು ಗುರುತಿಸಿ ಹೇಳಬಲ್ಲವರಾಗಿದ್ದು. ಹಾಗೆಂತೇಳಿದ್ರು ಪುರೋಹಿತ ಇದು ಜಾತಕ ಹೇಳುವವರಲ್ಲ, ಅದರ ಬಗ್ಗೆ ಬಹಳ ವಿರೋಧ ಇತ್ತು ಅವರಿಗೆ, ಅದು ಬೇರೆ ವಿಷಯ. ಆದರೆ ನಾಡು ಏನಾಗುತ್ತದೆ ನಾಳೆ ಅಂತ ಶೈಕ್ಷಣಿಕ ವಿಷಯದಲ್ಲಿ ಅಧಿಕೃತವಾಗಿ ಮಾತನಾಡಬಲ್ಲ ಅಮೃತರು. ಅವರೊಂದು ಕವನ ಓದಿ ನನ್ನ ಮಾತನ್ನು ಮುಗಿಸ್ತೇನೆ. ಎದೆಯ ದನಿ ಅಂತ ಎಲ್ಲರಿಗೂ ಗೊತ್ತಿರುವುದೇ, ನನಗೆ ಮಕ್ಕಳಿಗೆ ಪ್ರಿಯ ಆಗಬಹುದು. ಎದೆಯ ದನಿಯ ಕವಿಯವರು. ಎದೆಯ ದನಿ ಅಂತ ಕುವೆಂಪು ಬೆಳೆಸುವ ಒಂದು ಭಾಷೆ ಅದು. ಎದೆಯ ದನಿಗೆ ಕಿವಿ ಕೊಡಬೇಕು ಅಂತ ಬಹಳ ದೊಡ್ಡ ಮಟ್ಟಿಗೆ ಕುವೆಂಪು ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಕುವೆಂಪು ಅವರ ವೈಚಾರಿಕತೆಯ ಬಗ್ಗೆ ಅಮೃತರಿಗೆ ಅಪಾರ ಗೌರವ. ನಾನು ಮೊದಲ ತರಗತಿಯಲ್ಲಿದ್ದಾಗಲೇ BAಯಲ್ಲಿ ನನ್ನ ಅಮೃತರು ಹೇಳಿದ ಮಾತು, ನೀವು ಕುವೆಂಪು ಅವರನ್ನು ಓದಬೇಕು, ಏಕೆಂದರೆ ಅವರ ವೈಚಾರಿಕತೆ, ರ್ಯಾಷನಲಿಸಮ್, ಇಂಟಲೆಕ್ಚುಯಲ್ ಅವ್ರು ಹೇಳ್ತಾರೆ ಅದನ್ನು. ಅಂಥ ಕುವೆಂಪು ನೋಡಿ, ವೈಚಾರಿಕೆ ಅಂದರೆ ಪ್ರಜ್ಞೆಗೆ ಬುದ್ಧಿಗೆ ಸಂಬಂಧಪಟ್ಟದ್ದು. ಆದರೆ ಅವರು ಹೇಳ್ತಾರೆ ಎದೆಯ ದನಿಗೆ ಕಿವಿ ಕೊಡಿ ಅಂತ. ಎಂಥ ಮಾತು ನೋಡಿ ಅದೆಲ್ಲ, ಎದೆಯ ವಾಯ್ಸ್ ಆಫ್ ದಿ ಹಾರ್ಟ್. ಅದಕ್ಕಾಗಿ ರಾಣಿ ಅಬ್ಬಕ್ಕನನ್ನು ಬ್ರೇವ್ ಹಾರ್ಟ್ ಆಫ್ ಇಂಡಿಯಾ ಅಂತ ಕರೆದದ್ದು. ಬ್ರೇವ್ ಹಾರ್ಟ್, ಕೆಚ್ಚೆದೆಯ ಹೆಣ್ಣವಳು ಅಂತ. ಹಾಗೆ ಈ ಎದೆಯ ದನಿ ಒಂದು ಕವನ 1, 2, 4 ನೋಡಿ. ಅಮೃತ ಹೇಳ್ತಾರೆ, ಎನ್ನ ದೇವರ ಗುಡಿಗೆ ಮುಚ್ಚು ಕದಗಳೇ ಇಲ್ಲ. ಎನ್ನ ದೇವರ ಗುಡಿಗೆ ವಿವರಿಸುವ ಅವಶ್ಯಕತೆ ಇಲ್ಲ. ಎನ್ನ ದೇವರ ಗುಡಿಗೆ ಮುಚ್ಚು ಕದಗಳೇ ಇಲ್ಲ, ಹಾಕಿ ತೆಗೆಯುವ ಬಾಗಿಲುಗಳೇ ಇಲ್ಲ. ನನ್ನ ದೇವರ ಗುಡಿಗೆ, ಬಾಗಿಲಂದರೆ ಗೋಡೆ ಇಲ್ಲ ಅಂತ ಅರ್ಥ. ಗೋಡೆ ಇದ್ರಲ್ಲ ಬಾಗಿಲು ಬೇಕಾಗುವುದು. ಸೊ ಗೋಡೆ ಬಾಗಿಲು ಯಾವುದೂ ಇಲ್ಲ. ನಿತ್ಯ ತೆರೆದಿರುವಂಥ ಮುಕ್ತದ್ವಾರ, ಯಾರು ಯಾವಾಗ ಬೇಕಾದರೂ ನನ್ನ ದೇವರ ಗುಡಿಗೆ ಬರಬಹುದು. ಕತ್ತಲೆಯ ಗೂಡಾರವಲ್ಲ ಆ ಗರ್ಭಗುಡಿ. ಈಗಿನೆಷ್ಟೋ ಗರ್ಭಗುಡಿಗಳಲ್ಲಿ ದೇವರೇ ಕಾಣೋದಿಲ್ಲ ಅಷ್ಟು. ಕತ್ತಲೆಯ ಗೂಡಾರವಲ್ಲ ಆ ಗರ್ಭಗುಡಿ, ಸುತ್ತಿ ಸುಳಿಯುವುದು ಗಾಳಿ ಬೆಳಕು ಪೂರ. ಇಡೀ ದೇವರ ಗುಡಿಯಲ್ಲಿ ಗಾಳಿ ಬೆಳಕು, ಇದು ಗಾಳಿ ಬೆಳಕು ರೂಪಕದಲ್ಲಿ ಹೇಳಿದವರು. ಗಾಳಿ ಅಂದರೆ ಬದಲಾವಣೆ, ಬೆಳಕು ಅಂದರೆ ಜ್ಞಾನ. ನನ್ನ ದೇವರ ಗುಡಿಯ ಒಳಗೆ ಅದರಲ್ಲಿ ಜ್ಞಾನ ಇರ್ತದೆ, ಬೆಳಕಿರ್ತದೆ ಅಂತ ಹೇಳಿದವರು. ಸುತ್ತಿ ಸುಳಿಯುವುದು ಗಾಳಿ ಬೆಳಕು ಪೂರ. ಒಳಗಿರುವ ವಿಗ್ರಹವು, ಒಂದು ವಿಗ್ರಹ ಉಂಟು, ಅದು ಗಂಡು ಎಂದರೆ ಗಂಡು, ನಿಮಗೆ ಬಿಟ್ಟದ್ದು. ಅದು ಗಂಡು ಎಂದರೆ ಗಂಡು, ಹೆಣ್ಣು ಎಂದರೆ ಹೆಣ್ಣು, ಭೇದವಿಲ್ಲ. ದೇವರಲ್ಲಿ ಹೆಣ್ಣು ಗಂಡು ಅಮೃತ ಹೇಳ್ತಾರೆ. ಗಂಡು ಹೆಣ್ಣು ಅಂತ ಅವರು ಹೇಳಿದ್ನಲ್ಲ, ನಮ್ಮ ಸಾಮಾನ್ಯ ಒಂದು ಗ್ರಹಿಕೆಗಿಂತ ಹೇಗೆ ಆಚೆಗೆ ಯೋಚನೆ ಮಾಡ್ತಾರೆ ಅಂತ. ಮನುಷ್ಯರಲ್ಲಿ ಗಂಡು ಹೆಣ್ಣು ಸರಿ, ದೇವರಲ್ಲಿ ಗಂಡು ಹೆಣ್ಣು ಎಂಥದ್ದು ಅದರ ಆಚೆಗಿರುವವರು. ಹಾಗಾಗಿ ಒಬ್ಬರ ದೇವರಾಗಬೇಕಾದ್ರೆ ಅವನು ಗಂಡು ಹೆಣ್ಣು ಎನ್ನುವ ಒಂದು ಲಿಂಗತ್ವದ ಪರಿಧಿಯನ್ನು ಕೂಡ ದಾಟಬೇಕು ಅಂತ ಅರ್ಥ. ಹೆಣ್ಣು ಎಂದರೆ ಹೆಣ್ಣು, ಭೇದವಿಲ್ಲ. ಅಲ್ಲಿ ಅರ್ಚಕನಿಲ್ಲ, ಸೇವೆ ಪಟ್ಟಿಗಳಿಲ್ಲ. ದೇವಸ್ಥಾನಕ್ಕೆ ಒಂದು ದೊಡ್ಡ ಪಟ್ಟಿ ಹಾಕ್ತಾರೆ, ಯಾವ ಕರ್ಪೂರ ಆರತಿ, ಹೂವಿನ ಆರತಿ, ಕುಂಕುಮ ಎಲ್ಲ ಉಂಟಲ್ಲ ಪಟ್ಟಿ. ಇವರ ದೇವರ ಗುಡಿಗೆ ಹೋಗುವಾಗ ಅಲ್ಲಿ ಅರ್ಚಕನಿಲ್ಲ, ಸೇವೆ ಪಟ್ಟಿಗಳಿಲ್ಲ. ಭಾವವಿದ್ದವರೇ ಅರ್ಚಕರು ಎಲ್ಲ. ನಿಮಗೆ ಭಾವ ಉಂಟೋ, ದೇವರ ಮೇಲೆ ಒಂದು ಭಾವ ಭಯ ಭಕ್ತಿ ಉಂಟೋ, ನಿಮ್ಮೊಂದು ನಂಬಿಕೆ ಉಂಟೋ, ದೇವರ ಬೈದ್ದಾನೆ ಅಂತ ಉಂಟೋ, ಅವರೆಲ್ಲರೂ ಅರ್ಚಕರೇ ಅಂತ. ಎಲ್ಲರೂ ಅರ್ಚಕರೇ. ಮಡಿ ಮೈಲಿಗೆಯ ಶಾಸ್ತ್ರ ವಿಧಿ ನಿಷೇಧದ ಸೂತ್ರ ಕೆಡೆಯಿಲ್ಲ. ಅರ್ಹತೆ ಶ್ರದ್ಧೆಯೊಂದೇ. ಅಲ್ಲಿ ಪೂಜೆ ಮಾಡುವವರಿಗೆ ಇರುವ ಅರ್ಹತೆ ಅಂದರೆ ಶ್ರದ್ಧೆ ಮಾತ್ರ. ಶ್ರದ್ಧೆ
ಬದುಕಿನ ಶ್ರದ್ಧೆ, ಜೀವನ ಶ್ರದ್ಧೆ. ಮಹಿಳೆ ವಿಗ್ರಹಕ್ಕೆ ನೀರೆರೆದು ಪೂಜಿಸಬಹುದು. ಸುಳ್ಳು ಸೂತಕ ಭೀತಿ ಇಲ್ಲವೆಂದೇ, ನೋಡಿ, ಇಲ್ಲವೆಂದೇ ಅಥವಾ ಇಲ್ಲವೆಂದೇ ಹಾಗೆ ಹೇಳ್ತಾ ಇದ್ದೇನೆ ನಾನು. ಅಲ್ಲಿ ಮಹಿಳೆ, ಸುಳ್ಳು ಸೂತಕ, ಇದೆಲ್ಲ ಅಮೃತರು ತುಂಬ ಕಡೆಗಳಲ್ಲಿ ಒಂದು ಹಗಲು ಮೈಲಿಗೆ ಅಂತ ಒಂದು ಕವನ ಉಂಟವ್ರು, ಅಲ್ಲಿಯೂ ಕೂಡ ಅರ್ಚಕರ ಅನೇಕ ಅವ್ಯವಹಾರಗಳನ್ನು ಅಮೃತರು ನೋಡುವಾಗ ಬಹಳ ಮೃದು ಅಂತ ಹೇಳ್ತಾರೆ. ಪಾಪ ಅಂತ ನಿಮ್ಗೆ ಗೊತ್ತಿಲ್ಲ, ಪಾಪದ ಒಳಗಡೆ ಅಂದರೆ ಆ ಮೃದುತ್ವದ ಒಳಗಡೆ ಎಂಥ ಕಠೋರ ನಿಲುವುಗಳು ಕಠೋರ. ಒಪ್ಪಂದ ಕಾಂಪ್ರಮೈಸ್ ಮಾಡುವವರಲ್ಲ ಅವರು, ಅದರಲ್ಲೆಲ್ಲ ಹೇಳುವವರೇ. ಆದರೆ ವ್ಯವಹಾರದಲ್ಲಿ, ಸಂಬಂಧದಲ್ಲಿ ತುಂಬ ಸೌಹಾರ್ದ, ತುಂಬ ಮೃದು. ಅಮೃತರು ಎಂಥ ಮೆತ್ತಗೆ ಮಾತಾಡ್ತಾರೆ ಅಂತಂದರೆ ಅವ್ರ ಹತ್ತಿರ ಕೂತು, ನಮ್ಮ ತರಗತಿಗಳಲ್ಲಿ ದೊಡ್ಡ ಕ್ಲಾಸ್ ಅದು, ಅವರಿಗೆ ತರಗತಿ ಬಹಳ ಕಷ್ಟ ಆಗ್ತಾ ಇತ್ತು ಒಂದು ಕಾಲಕ್ಕೆ ಪಾಠ ಮಾಡುವ. ಯಾಕಂದರೆ 100-120 ಇದ್ದ ಮಕ್ಕಳು, ಅವ್ರನ್ನೆಲ್ಲ ಮಾತಾಡೋದು ನೋಡಿ, ಮೃದುವಾಗಿ ಮಾತಾಡೋದು. ಮಕ್ಕಳು ಜೋರಲ್ವಾ? ಆದರೆ ಅವರ ಮೃದು ಮಾತು ಮತ್ತು ಅವರ ಒಂದು ವಿದ್ಯಾರ್ಥಿಗಳ ಮೇಲೆ ಪ್ರೀತಿಯೇ ಅವರು ತರಗತಿಗಳನ್ನು ನಿಯಂತ್ರಣ ಮಾಡ್ತಾ ಇದ್ದರು. ಸರಿ, ಸೂತ್ರ ಸರಳತೆಯೇ ಪೂಜಿಸುವ ಮಂತ್ರ, ಮಾನವತೆ ಎಂಗಣದಿ ವಿಪುಲಾವಕಾಶವಿದೆ, ಮೊಳಗುತಿಹುದಿಲ್ಲಿ ವಿಶ್ವಾಸ ಮಂತ್ರ. ವಿಶ್ವಾಸವೇ ಅಲ್ಲಿ ಮಂತ್ರ, ಎನ್ನ ದೇವರ ಗುಡಿ, ಎನ್ನ ಎದೆಯ ದನಿ ಅಂತ ಅಮೃತ ಹೇಳ್ತಾರೆ. ಅಮೃತರ ಎಲ್ಲ ಬರವಣಿಗೆಗಳನ್ನು, ಸಮಯದ ಮಿತಿ ಇದೆ, 11ವರೆಗೆ ನಾವು ಮುಗಿಸ್ಬೇಕಾಗಿದೆ. ಸಾರಿ, ಸುಮಾರು 200ಕ್ಕಿಂತ ಹೆಚ್ಚು ಕೃತಿಗಳನ್ನು ಬರೆದವರು. ನಾನು ಒಂದು ಮಾತು ನಿಮ್ಗೆ ಅರ್ಥ ಆಗ್ತದೆ, ಬಹುಶಃ ಕಾರಂತರನ್ನು ಬಿಟ್ಟರೆ, ಅಥವಾ ಕಾರಂತರಂತೆ, ಬಿಡುದು ಬೇಡ, ಕಾರಂತರಂತೆ ಬಹಳ ವೈವಿಧ್ಯಮಯವಾಗಿ 200ಕ್ಕಿಂತ ಹೆಚ್ಚು, ಕಾರಂತರು ಸುಮಾರು 400 ಅಂತ ಹೇಳ್ತಾರೆ, ಇವರದ್ದು ಅಷ್ಟು ಆಗ್ಬೋದು, ಸುಮಾರು 200ಕ್ಕಿಂತ ಹೆಚ್ಚು ಮುಖ್ಯ ಕೃತಿಗಳನ್ನು ಬರೆದವರು. ಕತೆ, ಕಾದಂಬರಿ, ಸಣ್ಣ ಕತೆ, ವಿಮರ್ಶೆ, ವ್ಯಕ್ತಿಚಿತ್ರ, ಸಂಶೋಧನೆ, ಅಂಕಣ ಬರಹ, ಆಮೇಲೆ ತುಂಬ ಈ ಎಲ್ಲ ಬರೆದಿದ್ದಾರೆ. 4 ಕೃತಿಗಳ ಹೆಸರು ಹೇಳ್ತೇನೆ. ಒಂದು, ಅವರು ಬೇರೆ ಯಾವುದು ಬೇಡ, ಅವರ ಯಕ್ಷಗಾನ ಸಂಪುಟ, ಕೃತಿ ಸಂಪುಟ, ಮೋಯ ನಿಘಂಟು, ನಾಟಕ ಸಂಪುಟ, ಪಾಡ್ದನಗಳ ಸಂಪುಟ, ಈ 4 ಕೃತಿಗಳು ಸಾಕು ಅಮೃತರ ಹೆಸರನ್ನು ಚಿರಸ್ಥಾಯಿಯನ್ನಾಗಿಡುವುದಕ್ಕೆ, ಅಮೃತರನ್ನು ಚಿರಸ್ಥಾಯಿಯನ್ನಾಗಿಡುವುದಕ್ಕೆ ಈ 4 ಸಂಪುಟಗಳ ಸಾಕು. ಅದರ ಬಗ್ಗೆ ಹೆಚ್ಚು ಹೇಳುವುದಕ್ಕೆ ಅವಕಾಶ ಇಲ್ಲ. ಆದರೆ ದಯವಿಟ್ಟು ಇಷ್ಟು ಮಾತುಗಳನ್ನು ಕೇಳಿ ಆದ ಮೇಲೆ ಅವರ ಎಲೆಗಿಳಿ ಆಗ್ಬೋದು, ಮಾನವತೆ ಗೆದ್ದಾಗ ಕಥಾ ಸಂಕಲನ ಉಂಟು, ಯಾವುದಾದ್ರೂ ಒಂದು ಪುಸ್ತಕವನ್ನಾದರೂ ಓದುವ ಪ್ರಯತ್ನವನ್ನು ಮಕ್ಕಳು ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭಾಶಯವನ್ನು ಸಲ್ಲಿಸಿ, ಆ 2 ಹಿರಿಯ ಚೇತನಗಳಿಗೆ ಮತ್ತೆ ನನ್ನ ಗೌರವ ಸಲ್ಲಿಸಿ, ಇವರೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸರ್, ಮನದ ಮಾತುಗಳ ಜೊತೆ ಅಬ್ಬಕ್ಕಳಾಗಿ ಮಾದರಿಯಾಗೋಣ ಮತ್ತು ಎಲ್ಲರಿಗೆ ಸ್ಫೂರ್ತಿಯಾಗಿರೋಣ. ಅಮೃತರ ಬಗ್ಗೆ ನುಡಿದಾವರಗಳ ಜೊತೆಗೆ ರಾಣಿ ಅಬ್ಬಕ್ಕಳ ಸಂಪೂರ್ಣ ಚರಿತ್ರೆಯನ್ನು ನಮ್ಮ ಮುಂದೆ ಇಟ್ಟವರು ಇವತ್ತಿನ ಉದ್ಘಾಟಕರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರಾದಂತಹ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರು, ವಿಶ್ರಾಂತ ಕುಲಪತಿಗಳು. ಬಂಧುಗಳೇ, ಸಮಯದ ಜೊತೆಗೆ ನಿಮ್ಮೆಲ್ಲರ ಸಮಯಕ್ಕೆ ಅನುಗುಣವಾಗಿ ಸಭಾ ಕಾರ್ಯಕ್ರಮವನ್ನು ಮುಂದೊಯ್ಯುತ್ತಾ, ಇದೀಗಾಗಲೇ ನಮ್ಮ ಅಧ್ಯಕ್ಷರು ಪ್ರಾಸ್ತಾವಿಕದಲ್ಲಿ ಹೇಳಿದರು, ತನ್ನ ದೇಗುಲ ವಿದ್ಯಾ ಸರಸ್ವತಿಯ ಮೇಲೆ ಪರಿಪೂರ್ಣವಾದ ಪರಿಜ್ಞಾನವನ್ನು ನೀಡುವಂತಹ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಹಲವಾರು ವರ್ಷಗಳಿಂದ ಸೇವೆಯನ್ನು ನೀಡಿ ಇವತ್ತು ಅಷ್ಟು ದೂರದಿಂದ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದವರು ಡಾಕ್ಟರ್ ರವೀಂದ್ರ ಕಾಯ್ಕಿಣಿಯವರು, ಕಾರ್ಯದರ್ಶಿಗಳು, ಸಾರಸ್ವತ ಎಜುಕೇಷನ್ ಸೊಸೈಟಿಯ ಈ ಒಂದು ಮುಖ್ಯ ನೆಲೆಯಲ್ಲಿರುವವರು ತಮ್ಮ ಮುಖ್ಯ ಅತಿಥಿಗಳ ನುಡಿದಾವರಗಳಿಗಾಗಿ, ನಮಗಾಗಿ. ಇಂಥ ಒಂದು ಅದ್ಭುತ ವಾತಾವರಣದಲ್ಲಿ, ಅದ್ಭುತ ವೇದಿಕೆಯಲ್ಲಿ ಗುರುಗಳಾದಂಥ ಡಾಕ್ಟರ್ ಶ್ರೀ ಚಿನ್ನಪ್ಪಗೌಡರು ಸರ್ ಒಂದು ಪ್ರವಚನ, ಹಿತನುಡಿ ಮತ್ತು ತಮ್ಮೆಲ್ಲರ ಆಶಾದಾಯಕವಾಗಿರುವಂಥ ಈ ಸಂವಾದಾತ್ಮಕವಾದ ಒಂದು ಕಾರ್ಯಕ್ರಮದಲ್ಲಿ 2 ನಿಮಿಷ ನಾನು ಕರ್ತವ್ಯವಾಗಿ ಮಾತಾಡ್ತಾ ಇದ್ದೇನೆ. ಇವತ್ತಿನ ಈ ಕಾಂಪಿಟೇಟಿವ್ ಯುಗದಲ್ಲಿ ಪ್ರಾಯಶಃ ಮಕ್ಕಳಿಗೆ ಕೇವಲ 4 ಗೋಡೆಗಳ ಮಧ್ಯೆ ಕೊಡುವಂಥ ಶಿಕ್ಷಣವೋ ಅಥವಾ 100ಕ್ಕೆ 98, 88, 99 ಮಾರ್ಕ್ಸನ್ನು ಮಾತ್ರ ಕೊಡುವಂಥ ಮಾರ್ಕ್ಸ್ವಾದಿತನದಿಂದ ಈಚೆಗೆ ಬಂದು ಸಂಸ್ಕೃತಿ ಅಂದರೆ ಏನು ಸರ್ ಆಗ ಅಷ್ಟು ಮಾರ್ಮಿಕವಾಗಿ ಬ್ಯೂಟಿಫುಲ್ಲಾಗಿ ಹೇಳಿದರು. ಯಾತಕ್ಕೋಸ್ಕರ ಅಬ್ಬಕ್ಕನವರ ಬಗ್ಗೆ ನಾವು ತಿಳ್ಕೋಬೇಕು, ಯಾತಕ್ಕೋಸ್ಕರ ದಿವಂಗತ ಅಮೃತರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅವರ ಸಾವಿರಾರು ಗುಣಗಳಲ್ಲಿ
ಒಂದೋ ಎರಡೋ ಆದರೂ ಕೂಡ ಅದನ್ನು ನಾವು ಸ್ವೀಕರಿಸಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಮ್ಮೆಲ್ಲರ ಜೀವನ ಜೇನಾಗುವುದಕ್ಕೆ, ನಿಮ್ಮ ಎಲ್ಲರ ಬಾಳು ಬಂಗಾರವಾಗುವುದಕ್ಕೆ ಯಾವ ಸಂಶಯವೂ ಇಲ್ಲ ಅಂತ ನಾನು ದೃಢವಾಗಿ ಹೇಳಬಲ್ಲೆ. ಹಾಗಾಗಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಮ್ಮ ಶ್ರೀ ಪರಿಜ್ಞಾನ ಪದವಿ ಪೂರ್ವ ಕಾಲೇಜು ಸೋಮೇಶ್ವರ ಇದರ ಸಹಯೋಗದೊಂದಿಗೆ ಇಷ್ಟೆಲ್ಲ ಮುತುವರ್ಜಿ ವಹಿಸಿಕೊಂಡು ಶ್ರೀ ದಿನಕರ್ ಅವರು ಮತ್ತೆಲ್ಲ ತಮ್ಮ ಸಹಪಾಠಿಗಳೊಂದಿಗೆ ಅಥವಾ ತಮ್ಮ ಟೀಮಿನೊಂದಿಗೆ ಇಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನು ನಡೆಸಿದ್ದಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ನಮ್ಮೆಲ್ಲರ ಹಿರಿಯರಾದಂಥ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡಿ ಮಂಗಳೂರಿನ ಪತಾಕೆಯನ್ನು ಹಾವೇರಿವರೆಗೂ ಕೂಡ ಕೊಂಡು ಹೋಗಿ ಅನೇಕ ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರೊಫೆಸರ್ ಕೆ ಚಿನ್ನಪ್ಪಗೌಡ ಸರಿಗೂ ಕೂಡ ಇಂಥ ಒಂದು ಕರೆಕ್ಟ್ ಸಮಯಕ್ಕೆ ಬಂದು ನಮ್ಮೆಲ್ಲರಿಗೂ ಇದರ ವಿಶೇಷವಾದಂಥ ಪ್ರಾಮುಖ್ಯತೆಯನ್ನು ಹೇಳಿದ್ದಕ್ಕಾಗಿ ನಾನು ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ ಎಂಬುದಾಗಿ ಮಾತನ್ನು ಹೇಳ್ತೇನೆ. ಯಾಕಂದರೆ ಇಂಥ ಅಂಶಗಳು ನಮ್ಮ ಸಿಲೆಬಸ್ಸಲ್ಲಿ ಅನ್ಫಾರ್ಚುನೇಟ್ಲಿ ಬರೋದಿಲ್ಲ. ಹಾಗೆ ನಾನು ಆಗಲೇ ಹೇಳಿದ ಹಾಗೆ ಇಂಥ ಮಾನವತ್ವ ಗುಣಗಳನ್ನು ಸ್ವೀಕರಿಸಿಕೊಂಡು ಗುರುತಿಸಿಕೊಂಡು ಅವನ್ನೆಲ್ಲ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಿಮಗೆ ಮಾನವನಿಂದ ಮಾಧವನಾಗಲಿಕ್ಕೆ, ಒಬ್ಬ ಆರ್ಡಿನರಿ ಮನುಷ್ಯನಿಂದ ನಿಜವಾದ ಹ್ಯೂಮನ್ ಬೀಯಿಂಗ್ ಆಗಲಿಕ್ಕೆ ಒಂದು ಅವಕಾಶ. ಸ್ವಾಮಿ ವಿವೇಕಾನಂದ ಹೇಳಿದ ಹಾಗೆ ಎವರಿ ಇಂಡಿವಿಜುವಲ್ ಎವರಿ ಚೈಲ್ಡ್ ಹ್ಯಾಸ್ ಎ ಪೊಟೆನ್ಷಿಯಲ್ ಅಂತ. ನಿಮ್ಮಲ್ಲಿ ಇರುವಂಥ ಒಂದು ಪೊಟೆನ್ಷಿಯಲ್ ಶಕ್ತಿ ಏನಿದೆ ಅದನ್ನು ಜಾಗೃತಗೊಳಿಸಿ, ಆ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಜ್ಞಾನಶಕ್ತಿಯಿಂದ ಅದನ್ನು ಜಾಗೃತಗೊಳಿಸಲಿಕ್ಕೆ ಇಂಥ ಒಂದು ಕಾರ್ಯಕ್ರಮ ಅತ್ಯದ್ಭುತವಾದ ಒಂದು ವೇದಿಕೆ. ಇಂಥ ವೇದಿಕೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಹಿರಿಯರಿಗೂ ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಇಂಥ ಒಂದು ಸಂದರ್ಭದಲ್ಲಿ ನನ್ನ ಈ ಒಂದೆರಡು ಅನಿಸಿಕೆಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಟೀಮಿಗೆ ನಾನು ನನ್ನ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಹಿಂದ್. ಪುಸ್ತಕದಿಂದ ಮಸ್ತಕದೊಳಗೆ ಪರಿಜ್ಞಾನವನ್ನು ಸಂಪೂರ್ಣವಾಗಿ ಅರಿಯುವಲ್ಲಿ ನಿಮ್ಮೆಲ್ಲರ ಪಾತ್ರ ಅಮೂಲ್ಯವಾಗಿದೆ ಎಂಬುದ ಸಂದೇಶವನ್ನು ಕೊಟ್ಟು ನಮ್ಮನ್ನು ಹರಸಿದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ರವೀಂದ್ರ ಕಾಯ್ಕಿಣಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಉತ್ತಮವಾದಂತಹ ನಮ್ಮ ಸ್ಪಂದನೆಯನ್ನು ನೀಡಿದ್ದೀರಿ. ಇದೀಗ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದಂತಹ ರವಿಶಂಕರ್ ಅವರು 2 ಮನದ ಮಾತುಗಳು. ವಿಶೇಷವಾಗಿ ಅಬ್ಬಕ್ಕನ ಬಗ್ಗೆ ಹೇಳುವಂಥದ್ದಲ್ಲ, ಅಮೃತ ಸೋಮೇಶ್ವರ ಬಗ್ಗೆ ಹೇಳುವಂಥದ್ದು. ನನಗೆ ಯಾವಾಗ ಬುದ್ಧಿ ಬಂತೋ ಆಗದಿಂದ ನಾನು ಅಮೃತರನ್ನು ಬಹಳ ಹತ್ತಿರದಿಂದ ನೋಡಿದವ. ಅಮೃತರ ಬಗ್ಗೆ ಕೇಳುವಾಗ ನಮ್ಮನ್ನು ನಾವೇ ಮರಿತೇವೆ. ಎಂಜಿತ್ತು ಮಗನ ಪಡೆಯಲು ಪಾರ್ವತಿ ಅಂತ ಹೇಳುವಂಥ ಹಾಡು, ಅದನ್ನು ನಾವು ಬಾಯಿಪಾಠ ಮಾಡದೆ ಭಜನೆ ಹೇಳ್ತೇವೆ. ಆದರೆ ಅದನ್ನು ಬರೆದವರು ಅಮೃತ ಸೋಮೇಶ್ವರ ಅಂತ ಗೊತ್ತಾದ್ದು ನನಗೆ ತಡವಾಯಿತು ಗೊತ್ತಾಗುವಾಗ. ಅಂತಹ ಅದ್ಭುತ ಕೃತಿಗಳನ್ನು ಕೊಟ್ಟವರು, ಮಾತುಗಳನ್ನ ಆಡಿದವರು, ನಮ್ಮನ್ನೆಲ್ಲ ಹರಸಿದವರು ಅಮೃತರು. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಅಮೃತ ಸೋಮೇಶ್ವರ ಹೆಸರನ್ನು ಇಡಬೇಕಂತೇಳಿ ನಾನೇ ಮುಂಚೆ ನಿಂತುಕೊಂಡು ಅದರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ. ನಾನು ಹೋಗುವ ಸ್ಪೀಡ್ ಆಯ್ತಾ ಏನೋ ಗೊತ್ತಿಲ್ಲ, ವೇಗ ಸ್ಪೀಡ್ ಆಯ್ತಾ ಏನೋ, ಅದಕ್ಕೆ ಸ್ವಲ್ಪ ಬ್ರೇಕ್ ಸಿಕ್ಕಿತು. ಆ ಬ್ರೇಕನ್ನು ನಾನು ಅಲ್ಲಿಗೆ ಅದನ್ನು ನಿಲ್ಲಿಸಲಿಲ್ಲ. ಇನ್ನು ಸ್ವಲ್ಪ ಸಮಯದಲ್ಲಿ ಅಮೃತ ಸೋಮೇಶ್ವರ ಆ ಹೆಸರನ್ನು ರಸ್ತೆಗೆ ಖಂಡಿತವಾಗಲಿ ಇಡ್ತೇನೆ ಅಂತೇಳಿ ಜೀವನ ಸೋಮೇಶ್ವರ ಮತ್ತು ಅವರ ಮನೆಯವರಲ್ಲಿ ಅದಕ್ಕೆ ಬಗ್ಗೆ ಕ್ಷಮೆಯನ್ನು ಯಾಚಿಸ್ತಾ, ತಡವಾದಕ್ಕೆ ಕ್ಷಮೆಯನ್ನು ಯಾಚಿಸ್ತಾ ಸ್ವಲ್ಪ ದಿನದಲ್ಲಿ ಅಮೃತ ಸೋಮೇಶ್ವರ ರಸ್ತೆಗೆ ನಾಮಕರಣ ಮಾಡ್ತೇವೆ ಅಂತ ಹೇಳ್ತಾ ಸಮಯಕ್ಕೆ ತಕ್ಕ ಮಾತಾಡುವಂಥ ತುಂಬ ಇದೆ ಅಮೃತ ಸೋಮೇಶ್ವರ ಬಗ್ಗೆ. ನಾನು ಅವರ ಬಗ್ಗೆ ಮಾತಾಡೋಷ್ಟು ದೊಡ್ಡ ಮೇಧಾವಿಯನಲ್ಲ, ಆದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅವಕಾಶ ಮಾಡಿಕೊಟ್ಟಂಥ ನನ್ನ ಪ್ರೀತಿಯ ನಮ್ಮ ಹಿರಿಯರು ದಿನಕರಣ್ಣ ಅವರ ಮತ್ತು ಅವರ ತಂಡಕ್ಕೆ ನಾನು ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹರಿ ಓಂ. ರವಿ ಅಣ್ಣನಿಗೆ ಮನದ ಮಾತುಗಳಿಗೆ ಧನ್ಯವಾದಗಳು. ಇದೀಗ ವಿಶೇಷ ಆಹ್ವಾನಿತರ ನೆಲೆಯಲ್ಲಿ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂಥ ಶ್ರೀ KR ಚಂದ್ರ, ನಿವೃತ್ತ ಪ್ರಾಧ್ಯಾಪಕರು, ಆನಂದಶ್ರಮ ಹೈಸ್ಕೂಲ್, ದಯವಿಟ್ಟು ತಮ್ಮ ಮನದ ಮಾತುಗಳಿಗೆ ವೇದಿಕೆ. ಈಗಾಗಲೇ ವಿಶ್ರಾಂತ ಕುಲಪತಿಗಳು ನಮ್ಮ ಆತ್ಮೀಯರಾದ ಡಾಕ್ಟರ್ ಕೆ ಚಿನ್ನಪ್ಪಗೌಡರು ಭಾಳ ವಿಸ್ತಾರವಾಗಿ ಅಬ್ಬಕ್ಕನ ಬಗ್ಗೆ ಮತ್ತು ಅಮೃತರ ಬಗ್ಗೆ ಪೂರ್ಣವಾದ ಚಿತ್ರಣವನ್ನು ಕಟ್ಟಿಕೊಟ್ಟಿದ್ದಾರೆ. ಅಮೃತರ ನೆನಪನ್ನು ಮತ್ತು ಅಬ್ಬಕ್ಕನ ನೆನಪನ್ನು ಒಂದು ಸಮನ್ವಯ ಮಾಡಿ ಭಾಳ ಸುಂದರವಾಗಿ ಹೃದಯ ಸ್ಪರ್ಶಿಯಾಗಿ ಅವರು ಕಟ್ಟಿಕೊಟ್ಟ ಮೇಲೆ ಉಳಿದಿರುವುದು ಬಹಳ ಕಡಿಮೆ ಮತ್ತು ಸಮಯದ ಅವಕಾಶ ಕಡಿಮೆ ಇರುವುದರಿಂದ ಹೆಚ್ಚೇನು ಮಾತಾಡುವುದಿಲ್ಲ. ಸುಮಾರು 1973ರಿಂದ ಅಂದರೆ ಕಳೆದ 50 ವರ್ಷಗಳ ಹಿಂದಿನ ಒಂದು ಅನುಭವ
ಅಮೃತರ ಜೊತೆಗೆ ನನಗೆ ಸಿಕ್ಕಿದ ಒಂದು ದೊಡ್ಡ ಭಾಗ್ಯ. ನನ್ನಂತೆ ಸಾವಿರಾರು ಜನ ಅವರ ಬಳಿಗೆ ಹೋಗಿ ಬಂದು ಅವರಿನ ಅನುಭವನ ಪಡೆದು ಒಂದು ರೀತಿಯ ಜೀವನದ ಒಂದು ಹೊಸ ಮುಖವನ್ನು, ಹೊಸ ದೃಷ್ಟಿಕೋನವನ್ನು ಅವರಿಂದ ಪಡೆದವರು. 73ರಲ್ಲಿ ಅಡಕದ ಮನೆಯಲ್ಲಿರುವಾಗ ನನಗೆ ಮೊದಲ ಭೇಟಿ. ಅಲ್ಲಿ ಆನಂದಾಶ್ರಮಕ್ಕೆ ಪ್ರವೇಶ ಪಡೆದ ಸಂದರ್ಭ. ಆನಂತರ ಕಳೆದ 50 ವರ್ಷಗಳಲ್ಲಿ ಸುಮಾರು 24ರವರೆಗೆ, 24ರ ಕೊನೆಯಲ್ಲಿ ಅಂದರೆ 23ರ ಮಧ್ಯಂತರದಲ್ಲಿ ನಾವು ಆಸ್ಟ್ರೇಲಿಯಾಗೆ ಒಂದು ಪ್ರವಾಸ ಹೋದೆವು, ಸ್ವಲ್ಪ ದೀರ್ಘ ಸಮಯದ. ಆವಾಗ ಕೊನೆಯ ಕ್ಷಣವನ್ನು ಆ ಕ್ಷಣವನ್ನು ಅನುಭವಿಸ್ಲಿಕ್ಕೆ ಆಗಲಿಲ್ಲ. ಆದರೆ ಅಮೃತರು ನಮ್ಮ ಜೀವನದಲ್ಲಿ, ನಮ್ಮ ಮನಸ್ಸಿನಲ್ಲಿ ತುಂಬಿದಂಥ ಒಂದು ಪ್ರಭಾವ, ಅದನ್ನು ಇಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾನು ಹಲವಾರು ಬಾರಿ ಅವರ ಮನೆಗೆ ಹೋದವನು, ಅವರೊಂದಿಗೆ ಸ್ವಲ್ಪ ಸೇವೆಯನ್ನು ಮಾಡಿದವನು. ವಿಶೇಷವಾಗಿ ಹಬ್ಬಕ್ಕೆ ಉತ್ಸವ ಸಮಿತಿ ಡಾಕ್ಟರ್ ಚಿನ್ನಪ್ಪಗೌಡರು ಈಗಾಗಲೇ ಹೇಳಿದ ಹಾಗೆ ದಿನಕರ ಉಳ್ಳಾಲರು, ಜಯರಾಮ್ ಶೆಟ್ಟರು ಅವರ ನೇತೃತ್ವ, ಮತ್ತು ಸದಾನಂದ ಬಂಗೇರಾದಿ ಅಲ್ಲಿ ಅಲಿಯಬ್ಬ ಇದ್ದಾರೆ, ತುಂಬ ಜನ. ನಾವೆಲ್ಲ ಆರಂಭದ ದಿನಗಳಲ್ಲಿ ನಮ್ಮ ಒಂದು ಉತ್ಸಾಹ, ಒಂದು ಸ್ಫೂರ್ತಿಗೆ ಮುಖ್ಯ ಕಾರಣಕರ್ತರಾದರು ಅಮೃತರು. ಅಮೃತರಿಗೆ ಒಂದು ಕನಸಿತ್ತು, ಸುಮಾರು 35-40 ವರ್ಷದ ಹಿಂದೆ, 35 ವರ್ಷ ಇರ್ಬೋದು, ಜೀವನಿಗೆ ನೆನಪಿರ್ಬೋದು. ಇಲ್ಲಿ ಸೋಮೇಶ್ವರದಲ್ಲಿ ಹಬ್ಬಕ್ಕನ ನೆನಪಿಗೆ ಏನಾದರೂ ಪುತ್ಥಳಿ ಆಗಬೇಕು, ಒಂದು ಏನಾದರೂ ಹಬ್ಬಕ್ಕನ ಹೆಸರಲ್ಲಿ ಥೀಮ್ ಪಾರ್ಕ್ ಮಾಡಬೇಕನ್ನುವಂಥ ಕಲ್ಪನೆಯಲ್ಲಿ ಒಂದು ಪ್ರವಾಸಿ ಧಾಮ ಆಗುವ ಒಂದು ಯೋಜನೆಯನ್ನು ಅವರ ಮನಸ್ಸಲ್ಲಿ ಹೊತ್ತುಕೊಂಡವರು ಒಂದು ಸಾರ್ವಜನಿಕ ಸಭೆಯನ್ನು ಕರೆದಿದ್ದರು ಆನಂದಾಶ್ರಮದಲ್ಲಿ. 30-35 ವರ್ಷ ಹೆಚ್ಚು ಕಡಿಮೆ ಆಗಿರ್ಬೋದು. ಸಾರ್ವಜನಿಕ ಸಭೆಯನ್ನು ಕರೆದು ವಿಷಯವನ್ನು ಅವರು ಪ್ರಸ್ತಾಪಿಸಿದರು. ವಿಶೇಷ ಏನು ಸೌಕರ್ಯ ಇಲ್ಲದಂಥ ಊರಿನಲ್ಲಿ ಹಬ್ಬಕ್ಕನ ನೆನಪನ್ನು ಚಿರಸ್ಥಾಯಿಗೊಳಿಸುವಂಥ, ಅವಳ ಪುತ್ಥಳಿಯನ್ನು ಸ್ಥಾಪಿಸುವಂಥ, ಅಥವಾ ಶಾಲೆ ಕಾಲೇಜುಗಳಲ್ಲಿ ಹಬ್ಬಕ್ಕನ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳಿ ಹೇಳುವಂಥ, ಅವರಲ್ಲಿ ಜಾಗೃತಿ ಮೂಡಿಸುವಂಥ, ದೇಶ ಪ್ರೇಮವನ್ನು ಜಾಗೃತಿಗೊಳಿಸುವಂಥ ಒಂದು ಕೆಲಸ ಆಗಬೇಕು ಅನ್ನೋದನ್ನು ನಮ್ಮಲ್ಲಿ ಹಂಚಿಕೊಂಡಿದ್ರು. ಬಹುಶಃ ಆ ಭಾವನೆ, ಅವರ ಅಂದಿನ ಭಾವನೆ ಈಗ ಕಾರ್ಯಗತಗೊಳ್ತಾ ಇದೆ. ಅದು ಅವರ ದೂರದೃಷ್ಟಿ. ಆ ಸಭೆಯಲ್ಲಿ ಪರವಿರೋಧ ಚರ್ಚೆ ಆಗಿತ್ತು. ಪ್ರವಾಸಿ ಧಾಮ ಆದರೆ ಹಾಳಾಗುತ್ತದೆ, ಅದೆಲ್ಲ ಬೇಡ ಅನ್ನುವಂಥ ಮಾತು ಬಂದಿತ್ತು, ಟೀಕೆ ಬಂದಿತ್ತು. ಆ ಟೀಕೆಯನ್ನು ಶಾಂತವಾಗಿ, ಭಾಳ ಸಮರ್ಥವಾಗಿ ಅವರು ಉತ್ತರಿಸಿದರು. ನಾನು ಅವರ ಸಹಾಯಕನಾಗಿ ವೇದಿಕೆಯಲ್ಲಿದ್ದೆ ಅಂದು. ಆ ನಂತರದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವಂಥ ಭಾಗ್ಯ ನನಗೆ ಸಿಕ್ಕಿತು. ಅವರೊಟ್ಟಿಗೆ ಹಲವು ಸದವಕಾಶಗಳನ್ನು ನನಗೆ ಮಾಡಿಕೊಟ್ಟಿದ್ದರು. ಅವರೊಂದಿಗೆ ಒಂದು ಅನುಭವವನ್ನು ಪಡೆಯುವ ಭಾಗ್ಯ, ಅದು ನನ್ನ ಜೀವನದಲ್ಲಿ ಮರೆಯಲಾಗದ ಭಾಗ್ಯ. ವಿಶೇಷವಾಗಿ ಒಂದು ಹಬ್ಬಕ್ಕನ ಒಂದು ಉತ್ಸವ, ಪ್ರಥಮ ಉತ್ಸವ ಆಗುವಾಗ ಒಂದು ಸ್ಮೃತಿ ಸಂಚಿಕೆ ಆಗಬೇಕು, ಸ್ಮೃತಿ ಕೃತಿ ಆಗಬೇಕು ಅನ್ನೋಂಥ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯವರು ಪ್ರಕಟಿಸುವಾಗ ಪ್ರೊಫೆಸರ್ BA ವಿವೇಕ ರೈಯವರು ಅದರ ಒಂದು ನಿರ್ದೇಶನ ಮಾಡಿದಾಗ ಆ ಕೃತಿಯನ್ನು ತರುವಲ್ಲಿ ಅವರು ಪ್ರಧಾನ ಸಂಪಾದಕರಾಗಿದ್ದರೆ, ಸಹಾಯಕನಾಗಿ ನನ್ನನ್ನು ಆಯ್ಕೆ ಮಾಡಿದರು. ತುಂಬ ವಿದ್ವಾಂಸರಿದ್ದರು, ನನ್ನನ್ನು ಆಯ್ಕೆ ಮಾಡಿದರು. ಅವರ ಜೊತೆಯಲ್ಲಿ ನಾನು ಸ್ವಲ್ಪ ಸೇವೆ ಮಾಡಿದೆ. ಸ್ಥಳಗಳನ್ನು, ಹಬ್ಬಕ್ಕನ ಪಳೆಯುಳಿಕೆ ಏನು, ಇತಿಹಾಸದ ಪಳೆಯುಳಿಕೆ ಎಲ್ಲಿವೆ ಅಂತ ಅದನ್ನು ಹುಡುಕಿಗೆ ನಾವು ಕೆಲವರೆಲ್ಲ ಹೋಗಿದ್ದೆವು. ನೆನಪಿರ್ಬೋದು ದಿನಕರ ಉಳ್ಳಾಲರಿಗೆ ಅವರಿಗೆ ಛಾಯಾಗ್ರಹಣ ಮಾಡಿ ದಾಖಲೀಕರಣ ಮಾಡಲಿಕ್ಕೆ. ಹಾಗೆ ಉತ್ಸವಕ್ಕೆ ಡಾಕ್ಟರ್ ಶಿವರಾಮ್ ಕಾರಂತರನ್ನು ಅಧ್ಯಕ್ಷರಾಗಿ ಕರಿಬೇಕು ಅಂದರೆ ಅವರು ಹೊರಟಾಗ ಅವರೊಂದಿಗೆ ಕರೆದುಕೊಂಡು ಹೋದದ್ದು ನನ್ನನ್ನು. 2 ಮಹಾವಿದ್ವಾಂಸರು, ಈಗಾಗಲೇ ಹೇಳಿದಾಗಿದೆ, 2 ಮಹಾವಿದ್ವಾಂಸರು ಸುಮಾರು 2 ಗಂಟೆಗಳ ಕಾಲ ಕೋಟದ ಅವರ ಮನೆಯಲ್ಲಿ, ಶಿವರಾಮ ಕಾರಂತರ ಮನೆಯಲ್ಲಿ ಒಂದು ಆತ್ಮೀಯ ಸಂವಾದ ಮಾಡುವಾಗ ಅದಕ್ಕೆ ಸಾಕ್ಷಿಯಾಗಿ ಅದರಲ್ಲಿ ಭಾಗಿಯಾಗುವಂಥ ಭಾಗ್ಯ ನನಗೆ ಸಿಕ್ಕಿತ್ತು. ನನ್ನ ಜೀವನದಲ್ಲಿ ಮರೆಯಲಾಗದೊಂದು ಭಾಗ್ಯ ಅದು. ಶಿವರಾಮ ಕಾರಂತರು ಆ ಉತ್ಸವದಲ್ಲಿ, ಪ್ರಥಮ ಉತ್ಸವ 1997, ಆ ಉತ್ಸವ ಅದ್ಭುತವಾಗಿ, ಶೋಭಾಯಾತ್ರೆ ಅದ್ಭುತವಾಗಿ ನಡೆಯಿತು. ಅದು ಸ್ಮರಣೀಯ ಕಾರ್ಯಕ್ರಮ.
ಶಿವರಾಮ ಕಾರಂತರ ಕೊನೆಯ ಉಪನ್ಯಾಸ ಅದು. ಆನಂತರ ಬಹುಶಃ ತಿಂಗಳ ಅಂತರದಲ್ಲಿ ಶಿವರಾಮ ಕಾರಂತರು ಅಗಲಿದರು. ಅಮೃತರ ನೆನಪಿನಲ್ಲಿ ನೂರಾರು ನೆನಪಿನ ಬುತ್ತಿಗಳು ನಮ್ಮಲ್ಲಿವೆ. ಎಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಸಮಯದ ಅವಕಾಶ ಬಹಳ ಕಡಿಮೆ ಇದೆ. ಮಕ್ಕಳೇ, ವೀರರಾಣಿ ಅಬ್ಬಕ್ಕನಿಂದ ಪಡಿಬೇಕಾದ ಸ್ಫೂರ್ತಿ ಒಂದು ಕೆಚ್ಚು, ತನ್ನ ನೆಲ, ನಮ್ಮ ಜಲ, ನಮ್ಮ ಬದುಕು, ಈ ದೇಶದ ಬಗ್ಗೆ ನಮ್ಮಲ್ಲಿ ಒಂದು ಅಭಿಮಾನ, ನಮ್ಮಲ್ಲಿ ಒಂದು ದೇಶ ಪ್ರೇಮ, ಇದನ್ನು ನಾವು ಯಾವಾಗಲೂ ಕಾಯ್ದಿಟ್ಟುಕೊಳ್ಬೇಕು. ಸಹೋದರ ಬಾಂಧವ್ಯ, ಎಲ್ಲರನ್ನ ತನ್ನವರಂತ ಭಾವಿಸಿಕೊಳ್ಳುವಂಥ ಒಂದು ಗುಣ, ಇದು ಇಟ್ಟುಕೊಳ್ಬೇಕು. ಆರಂಭದಲ್ಲಿ ಕಷ್ಟಪಟ್ಟು ನಾವೆಲ್ಲ ಆಲಿಯಪ್ಪನವರಿಗೆ ನೆನಪಿರ್ಬೋದು, ಅಂಗಡಿ ಹೋಗಿ ಚಂದ ಎತ್ತಿ, ಭಿಕ್ಷಾಟನೆ ಮಾಡಿದಾಗೆ ಚಂದ ಎತ್ತಿ ಉತ್ಸವವನ್ನು ಮಾಡಿದ್ದೇವೆ. ಆ ನಂತರದಲ್ಲಿ ಸ್ವಲ್ಪ ಸರ್ಕಾರದ ಸಹಾಯ ಸಿಕ್ಕಿರ್ಬೋದು, ಆದರೆ ಆ ನಿರಂತರ ಛಲದಿಂದ ಅಬ್ಬಕ್ಕನ ಒಂದು ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ಎಲ್ಲರಿಗೆ ಮುಟ್ಟಿಸಬೇಕು ಅಂತ ಹಂಬಲದಲ್ಲಿ ಶ್ರೀ ದಿನಕರ ಉಳ್ಳಾಲ್ ಅವರು, ಜಯರಾಮ್ ಶೆಟ್ಟರು ಮತ್ತು ಸದಾನಂದ ಬಂಗೇರ ಅದು ಎಲ್ಲ ಒಂದು ಬಳಗದವರು ನಿರಂತರವಾಗಿ ಪ್ರಯತ್ನಿಸ್ತಾ ಇದ್ದಾರೆ. ಅವರ ಸೇವೆ ಬಹುಶಃ ಅಬ್ಬಕ್ಕನ ಕಾಲಮಾನದಲ್ಲಿ ಇದ್ದಿರ್ಬೋದು, ಅವರು ಕೂಡ ಇದ್ದಿರ್ಬೋದು. ಆ ಪ್ರೇರಣೆಯನ್ನು ಇವತ್ತು ತುಂಬ ಶಾಲೆ ಕಾಲೇಜಿಗೆ ಮುಟ್ಟಿಸ್ತಾ ಇದ್ದಾರೆ. ಇದು ಬಹಳ ಶ್ಲಾಘನೀಯವಾದ ಕೆಲಸ. ಈ ಕೆಲಸಕ್ಕೆ ನೀವು ಕೂಡ ಕೈ ಜೋಡಿಸುವ ಹಾಗಾಗಬೇಕು. ನಿಮ್ಮಲ್ಲಿ ಕೂಡ ಅಂಥ ಶಕ್ತಿ ಇದೆ. ಒಬ್ಬ ಅಬ್ದುಲ್ ಕಲಾಂ ಏನು ಮಾಡಿದರು, ಎಂಥ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ್ರು. ಒಬ್ಬ ನರೇಂದ್ರ ವಿವೇಕಾನಂದರು ಯಾವ ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ಕೊಟ್ಟರು. ಒಬ್ಬ ಅಬ್ಬಕ್ಕ ಎಂಥ ಸಾಧನೆಯನ್ನು ಮಾಡಿದರು. ಈ ಪ್ರೇರಣೆಯನ್ನು ಇಟ್ಟುಕೊಳ್ಳಿ, ನಿಮ್ಮ ಜೀವನದಲ್ಲಿ ಒಂದು ಧ್ಯೇಯವನ್ನು ಇಟ್ಟುಕೊಳ್ಳಿ, ನಿಮ್ಮ ಗುರಿ ಉನ್ನತವಾಗಿರಲಿ. ಇಂಥ ಪ್ರೇರಣೆಯನ್ನು ಇವತ್ತು ಅಬ್ಬಕ್ಕನಿಂದ ಮತ್ತು ಅಮೃತರಂತಹ ಒಂದು ಘನ ಮತ್ತು ಅತ್ಯಂತ ಒಂದು ಶ್ರೇಷ್ಠ ವ್ಯಕ್ತಿತ್ವದಿಂದ ನಾವು ಸ್ಫೂರ್ತಿಯನ್ನು, ಪ್ರೇರಣೆಯನ್ನು ಪಡೆಯೋಣ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟದಕ್ಕಾಗಿ, ಪ್ರೀತಿಯಿಂದ ಕರೆದದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕವಾದ ವಂದನೆ ತಿಳಿಸಿ ನಿಮಗೆಲ್ಲ ಶುಭವಾಗಲಿ, ದೇವರು ಹರಸಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಅಂದು ಎಂದು ಮುಂದು ನಿಮ್ಮ ಮಾರ್ಗದರ್ಶನ ಸದಾ ಇರಲಿ. ಉತ್ಸವ ಸಮಿತಿಯ ಮೊದಲ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿ ಎಳೆಯಾಗಿ ಉತ್ಸವ ಸಮಿತಿಯನ್ನು ಶ್ಲಾಘಿಸಿದ ತಮಗಿದು ಧನ್ಯವಾದಗಳು. ಮಕ್ಕಳೇ, ಈ ಸಂದರ್ಭದಲ್ಲಿ ನೀವೆಲ್ಲ PUC ವಿದ್ಯಾರ್ಥಿಗಳು ಬಹುಶಃ ಮೊದಲ ಅಬ್ಬಕ್ಕ ಉತ್ಸವಕ್ಕೆ 97ರ ಭಾರತ್ ಹೈಸ್ಕೂಲಲ್ಲಿ ನಡೆದ ಉತ್ಸವ ಸಮಿತಿಯ ಭಾಷಣ ಸ್ಪರ್ಧೆಗೆ ಕ್ಲಾಸಿಂದ ನೇರವಾಗಿ ಬಂದು ಅದೇ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ದ್ವಿತೀಯ ಬಹುಮಾನ ಪಡೆದು ಇದೀಗ 20 ವರ್ಷಗಳ ಕಾಲ ಅಬ್ಬಕ್ಕ ಉತ್ಸವ ಸಮಿತಿಯಲ್ಲಿ ಸದಸ್ಯೆಯಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವಂಥ ಭಾಗ್ಯ ನಮ್ಮದು. ನಾವಾಗಲೇ ಹೇಳಿದೆ, ನಮ್ಮ ಚಿನ್ನಪ್ಪ ಗೌಡರೆಲ್ಲ ಮಾತಾಡುವಾಗ, ನಾಳೆಯ ಉಜ್ವಲ ಭವಿಷ್ಯ ಗೊತ್ತಿಲ್ಲ, ಇಲ್ಲಿ ಯಾರು ಹೇಗೆ ಏನು ಯಾವಾಗ ಇರ್ತಾರಂತೇಳಿ. ನಿಮ್ಮ ಉದ್ಯೋಗ, ನಿಮ್ಮ ಬದುಕಿನ ಜೊತೆಗೆ ಅಬ್ಬಕ್ಕ ಉತ್ಸವ ಸಮಿತಿಯ ಸಾಕ್ಷಿಗಳಾಗಿ ಮುಂದಿನ ದಿನಗಳಲ್ಲಿ ತಾವು ಕೂಡ ಸಮಿತಿಗೆ ಸೇವೆಯನ್ನು ಸಲ್ಲಿಸಿ ಅಂತ ಒಂದು ಕಿವಿ ಮಾತನ್ನು ಹೇಳುತ್ತಾ, ಇದೀಗ ಈ ಕಾರ್ಯಕ್ರಮದ ಆರಂಭದಲ್ಲಿ 4 ಜನ ವಿದ್ಯಾರ್ಥಿನಿಯರು, ನಾನಾಗಲೇ ಹೇಳಿದೆ ಈಸ್ಟ್ ಆರ್ ವೆಸ್ಟ್, ಗರ್ಲ್ಸ್ ಆರ್ ಆಲ್ವೇಸ್ ಬೆಸ್ಟ್ ಅಂತೇಳಿ 4 ಜನ ಬಹಳ ಅದ್ಭುತವಾಗಿ ರಾಣಿ ಅಬ್ಬಕ್ಕಳ ಬಗ್ಗೆ ಮತ್ತು ಅಮೃತ ಸೋಮೇಶ್ವರರ ಬಗ್ಗೆ ತಮ್ಮ ಮನದ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಸ್ಮರಣಿಕೆಯನ್ನು ಇದೀಗ ನೀಡಿ ಗೌರವಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟಕರಾದಂಥ ಡಾಕ್ಟರ್ ಕೆ ಚಿನ್ನಪ್ಪ ಗೌಡರು, ವಿಶ್ರಾಂತ ಕುಲಪತಿಗಳು. ಮೊದಲನೇದಾಗಿ ಭುವಿ ಎಸ್, ದಯವಿಟ್ಟು ವೇದಿಕೆಗೆ ಬರಬೇಕು. ಸನ್ಮಾನ್ಯರಿಂದ ಸ್ಮರಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ತದನಂತರ ರಶ್ಮಿತಾ, ಅನಂತರ ಅಮೃತ ಸೋಮೇಶ್ವರ ಮುದ್ದು ಮೊಮ್ಮಗಳು, ಅವರ ತಾಯಿ ಕೂಡ ಇದ್ದಾರೆ ಸತ್ಯಕ್ಕ ಕೂಡ, ಅವರ ಇರುವಿಕೆಯನ್ನು ಕೂಡ ಗೌರವಿಸುತ್ತಾ ಸೃಷ್ಟಿ ಸೋಮೇಶ್ವರ ಮತ್ತು ಶ್ರೀದೇವಿ. ನಮಿತಾ, ಸೃಷ್ಟಿ ಸೋಮೇಶ್ವರ, ಶ್ರೀದೇವಿ, ನಿಮ್ಮೆಲ್ಲರ ಮುಂದಿನ ಭವಿಷ್ಯ ಉಜ್ವಲವಾಗಲಿ, ಉತ್ತಮ ವಾಗ್ಮಿಗಳಾಗಿ ನಿರೂಪಕರಿಯಾಗಿ ಬೆಳೆಯಿರಿ ಎಂಬ ಶುಭ ಆಶಯ ನಮ್ಮದು. ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬಂತೆ ಬಹಳ ಉತ್ತಮವಾದಂತಹ ಒಂದು ವಿಚಾರಗಳನ್ನು ತಾವು ಮಂಡಿಸಿದಿರಿ. ತಮಗೆಲ್ಲರಿಗೂ ಕೂಡ ಶುಭಾಶಯಗಳೊಂದಿಗೆ ಇದೀಗ ಕಾರ್ಯಕ್ರಮದ ಮುಂದಿನ ಹಂತ ಮತ್ತು ಕೊನೆಯ ಹಂತವಾಗಿ ನಮ್ಮ ಸಮಿತಿಯ ಬೆನ್ನೆಲುಬಾಗಿ
ಸದಾ ಸಮಿತಿಯ ಆದರ್ಶಗಳು ಮತ್ತು ಕಾರ್ಯಕ್ರಮಗಳಿಗೆ ಸ್ಫೂರ್ತಿಯಾಗಿರುವವರು ಸನ್ಮಾನ್ಯ ಕೆ ಜಯರಾಮ್ ಶೆಟ್ಟಿಯವರು, ಮಾಜಿ ಶಾಸಕರು ಮತ್ತು ಸಮಿತಿಯ ಸ್ವಾಗತಾಧ್ಯಕ್ಷರ ಅಧ್ಯಕ್ಷೀಯ ಭಾಷಣ ನಮಗಾಗಿ. ಹಬ್ಬಕ್ಕೋತ್ಸವ ಸಮಿತಿಯ ಮುಖಾಂತರ ಅಮೃತ್ ಸೋಮೇಶ್ವರ ಅವರನ್ನು ನೆನಪಿಸುವಂಥ ಒಂದು ಕಾರ್ಯಕ್ರಮ. 1997ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿಯವರು ತುಕ್ಕೋಟ್ನ ಹೋಟೆಲ್ ವೃಂದಾವನದಲ್ಲಿ ಸಭೆಯನ್ನು ಕರೆದಿದ್ದರು. ನಾನು ಆವಾಗ ಶಾಸಕನಾಗಿದ್ದೆ. ನನ್ನ ಬರಬೇಕಂತ ಒತ್ತಾಯ ಮಾಡಿದರು. ಅಲ್ಲಿ ಬಹಳಷ್ಟು ಜನ ಇದ್ದಿನಪ್ಪನವರು ಇದ್ದರು ಅಂತ ನನ್ನ ನೆನಪು. ಸಾಹಿತಿಗಳು ಬೇರೆಯವರೆಲ್ಲ ಸೇರಿಕೊಂಡವರು, ನೀವು MLA ಆಗಿದ್ದೀರಿ, ಈ ಪ್ರದೇಶವನ್ನು ಆಳಿದಂಥ ರಾಣಿ ಅಬ್ಬಕ್ಕ ಅವಳನ್ನು ನೆನಪು ಮಾಡಿ ಜನರಿಗೆ ರಾಜ್ಯಕ್ಕೆ ಪರಿಚಯ ಮಾಡಿಸಿಕೊಡೋ ದೃಷ್ಟಿಯಲ್ಲಿ ಅಬ್ಬಕ್ಕ ಉತ್ಸವ ಸಮಿತಿಯನ್ನು ಮಾಡಬೇಕು. ಅದರ ಅಧ್ಯಕ್ಷ ಸ್ಥಾನ ಯಾರು ಈ ಕ್ಷೇತ್ರದ MLA ಆಗ್ತಾರೆ ಅವರೇ ವಹಿಸ್ಕೊಳ್ಬೇಕೆಂಬ ಹಕ್ಕೊತ್ತಾಯದ ಮೇರೆಗೆ ನಾವು 1997ರಲ್ಲಿ ದಿನಕರ್ ಉಳ್ಳಾಲ್ರು ಅವರ ಅಧ್ಯಕ್ಷ ಸ್ಥಾನದಲ್ಲಿ, MLA ಅವರ ಗೌರವ ಅಧ್ಯಕ್ಷ ಸ್ಥಾನದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಇದ್ದುಕೊಂಡು ಬೇರೆ ಎಲ್ಲ ಪದಾಧಿಕಾರಿಗಳಿದ್ದುಕೊಂಡು ನಾವು ಅದನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತಿನವರೆಗೆ ಸುಮಾರು 30 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನಮಗೆ ಸಂತೋಷ. ಇವತ್ತು ಪೋರ್ಚುಗೀಸರ ವಿರುದ್ಧ ಹೋರಾಡಿದಂಥ ಮಹಿಳೆ ನಮ್ಮ ಕಿತ್ತೂರು ಚೆನ್ನಮ್ಮ, ರಾಣಿ ಕಿತ್ತೂರು ಚೆನ್ನಮ್ಮ, ಮಂಗಳ ಪಾಂಡೆ ಮತ್ತು ಇತಿಹಾಸಕಾರರು ಬೇರೆ ಬೇರೆ ರಾಜರುಗಳ ನೆನಪು ಮಾಡಿದ ದೃಷ್ಟಿಯಲ್ಲಿ ಹಬ್ಬಕ್ಕಳು ಅತ್ಯಂತ ಶ್ರೇಷ್ಠಳು ಅಂತ ನಮ್ಮ ನಂಬಿಕೆ. ಆ ದೃಷ್ಟಿಯಲ್ಲಿ ನಾವು ಉಳ್ಳಾಲದಲ್ಲಿ ನಮಗೆಲ್ಲರಿಗೂ ಹಬ್ಬಕ್ಕ ಉತ್ಸವ ನಮಗೊಂದು ಮಾದರಿ ಆಗಬೇಕು. ಜನಹಿತವಾದಂಥ ಕೆಲಸ ಕಾರ್ಯಗಳ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ನಾವು ಹಬ್ಬಕ್ಕಳ ಹೆಸರನ್ನು ಚಿರಸ್ಥಾಯಿ ಮಾಡುವ ದೃಷ್ಟಿಯಲ್ಲಿ ಹಬ್ಬಕ್ಕ ಉತ್ಸವ ಸಮಿತಿ ನಾವು ಇಲ್ಲಿ ಮಾಡಿದ್ದೇವೆ. ಆ ದೃಷ್ಟಿಯಲ್ಲಿ ನಾವು ಹಣತೆಯನ್ನು ಹಚ್ಚಿದ್ದೇವೆ. ಅದು ಎಲ್ಲರಿಗೂ ಬೆಳಕನ್ನು ಕೊಡ್ತದೆ ಎಂಬ ನಮ್ಮ ವಿಶ್ವಾಸ. ನಾನು ಅದರ ಬಗ್ಗೆ ಇನ್ನು ಹೆಚ್ಚಿಗೆ ಏನು ಮಾತಾಡಲುವಂಥ ಪ್ರಶ್ನೆ ಖಂಡಿತ ಇಲ್ಲ. ಇವತ್ತು ಏನು ಇತಿಹಾಸಕಾರರು ತಮ್ಮನ್ನು ಕಿತ್ತೂರು ಚೆನ್ನಮ್ಮನಾಗಲಿ ಬೇರೆ ಬೇರೆ ಇತಿಹಾಸಕಾರರು ಗುರುತಿಸಿದಂಥ ದೇಶ ಪ್ರೇಮಿಗಳಾಗಲಿ ನಾವು ಅವರನ್ನು ನೆನಪಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ನಾವೆಲ್ಲ ಒಟ್ಟಾಗಿದ್ದುಕೊಂಡು ಈ ದೇಶದ, ಈ ರಾಜ್ಯದ, ನಮ್ಮ ನಾಡಿನ ಸೇವೆಯನ್ನು ಮಾಡುವ ಅಂತ ಹೇಳಿ ನಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಂದರ್ಭೋಚಿತವಾಗಿ ಅಧ್ಯಕ್ಷರು ತಮ್ಮ ಮನದ ಮಾತುಗಳ ನುಡಿದಾವರೆಗಳನ್ನು ನಮಗೆ ನೀಡಿದ್ದಾರೆ. ಬಂಧುಗಳೇ, ಇದೀಗ ಸಭಾ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಬಂದಿರತಕ್ಕಂತಹ ಎಲ್ಲ ಅತಿಥಿ ಗಣ್ಯರಿಗೆ ನಮ್ಮ ಸಮಿತಿ ಅಧ್ಯಕ್ಷರಾದಂತಹ ದಿನಕರ್ ಉಳ್ಳಾಲ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾರೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ವಿಷಯವನ್ನ ಮಂಡಿಸಿದಂತಹ ಸನ್ಮಾನ್ಯ ಡಾಕ್ಟರ್ ಕೆ, ಅದೇ ರೀತಿ ಸೋಮೇಶ್ವರ ಪುರಸಭೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಕಮಲಾ ಅವರಿಗೆ, ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಮಗೆ ಸಂಪೂರ್ಣ ಸಹಕಾರ ನೀಡಿದಂತಹ ಸನ್ಮಾನ್ಯ ಡಾಕ್ಟರ್ ರವೀಂದ್ರ ಕಾಯ್ಕಿಣಿ ಅವರಿಗೆ, ಅದೇ ರೀತಿ ಅಮೃತ ಸೋಮೇಶ್ವರ ಸುಪುತ್ರರಾದಂತಹ ಆತ್ಮೀಯ ಸೋದರ ಜೀವನ್ ಸೋಮೇಶ್ವರ ಅವರಿಗೆ, ಈ ಭಾಗದ ಪುರಸಭೆಯ ಸದಸ್ಯರಾಗಿರುವಂತಹ ಸೋನಾ ಸುಭಾಷಿಣಿ ಅವರಿಗೆ, ಈ ಕಾರ್ಯಕ್ರಮವನ್ನು ಸಂಪೂರ್ಣ ಯಶಸ್ವಿಯಾಗಿಸುವಲ್ಲಿ ಈ ಕಾಲೇಜಿನ ಪ್ರಾಂಶುಪಾಲರಾದಂತಹ ಸನ್ಮಾನ್ಯ ವಿಕ್ರಮ್ ಅವರಿಗೆ ಕೂಡ ಒಂದು ಸ್ಮರಣಿಕೆಯ ಗೌರವವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಬಂಧುಗಳೇ, ಮಕ್ಕಳೇ, ಇದೀಗ ಧನ್ಯವಾದ ನಡೀತದೆ. ಧನ್ಯವಾದದ ನಂತರ ಮತ್ತೆ ಸಭಾಂಗಣದಲ್ಲಿ ಬರಬೇಕು. ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಪುಸ್ತಕ ಮಸ್ತಕ ನಿಮ್ಮ ಜ್ಞಾನ ಭಂಡಾರ ಈಗಾಗಲೇ ಅರ್ಧ ತುಂಬಿದೆ. ಇದನ್ನೀಗ ಸಂಪೂರ್ಣವಾಗಿ ತುಂಬಿಸಲಿಕ್ಕೆ ನಮ್ಮ ಕವಿಗಳು ಮತ್ತು ನಮ್ಮ ಗಾಯನ ತಂಡ, ಬಹಳ ಅದ್ಭುತವಾದಂತಹ ಕವಿಗಳು ಮತ್ತು
ಬಹಳ ಅದ್ಭುತವಾದಂತಹ ಪ್ರಕಾಶ್ ಮೆಲೋಡೀಸ್ ಗಾಯನ ತಂಡ ನಮ್ಮ ಜೊತೆ ಇದ್ದಾರೆ. ಅವರ ಗಾಯನವನ್ನು ಕೇಳುವುದರ ಮೂಲಕ ಇವತ್ತಿನ ಕಾರ್ಯಕ್ರಮ ಸಂಪೂರ್ಣ ಯಶಸ್ವಿಯಾಗಿ ನಿಮಗೆ ಉತ್ತಮವಾಗಲಿ ಅಂತ ಹೇಳ್ತಾ ಇದೀಗ ಧನ್ಯವಾದವನ್ನು ನೀಡಲಿಕ್ಕಿದ್ದಾರೆ ನಮ್ಮ ಸಮಿತಿಯ ಮತ್ತು ಈ ಆನಂದಾಶ್ರಮ ಶಾಲೆಯ ನಮ್ಮ ನಿವೃತ್ತ HM ಆಗಿರುವಂತಹ ಸನ್ಮಾನ್ಯ ನಮ್ಮ ಸರೋಜಾ ಟೀಚರ್. ವಿಜ್ಞಾನ ಪದವಿ ಪೂರ್ವ ಕಾಲೇಜು ಸೋಮೇಶ್ವರ ಇದರ ಸಹಯೋಗದೊಂದಿಗೆ ಉಳ್ಳಾಲ ವೀರರಾಣಿ ಹಬ್ಬಕ್ಕುತ್ಸವ ಸಮಿತಿ ನಡೆಸಿದಂತಹ ಈ ಅದ್ಭುತ ಕಾರ್ಯಕ್ರಮ ದಿವಂಗತ ಅಮೃತ ಸೋಮೇಶ್ವರ ಸಂಸ್ಮರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಸನ್ಮಾನ್ಯ ಡಾಕ್ಟರ್ ಕೆ ಚಿನ್ನಪ್ಪಗೌಡ ವಿಶ್ರಾಂತ ಉಪಕುಲಪತಿಗಳು, ಹಾವೇರಿ ವಿಶ್ವವಿದ್ಯಾನಿಲಯ, ಇವರು ಅಮೃತರ ಬಗ್ಗೆ ವಿಸ್ತಾರವಾಗಿ ನಮಗೆ ತಿಳಿಸಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಶ್ರೀ ಕೆ ಜಯರಾಮ ಶೆಟ್ಟಿ ಮಾಜಿ ಶಾಸಕರು ಹಾಗೂ ಸ್ವಾಗತಾಧ್ಯಕ್ಷರು, ಇವರನ್ನು ಕೂಡ ನಮ್ಮ ಸಮಿತಿಯ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಸ್ವಾಗತ ಮತ್ತು ಪ್ರಸ್ತಾವನೆ ಮಾಡಿದಂತಹ ಶ್ರೀ ದಿನಕರ ಉಳ್ಳಾಲ ಅಧ್ಯಕ್ಷರು, ಉಳ್ಳಾಲ ವೀರರಾಣಿ ಹಬ್ಬಕ್ಕುತ್ಸವ ಸಮಿತಿ, ಇವರಿಗೆ ಕೂಡ ನಮ್ಮ ಉಳ್ಳಾಲ ವೀರರಾಣಿ ಹಬ್ಬಕ್ಕುತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಕಮಲ ಅಧ್ಯಕ್ಷರು ಸೋಮೇಶ್ವರ ಪುರಸಭೆ, ಶ್ರೀ ರವಿಶಂಕರ ಸೋಮೇಶ್ವರ ಉಪಾಧ್ಯಕ್ಷರು ಸೋಮೇಶ್ವರ ಪುರಸಭೆ, ಶ್ರೀಮತಿ ಸೋನಾ ಸುಭಾಷಿಣಿ ಸದಸ್ಯರು ಸೋಮೇಶ್ವರ ಪುರಸಭೆ, ಇವರ ಮೂವರಿಗೂ ಕೂಡ ನಮ್ಮ ಉಳ್ಳಾಲ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಗಳಾಗಿ ಆಗಮಿಸಿದ ಡಾಕ್ಟರ್ ರವೀಂದ್ರ ಕಾಯ್ಕಿಣಿ ಕಾರ್ಯದರ್ಶಿ, ಸಾರಸ್ವತ ಎಜುಕೇಷನ್ ಸೊಸೈಟಿ, ಇವರು ಬಂದು 2 ಸಂದರ್ಭೋಚಿತವಾಗಿ ಮಾತನಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ವೀರರಾಣಿ ಹಬ್ಬಕ್ಕುತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಧನ್ಯವಾದಗಳು. ವಿಶೇಷ ಆಹ್ವಾನಿತರಾಗಿ ಆಗಮಿಸಿದಂತಹ ನನ್ನ ಸಹೋದ್ಯೋಗಿಯೂ ಆಗಿದ್ದಂತಹ ಶ್ರೀ KR ಚಂದ್ರ ನಿವೃತ್ತ ಪ್ರಾಧ್ಯಾಪಕರು, ಅತ್ಯಂತ ಪ್ರತಿಭಾವಂತರು ಅಂತ ಹೇಳ್ಬೋದು. ಅದೆಷ್ಟೋ ಸೇವೆಯನ್ನು ಅವರಿಂದ ನಾವು ಪಡೆದಿದ್ದೇವೆ. ಆನಂದಾಶ್ರಮ ಹೈಸ್ಕೂಲಲ್ಲಿದ್ದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ನಾನು ಉಳ್ಳಾಲ ವೀರರಾಣಿ ಹಬ್ಬಕ್ಕುತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೆಯೇ ಶ್ರೀ ಜೀವನ್ ಸೋಮೇಶ್ವರ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಧನ್ಯವಾದಗಳು. ಹಾಗೆಯೇ ಇವತ್ತು ಬೆಳಗ್ಗೆ 4 ವಿದ್ಯಾರ್ಥಿಗಳು ಅದ್ಭುತವಾಗಿ ಅಮೃತ ಸೋಮೇಶ್ವರ ಬಗ್ಗೆ ಹೇಳಿದ್ದಾರೆ. ಅವರಿಗೂ ಕೂಡ ಹಾರ್ದಿಕ ಶುಭಾಶಯಗಳು ಹಾಗೂ ಧನ್ಯವಾದಗಳು. ಸುದ್ದಿ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಹಾಗೂ ನಮ್ಮ ಎಲ್ಲ ಈ ವಿದ್ಯಾಲಯದ ಪ್ರಿನ್ಸಿಪಾಲರಾದ ವಿಕ್ರಮ್ ಮತ್ತು ಸಿಬ್ಬಂದಿ ವರ್ಗದವರಿಗೆ, ಅಧ್ಯಾಪಕ ವೃಂದದವರಿಗೆ ಎಲ್ಲರಿಗೂ ನಮ್ಮ ವೀರರಾಣಿ ಹಬ್ಬಕ್ಕುತ್ಸವ ಸಮಿತಿಯ ಪರವಾಗಿ ಹಾರ್ದಿಕ ಧನ್ಯವಾದಗಳು. ಹಾಗೂ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಸಹಕರಿಸಿದ ತಮಗೆಲ್ಲರಿಗೂ ಹಾರ್ದಿಕ ಧನ್ಯವಾದಗಳು. ಸರ್, ದಯವಿಟ್ಟು ವಿದ್ಯಾರ್ಥಿಗಳು ಸಾಲ